ನನ್ನಲ್ಲಿ ಇರುವರು ಎಂತ ಆನಂದ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲೇ ಇರುವನು ಎಂತ ಆನಂದ. ಬಿಡುಗಡೆ ನಾಯಕ ಜಯವನು ಕೊಡುವರು, ನನ್ನಲ್ಲಿ ಇರುವರು ಎಂತ ಆನಂದ. ಬಿಡುಗಡೆ ನಾಯಕ ಜಯವನು ಕೊಡುವರು, ನನ್ನಲ್ಲಿ ಇರುವನು ಎಂತ ಆನಂದ. ಹಲ್ಲೆಲೂಯಾ ಆಮೆನ್, 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 ಹಲ್ಲೆಲೂಯಾ ಆಮೆನ್. ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. 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 ನನ್ನ ಪಾಪವನ್ನು ಅಳಿಸಿ, ನನ್ನ ಪಾಪವೆಲ್ಲ ಅಳಿಸಿ, ನನ್ನ ಪಾಪವನ್ನು ಅಳಿಸಿ, ನನ್ನ ಪಾಪವನ್ನು ಅಳಿಸಿ, ಹೊಸ ಮನುಷ್ಯನಾಗಿಸಿದ, ಹೊಸ ಮನುಷ್ಯನಾಗಿಸಿದ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲೇ ಇರುವನು ಎಂತ ಆನಂದ. ಬಿಡುಗಡೆ ನಾಯಕ ಜಯವನು ಕೊಡುವನು, ನಮ್ಮಲ್ಲೇ ಇರುವನು ಎಂತ ಆನಂದ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. 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 ಎಲ್ಲೆಲ್ಲೂ ಓಡಿ ಸಾರುವೆ, ಎಲ್ಲೆಲ್ಲೂ ಓಡಿ ಸಾರುವೆ, ಎಲ್ಲೆಲ್ಲೂ ಓಡಿ ಸಾರುವೆ, ಎಲ್ಲೆಲ್ಲೂ ಓಡಿ ಸಾರುವೆ. ನನ್ನ ಯೇಸು ಜೀವಿಸುವ, ನನ್ನ ಯೇಸು ಜೀವಿಸುವ. ಬಿಡುಗಡೆ ನಾಯಕ ಜಯವನು ಕೊಡುವರು, ನನ್ನಲ್ಲಿ ಇರುವರು ಎಂತ ಆನಂದ. ಬಿಡುಗಡೆ ನಾಯಕ ಜಯವನು ಕೊಡುವನು,
ನನ್ನಲ್ಲೇ ಇರುವನು ಎಂತ ಆನಂದ. ಹಲ್ಲೆಲೂಯಾ ಆಮೆನ್, 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 ಹಲ್ಲೆಲೂಯಾ ಆಮೆನ್. ಪ್ರೇಮಾಭಿಷೇಕದಿಂದ ನನ್ನ ತುಂಬಿ ದಿನವು ನಡೆಸಿ, 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 ಸೈತಾನನನ್ನು ಗೆಲ್ಲಲು, ಸೈತಾನನನ್ನು ಗೆಲ್ಲಲು, ಸೈತಾನನನ್ನು ಗೆಲ್ಲಲು, ಸೈತಾನನನ್ನು ಗೆಲ್ಲಲು ಅಧಿಕಾರವನ್ನು ತಂದ, ಅಧಿಕಾರವನ್ನು ತಂದ ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲೇ ಇರುವನು ಎಂತ ಆನಂದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನಮ್ಮಲ್ಲೇ ಇರುವನು ಎಂತ ಆನಂದ. ಹಲ್ಲೆಲೂಯಾ ಆಮೆನ್, 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 ಹಲ್ಲೆಲೂಯಾ 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 Thank you, Lord. Thank you, Lord. Praise you, Lord. Glory, praise, mighty God. Hallelujah. Worship, Lord Jesus. Hallelujah, 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 hallelujah. Praise the Lord. Praise the Lord. Hallelujah. ತುಂಬ ಮಳೆ ಅಲ್ಲ. ಪ್ರೈಸ್ ದಿ ಲಾರ್ಡ್. ಫ್ಯಾನ್ ಬೇಡವಾ ನಿಮಗೆ? ಫ್ಯಾನ್ ಸ್ವಿಚ್ ಆಫ್ ಮಾಡಬೇಕಾ? ಹಲೋ ಮಾಡಬೇಕಾ? ಚಳಿ ಆಗುತ್ತೆ ಬೇಡವಾ? ಪ್ರೈಸ್ ದಿ ಲಾರ್ಡ್. ಅಂದರೆ ನೀವು ಈಗ ಒಂದು ಗೀತೆ ಚೆನ್ನಾಗಿತ್ತ, ಗೀತೆ ಇದು ಚೆನ್ನಾಗಿತ್ತಲ್ಲ, ಆಡಿದರೆ ಚೆನ್ನಾಗಿ, ಮತ್ತು ಚಳಿ ಬಿಡಲಿಲ್ಲ ನಿಮ್ಮದಷ್ಟೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಚಳಿಯಲ್ಲಿ ನೀವು ನಡುಗುವಂತೆ ಅಲ್ಲ, ಹಾಗೆ ಆಡಿದ್ರಿ ಈ ಗೀತೆಯನ್ನು. ಎಷ್ಟು ಚೆನ್ನಾಗಿ ಗೀತೆ ಇತ್ತು. ನಾನು ಸುಮ್ಮನಿದ್ದೆ, ನೋಡುವ ಇವರ ಚಳಿ ಬಿಡ್ತದೆ, ಆದರೂ ಬಿಡಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಪವಿತ್ರಾತ್ಮ ನಮ್ಮಲ್ಲಿ ಬಂದರೆ, ಪವಿತ್ರಾತ್ಮ ದಗದಗಿಸುವ ಬೆಂಕಿಯಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಪವಿತ್ರಾತ್ಮ ಇಲ್ಲದಿದ್ದರೆ ಇದೇ ಚಳಿ ಬಿಡುವುದು, ಇದೇ ಚಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದು ಬಿಡುವುದಿಲ್ಲ. ಅದಕ್ಕಾಗಿ ಪವಿತ್ರಾತ್ಮನ ಶಕ್ತಿಗಾಗಿ ನಾವು ಪ್ರಾರ್ಥಿಸಬೇಕು. ಆಗ ಚಳಿ ತನ್ನಷ್ಟಾಗಿ ಬಿಟ್ಟು ಹೋಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.
ಯಾರ್ದೊಂದು 2 ಜನರದ್ದು ಇಲ್ಲಿ ಬರುವಾಗ ಕಾಲು ತುಂಬ ಆಯಾಸ ಓಳು ಪಾಯ್ ಮಸ್ತು. ಯಾರ್ದದು ತುಂಬ ಆಯಾಸ, ನಿಲ್ಲಕ್ಕೆ ಆಗೋದಿಲ್ಲ, ನಡೀಲಿಕ್ಕೆ ಆಗೋದಿಲ್ಲ, ಆಯಾಸ ಅಂತ ಬರ್ತದೆ. ಇಬ್ಬರಿಗೆ ಯಾರಿಗೂ ಈ ಕಾಲು 2 ಕಾಲುಗಳು ಆಯಾಸ ಆಗುತ್ತದೆ, ಟಯರ್ಡ್ನೆಸ್, ಆಯಾಸ. ಯಾರಿಗದು? ಕೈ ಮೇಲೆ ಹಾಕೋದಿಲ್ಲ ಯಾರು ನೋಡಿ. ಹಾಗಾದರೆ ಏನು, ಯಾರಿಗೂ ಆನ್ಲೈನ್ ಇರ್ಬೋದು. ಪ್ರೈಸ್ ಲಾರ್ಡ್. ಅಂತ ಇಬ್ಬರಿಗೆ ಒಂದು ಕಾಲು ಈ ಪ್ರತ್ಯೇಕವಾಗಿ ಆಯಾಸ ಆಗುವಂಥ ಇಬ್ಬರಿಗೆ ಯೇಸು ಈ ಕಾಲುಗಳ ನೋವುಗಳನ್ನು ಗುಣಪಡಿಸ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ. ಒಂದು ಗಳಿಗೆ ಕರಗಳನ್ನು ಮೇಲಕ್ಕೆತ್ತೋಣ, ಎಲ್ಲರೂ ಹೇಳೋಣ, ಕರ್ತರಾದ ಯೇಸುವೆ, ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ನಮಗೆ ಕಷ್ಟಗಳು, ಸಂಕಟಗಳು, ನಿರಾಶೆಗಳು, ಸೋಲುಗಳು, ಸಾಲದ ಬಾಧೆಗಳು ಬರುತ್ತಾ ಇರ್ತವೆ. ಅಪ್ಪ ತಂದೆಯೇ, ಇವತ್ತು ಈ ಧ್ಯಾನಕೂಟದಲ್ಲಿ ನಾವು ಭಾಗವಹಿಸಲು ಬಂದಿದ್ದೇವೆ. ನಿಮ್ಮ ಪವಿತ್ರಾತ್ಮರ ಶಕ್ತಿಯು ನಮ್ಮಲ್ಲಿ ಇಳಿದು ಬರಲಿ. ಅಪ್ಪ ತಂದೆಯೇ, ನನ್ನ ಮನಸ್ಸಿನ ವೇದನೆಗಳು, ಹೃದಯದ ಭಾರಗಳು, ಈ ದೇಹದ ಎಲ್ಲ ದುರುಚ್ಛೆಗಳು, ಲೋಕದ ವ್ಯಾಮೋಹಗಳು ನನ್ನಿಂದ, ನನ್ನ ಕುಟುಂಬದಿಂದ ದೂರ ಹೋಗಲಿ, ದೂರ ಹೋಗಲಿ, ದೂರ ಹೋಗಲಿ. ಅಪ್ಪ ಯೇಸುವೆ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು, ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ. ಅಪ್ಪ ತಂದೆಯೇ, ನಿಮ್ಮ ಪುತ್ರ ಯೇಸುವಿನ ಮುಖಾಂತರ ನಮಗೆ ಬಿಡುಗಡೆಯನ್ನು ನೀಡಿರಿ. ನಿಮ್ಮನ್ನು ಸ್ತುತಿಸಲು, ನಿಮ್ಮನ್ನು ಆರಾಧಿಸಲು, ನಿಮ್ಮನ್ನು ಮಹಿಮೆ ಪಡಿಸಲು ಬೇಕಾದ ಕೃಪೆ ವರದಾನಗಳು, ಪವಿತ್ರಾತ್ಮರ ಶಕ್ತಿಯು ನನ್ನಲ್ಲಿ, ನನ್ನ ಕುಟುಂಬದಲ್ಲಿ ಇಳಿದು ಬರಲಿ, ಇಳಿದು ಬರಲಿ, ಇಳಿದು ಬರಲಿ. ಯೇಸುವೇ, 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 ಈ ಕ್ಷಣದಲ್ಲಿ ನಿನ್ನ ನಾಮದಲ್ಲಿ ನಾನು ಬಿಡುಗಡೆ ಹೊಂದುತ್ತೇನೆ, ಬಿಡುಗಡೆ ಹೊಂದುತ್ತೇನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈರವರೆ ಕಲವರೆದಗ ಚಂದರವರೆ ಕರಬಲ ರೆಕಲ ಜೀಸಸ್. Thank you Jesus, thank you Lord, thank you Lord, thank you Lord, thank you Lord. Praise the Lord, glorify mighty God, hallelujah. Worship Lord Jesus, Jesus, Jesus. Hallelujah, 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 hallelujah. ಈರವರೆ ಕಲವರೆದಗ ಚಂದರವರೆ ಕರಬಲ ರೆಕಲ ಜೀಸಸ್. Thank you Jesus, thank you Lord, thank you Lord, thank you Lord, thank you Lord. Praise the Lord. ಒಳ್ಳೆಯ ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ. ಎಲ್ಲರೂ ಈಗ ಶಕ್ತಿಯಿಂದ ದೇವರನ್ನು ಸ್ತುತಿಸೋಣ, ದೇವರನ್ನು ಮಹಿಮೆ ಪಡಿಸೋಣ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಿನ್ನನ್ನಾರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಿನ್ನನ್ನಾರಾಧಿಪೆ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ. ಚಪ್ಪಳೆ ತಟ್ಟುತ್ತಾ, ಕಾಲೇಜ್ ಹಾಕುತ್ತಾ, ಕುಣಿಯುತ್ತಾ, ನಲಿಯುತ್ತಾ ದೇವರನ್ನು ಸ್ತುತಿಸೋಣ. ಅಪ್ಪ ನಿನ್ ಕರದಲ್ಲಿ ನಾನು ಚೈಡಿ ಮಣ್ಣಾಗಿರುವಾಗ, ಆ ಚೈಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆನಯ್ಯ. ಅಪ್ಪ ನಿನ್ ಕರದಲ್ಲಿ ನಾನು ಚೈಡಿ ಮಣ್ಣಾಗಿರುವಾಗ, ಚೈಡಿ ಮಣ್ಣಿಂದ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆಯ್ಯ. ಅಪ್ಪ ನಿನ್ ಕರದಲ್ಲಿ ನಾನು ಚೈಡಿ ಮಣ್ಣಾಗಿರುವಾಗ, ಆ
ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆನಯ್ಯ. ಅಪ್ಪ ನಿಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಮಣ್ಣಲ್ಲಿ ನೀನು ಪಾತ್ರೆಯ ಮಾಡಿರುವೆಯಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನಾರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನಾರಾಧಿಪೆ. ಆರಾಧನೆ ನನ್ನಿಸಯ್ಯ ಕೊಂಡಾಡುವೆ ನನ್ನಿಸಯ್ಯ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಓಹೋ ಆರಾಧನೆ ನನ್ನಿಸಯ್ಯ ಕುಣಿದಾಡುವೆ ನನ್ನಿಸಯ್ಯ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಅಪ್ಪ ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆನಯ್ಯ. ಅಪ್ಪನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನಾರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನಾರಾಧಿಪೆ. ಆರಾಧನೆ ನನ್ನಿಸಯ್ಯ ಕೊಂಡಾಡುವೆ ನನ್ನಿಸಯ್ಯ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಕಟ್ಟಲ್ಪಟ್ಟ ಕಥೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀನು. ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ಕಥೆಯಾದ ನನ್ನ ಬಿಡಿಸಿ ಕರೆದಿರುವೆ ಆಗುವಂತೆ ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನಾರಾಧಿಪೆ. 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 ಆರಾಧನೆ ನನ್ನಿಸಯ್ಯ ಕೊಂಡಾಡುವೆ ನನ್ನಿಸಯ್ಯ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನಿಸಯ್ಯ ಕುಣಿದಾಡುವೆ ನನ್ನಿಸಯ್ಯ. ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ಅಪ್ಪ ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆನಯ್ಯ. ಅಪ್ಪನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆಯಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನಾರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನಾರಾಧಿಪೆ. ಆರಾಧನೆ ನನ್ನಿಸಯ್ಯ ಕೊಂಡಾಡುವೆ ನನ್ನಿಸಯ್ಯ. ಆರಾಧನೆ ನನ್ನೆಸೆಯ
ಕೊಂಡಾಡುವೆ ನನ್ನೆಸಯ್ಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಆರಾಧನೆ ನನ್ನೆಸಯ್ಯ ಕೊಂಡಾಡುವೆ ನನ್ನೆಸಯ್ಯ ಶಕ್ತಿ ತಪ್ಪಿ ಹೋದ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ ತಪ್ಪಿ ಹೋದ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ ತಪ್ಪನ್ನ ತಪ್ಪುಗಳ ಕ್ಷಮಿಸಿ ಕೊಟ್ಟೆ ತಪ್ಪಿ ಹೋದ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ ತಪ್ಪಿ ಹೋದ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ ನನ್ನೆಲ್ಲ ಪಾಪಗಳು ಕ್ಷಮಿಸಿ ಸ್ಥಾನವನ್ನೇ ಕೊಟ್ಟೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ನಾರಾಧಿಪೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ನಾರಾಧಿಪೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸಯ್ಯ ಕೊಂಡಾಡುವೆ ನನ್ನೆಸಯ್ಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಆರಾಧನೆ ನನ್ನೆಸಯ್ಯ ಕುಣಿದಾಡುವೆ ನನ್ನೆಸಯ್ಯ ಅಪ್ಪ ನಿನ್ ಕರದಲ್ಲಿ ನಾನು ಚೀಡಿ ಮಣ್ಣದಿರುವಾಗ ಆ ಚೀಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆನಯ್ಯ ಅಪ್ಪ ನಿಖರದಲ್ಲಿ ನಾನು ಕೇಳಿ ಮಣ್ಣಗಿರುವಾಗ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆನಯ್ಯ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ನಾರಾಧಿಪೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ನಾರಾಧಿಪೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸಯ್ಯ ಕೊಂಡಾಡುವೆ ನನ್ನೆಸಯ್ಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಆರಾಧನೆ ನನ್ನೆಸಯ್ಯ ಕುಣಿದಾಡುವೆ ನನ್ನೆಸಯ್ಯ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸಯ್ಯ ಕುಣಿದಾಡುವೆ ನನ್ನೆಸಯ್ಯ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸಯ್ಯ ಕುಣಿದಾಡುವೆ ನನ್ನೆಸಯ್ಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ
ಕುಣಿದಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಹಲ್ಲೆಲೂಯಾ 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 ಒಂದು ಗಟ್ಟಿ ಚಪ್ಪಾಳೆ ತಟ್ಟಿ ಯೇಸುವಿಗೆ ಗಟ್ಟಿ ಒಂದು ಕಲಿಗೆ ಭಾಷಾ ವರಗಳಿಂದ ಸ್ತುತಿಸಿರಿ. ಎಲ್ಲರೂ ಭಾಷಾ ವರಗಳಿಂದ. ನಿಮಗೆ ಭಾಷಾ ವರಗಳು ಗೊತ್ತಿಲ್ಲದಿದ್ದರೆ ಹಲ್ಲೆಲೂಯಾ ಅಂತ ಮಾತ್ರ ಒಂದು ಭಾಷೆಯ ವರಗಳು ಬರುವಂತೆ ನೀವು ದೇವರ ಹತ್ರ ಪ್ರಾರ್ಥಿಸಿ ಸ್ತುತಿಸಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹೀರಬಬರೆ ಕಲಬರದಿಯಲ ಕಬಬ ಶಿಂದರೆಲಿಯಾ ಲಲಿಯಾ ರಕಬಬ ಶಂದರೆಲಿಯಾ ಲಿಲಿಯಾ ಲಿಲಿಯಾ ರಕಲಿಯಾ ರಿಯಾ ಲಿಲಿಯಾ 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 ಹೀರಬಬರೆ ಕಲಬರದಗ ಶಂದರಬರೆ ಕರಬಲರ ಕಲ Jesus in the mighty anointing of the Holy Spirit come upon us in the name of Jesus Christ. Ore kababa shandarabare karabalare kala Jesus. Thank you Lord Jesus, thank you Lord. Praise the Lord, glory and mighty God, hallelujah. Worship Lord Jesus. Hallelujah. Ira babare kalavare daga shandarabare karabalare kala Jesus. Hallelujah. Ira babare kalavare daga ಗಟ್ಟಿಯಾಗಿ ಸ್ತುತಿಸಿರಿ. ನಿರಂತರ ಎಡಬಿಡದೆ ಸ್ತುತಿಸಿರಿ. ore kababa rekaleya shandarabare karabalare kala Jesus. The mighty God anoint us with your fire. ore baba ira babare kalavare daga shandarabare karabalare kala Jesus. Hallelujah. ira babare kalavare daga shandarabare karabalare kala Jesus. Hallelujah. ira babare kalavare daga shandarabare karabalare kala Jesus. ಯಾರೊಬ್ಬರಿಗೆ ಇದು ಆನ್ಲೈನ್ ಯಾರೆಲ್ಲ ಇದ್ದಾರೆ ಅವರಿಗಾಗಿ ಸಂದೇಶ. ಒಬ್ಬರಿಗೆ ತುಂಬ ಡಯಾಬಿಟಿಕ್ ಇದೆ, ಶುಗರ್ ಕಾಯಿಲೆ, ಇದರಿಂದ ಒಂದು ಗಾಯ ಆಗಿದೆ ಕಾಲಿಗೆ. ಆ ಗಾಯ ಗುಣ ಆಗುವುದಿಲ್ಲ. ಇಂಥ ಒಬ್ಬರಿಗೆ ಯೇಸು ಮುಟ್ಟಿ ಆ ಗಾಯವನ್ನು ಈ ಕ್ಷಣದಲ್ಲಿ ಗುಣಪಡಿಸ್ತಾರೆ. ಆನ್ಲೈನಲ್ಲಿ ಇದ್ದವರು, ನಿಮ್ಮ ಕುಟುಂಬದಲ್ಲಿ ಯಾರು ಇಂಥವರು ಇದ್ದಾರೆ, ಪ್ರಾರ್ಥಿಸಿ. ಈ ಕ್ಷಣದಲ್ಲಿ ಡಯಾಬಿಟಿಕ್ಸ್ ಇದ್ದವರು, ಗಾಯ ಆದವರು, ಆ ಗಾಯ ಗುಣ ಆಗೋದಿಲ್ಲ ತುಂಬ ಸಮಯದಿಂದ, ಅಂಥ ಒಂದು ಗಾಯ ಇದ್ದವರಿಗೆ ಯೇಸು ಗುಣಪಡಿಸ್ತಾ ಇದ್ದಾರೆ ಈ ಕ್ಷಣದಲ್ಲಿ. ಮತ್ತೆ ಒಬ್ಬರು ಇದು ಕೂಡ ಆನ್ಲೈನಲ್ಲಿ ಯಾರೊಬ್ಬರು ಪ್ರಾರ್ಥಿಸ್ತಾ ಇದ್ದಾರೆ, ಮನೆಯಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ತುಂಬ ತೊಂದರೆಗಳು ಒಳಗಾಗ್ತಾ ಇದ್ದಾರೆ ಮನೆಯಲ್ಲಿ. ಆ ಮನೆಯನ್ನು ಯೇಸು ಬಿಡುಗಡೆಯನ್ನು ಕೊಡ್ತಾ ಇದ್ದಾರೆ ಈ ಕ್ಷಣದಲ್ಲಿ. ಇಲ್ಲಿ ನಿಮ್ಮಲ್ಲಿ ಯಾರಾದರೂ ಇದ್ದರೆ, ಮನೆಯಲ್ಲಿ ತೊಂದರೆಗಳಿದ್ದರೆ ಪ್ರಾರ್ಥಿಸಿ ಕ್ಷಣದಲ್ಲಿ. ಇದು ದೇವರು ದಯಪಾಲಿಸುವ ವರದಾನ ಆಗಿದೆ. ಈ ಕ್ಷಣದಲ್ಲಿ ಮನೆಯನ್ನು ಬಿಡುಗಡೆಗೊಳಿಸ್ತಾರೆ, ಆ ಜಾಗವನ್ನು ಬಿಡುಗಡೆಗೊಳಿಸ್ತಾರೆ ಯೇಸು. ಹಲ್ಲೆಲೂಯಾ. ಈ ರಬಬರೆ ಕಲವರೆದಾಗ ಚಂದರವರೆ ಕರಬಲರೆ ಕಲ ಜೀಸ. ಹಲ್ಲೆಲೂಯಾ. ಈ ರಬಬರೆ ಕಲವರೆದಾಗ ಚಂದರವರೆ ಕರಬಲರೆ ಕಲ ಜೀಸ. ಹಲ್ಲೆಲೂಯಾ. ಈ ರಬಬರೆ ಕಲವರೆದಾಗ ಚಂದರವರೆ ಕರಬಲರೆ ಕಲ ಜೀಸ. ಹಲ್ಲೆಲೂಯಾ. ಈ ರಬಬರೆ ಕಲವರೆ. ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿರಿ, ಎರಡು ಕರಗಳ ಹೃದಯ ಮೇಲೆ ಇಟ್ಟುಕೊಳ್ಳಿ ಪ್ರಿಯರೇ. ಯೇಸು ಹತ್ರ ಪ್ರಾರ್ಥಿಸಿರಿ. ನಿಮಗೆ ಯಾವುದಾದ್ರೂ ರೋಗಗಳಿದ್ದರೆ, ಕಷ್ಟಗಳಿದ್ದರೆ, ದೇವರೇ ನನ್ನನ್ನು ಈ ರೋಗದಿಂದ ಗುಣಪಡಿಸಿರಿ ಎಂದು ಪ್ರಾರ್ಥಿಸಿರಿ. ಯೇಸುವೆ ನನ್ನನ್ನು ಬಿಡುಗಡೆಗೊಳಿಸಿರಿ ಎಂದು ಪ್ರಾರ್ಥಿಸಿರಿ. ಮೊಣಕಾಲು ಗಂಟು ನೋವಿದೆ ತುಂಬ ಯಾರಿಗಾದ್ರೂ, ಇಲ್ಲಿ ಇದ್ದಾರೆ ಅವರು. ಮೊಣಕಾಲು ಗಂಟು ನೋವು, ರೈಟ್ ಸೈಡ್ ಬಲಬದಿಯಲ್ಲಿ ಮಂಡಿ ನೋವು, ಗಂಟು ನೋವು ಇದ್ದವರಿಗೆ ಒಬ್ಬರಿಗೆ ಯೇಸು ಗುಣಪಡಿಸ್ತಾ ಇದ್ದಾರೆ, ಮುಟ್ಟುತ್ತಾ ಇದ್ದಾರೆ ಕ್ಷಣದಲ್ಲಿ. ದೇವರ ಕೃಪೆ ವರದಾನಗಳು ಇಳಿಯುವಂಥ ಸಮಯ. ನಿಮ್ಮನ್ನೇ ನೀವು ಸಮರ್ಪಣೆ ಮಾಡಿ. ಅಪ್ಪ ತಂದೆಯೇ, ನನ್ನ ಜೀವನವನ್ನು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ನನ್ನ ಕುಟುಂಬವನ್ನು ಯೇಸುವೆ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮ್ಮ ಮಕ್ಕಳನ್ನು ಯೇಸುವೆ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಸಮರ್ಪಣೆ ಮಾಡಿ ನೀವು ಪ್ರಾರ್ಥಿಸಿರಿ. ಅಪ್ಪ ತಂದೆಯೇ, ನನ್ನ ಮನೆಯಲ್ಲಿರುವಂಥ ಪ್ರತಿಯೊಬ್ಬರನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅಪ್ಪ ತಂದೆಯೇ ಯೇಸುವೆ, ನನ್ನ ದೇಹದಲ್ಲಿರುವಂಥ ಪ್ರತಿಯೊಂದು ರೋಗಗಳನ್ನು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅಪ್ಪ ತಂದೆಯೇ,
ಎಷ್ಟೋ ರೋಗಿಗಳನ್ನು ನೀವು ಗುಣಪಡಿಸಿದಿರಿ. ಇವತ್ತು ಕೂಡ ಅದೇ ಶಕ್ತಿಯಿಂದ ನೀವಿದ್ದೀರಿ ಅಪ್ಪ ತಂದೆ. ಇವತ್ತು ನನ್ನನ್ನು ಮುಟ್ಟು ಗುಣಪಡಿಸಿರಿ. ನನ್ನಲ್ಲಿರುವಂಥ ರೋಗಗಳು, ನನ್ನ ಕುಟುಂಬದಲ್ಲಿರುವಂಥ ಎಲ್ಲ ರೋಗಗಳು ಯೇಸುವೆ ನನ್ನಿಂದ ದೂರ ಹೋಗಲಿ ಅಪ್ಪ ತಂದೆ. ನಮ್ಮನ್ನು ಮುಟ್ಟಿರಿ ಯೇಸುವೆ. ನಿಮ್ಮ ಮಕ್ಕಳಿಗೆ ಯಾವುದಾದ್ರೂ ಕೆಲಸಗಳು ಇಲ್ಲದಿದ್ದರೆ, ಒಳ್ಳೆಯ ವಧು ವರ ಸಿಗದಿದ್ದರೆ ಪ್ರಾರ್ಥಿಸಿರಿ क्षणाದಲ್ಲಿ. तुमच्या भुरग्यांक सैरीक मेळना जाल्यार मागा. हे तुमच्या भुरग्यांक खंयचेय वायट संवेत आसा जाल्यार मागा. ह्या वेळार भुरग्यांक जेजू तुमच्या मागण्याद्वारे तुमच्या भुरग्यांक सुटका दिता. आज ಪ್ರಾರ್ಥಿಸಿ. ಯೂಟ್ಯೂಬ್ ಚಾನೆಲ್ ಆನ್ಲೈನ್ ಅಲ್ಲಿ ಇದ್ದವರು ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ ಪ್ರಿಯರೇ. ದೇವರ ಶಕ್ತಿ ಇಳಿದು ಬರ್ತಾ ಇದೆ, ದೇವರ ಕೃಪೆ ಇಳಿದು ಬರ್ತಾ ಇದೆ, ರೋಗಗಳು ಗುಣಪಡಿಸ್ತಾ ಇದ್ದಾರೆ ಯೇಸು. ಎಲ್ಲವನ್ನು ಪ್ರಾರ್ಥಿಸಿ. ಹೊಟ್ಟೆಯ ಸಂಬಂಧ ಕಾಯಿಲೆ ಇದ್ದವರು ಪ್ರಾರ್ಥಿಸಿ. ಒಬ್ಬರಿಗೆ ತುಂಬಾ ರಕ್ತಸ್ರಾವ ಆಗ್ತಾ ಇದೆ, ಡಾಕ್ಟರ್ ಹತ್ರ ಹೋಗುವಾಗ ಅದು ಸರ್ಜರಿ ಮಾಡಲಿಕ್ಕೆ ಮುಂದಕ್ಕೆ ಬರಬಹುದು, ಯೂಟ್ರಸ್ ಅನ್ನು ತೆಗಿಬೇಕಂತ ಹೇಳಿದ್ದಾರೆ ಅಂತ ಒಬ್ರು ಪ್ರಾರ್ಥಿಸ್ತಾ ಇದ್ದಾರೆ. ಇದು ಆಪರೇಷನ್ ಯೇಸು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಆ ರಕ್ತಸ್ರಾವ ಹಿಂದೆ ನಿಂತು ಹೋಗ್ತದೆ ಯೇಸುವಿನ ನಾಮದಲ್ಲಿ. ಹಿಂದೆ ನಿಂತು ಹೋಗ್ತದೆ, ಈ ಕ್ಷಣದಲ್ಲಿ ನಿಂತು ಹೋಗ್ತದೆ. ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ ಪ್ರಿಯರೇ. ಯೇಸು ನಿಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಒಂದು ತಾಯಿ ತನ್ನ ಹೆಣ್ಣು ಮಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾಳೆ. ಆ ತಾಯಿ ಪ್ರಾರ್ಥಿಸಿದಾಳೆ, ಹೆಣ್ಣು ಮಗಳು ಏನು ಅವರಿಗೆ ಸಮಸ್ಯೆ ಇದೆ. ಈ ಹೆಣ್ಣು ಮಗಳಿಗಾಗಿ ಪ್ರಾರ್ಥಿಸುವ ಆ ತಾಯಿಯ ಪ್ರಾರ್ಥನೆಯನ್ನು ಯೇಸು ಆಲಿಸ್ತಾ ಇದ್ದಾರೆ. ಆ ಮಗಳನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ, ಬಂಧನಗಳಿಂದ ಬಿಡುಗಡೆಗೊಳಿಸ್ತಾರೆ ಆ ತಾಯಿಯ ಪ್ರಾರ್ಥನೆಯಿಂದ ಪ್ರಿಯರೇ. The mighty anointing of the Holy Spirit. ಎರಡು ಮೂರು ಕುಟುಂಬಗಳು ಪ್ರಾರ್ಥಿಸ್ತಾ ಇದ್ದಾರೆ. ಅವರ ಮನೆಯಲ್ಲಿ ಏನೋ ದೊಡ್ಡ ಕಾರ್ಯಕ್ರಮ ಆಗ್ಲಿಕ್ಕೆ ಇದೆ. ಮದುವೆಯ ಕಾರ್ಯಕ್ರಮವೋ, ಮನೆ ಕಟ್ಟುವ ಕಾರ್ಯಕ್ರಮವೋ, ಇಂಥ ಒಂದು 3 ಫ್ಯಾಮಿಲಿಗಳು ಇಲ್ಲಿ ಇದ್ದಾರೆ. ಅಂತವರು ಪ್ರಾರ್ಥಿಸ್ತಾ ಇದ್ದಾರೆ. ಎಲ್ಲ ನಿಮ್ಮ ಕಾರ್ಯಕ್ರಮಗಳನ್ನು ಯೇಸು ಆಶೀರ್ವದಿಸ್ತಾ ಇದ್ದಾರೆ. ಅದಕ್ಕೆ ಬೇಕಾದ ನಿಮಗೆ ಎಲ್ಲ ಸಲಕರಣೆಗಳನ್ನು, ಅದಕ್ಕೆ ಬೇಕಾದ ಯಾವುದೋ ಹಣದ ವ್ಯವಸ್ಥೆಯನ್ನು ಯೇಸು ಮಾಡ್ತಾ ಇದ್ದಾರೆ. ಯೇಸು ಮಾಡ್ತಾ ಇದ್ದಾರೆ. ಯೇಸು ನಿಮ್ಮನ್ನು ಮುಟ್ಟುತ್ತಾ ಇದ್ದಾರೆ ಕ್ಷಣದಲ್ಲಿ. The mighty anointing of the Holy Spirit, the power of God will come upon us in the name of Jesus Christ. Thank you, Jesus. ಗಣನೆಗೆ ಬಾರದಂತ ನನ್ನ ಯೇಸುವೇ, ಗಣನೆಯ ಮಾಡಿದು ನಿನ್ನ ಕೃಪೆ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ 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 ನಿನ್ನ ಕೃಪೆಯೇ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು
ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ನ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ 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 ನಿನ್ನ ಕೃಪೆಯೇ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನಾ ಮಣ್ಣಲ್ಲಿರದೆ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ನ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ನ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಎಲ್ಲ ಶಕ್ತಿಯು ದೇವರದ್ದಾಗಿದೆ. ನನ್ನ ದೇಹದಲ್ಲಿರುವ ನಿನ್ನ ದೇಹದಲ್ಲಿರುವ ಶಕ್ತಿಯು ಅವು ದೇವರಿಂದ ಬಂದದ್ದು ಪ್ರಿಯರೇ. ನನ್ನ ಬಲದಿಂದಲ್ಲ, ನನ್ನ ಶಕ್ತಿಯಿಂದಲ್ಲ ಇವತ್ತು ನಾನು ಜೀವಂತವಾಗಿರುವುದು. ಇದು ದೇವರ ಶಕ್ತಿಯಿಂದ, ದೇವರ ಕೃಪೆಯಿಂದ, ದೇವರ ಪ್ರೀತಿಯಿಂದ ಮಾತ್ರ ಇವತ್ತು ನಾನು ಮತ್ತೆ ನೀನು ಈ ದೇವಾಲಯದಲ್ಲಿ ಧ್ಯಾನ ಕೇಂದ್ರದಲ್ಲಿ ಇದ್ದುಕೊಂಡು ದೇವರನ್ನು ಸ್ತುತಿಸಲು ಬಂದಿದ್ದೇವೆ. ಇದು ದೇವರ ಕೃಪೆ, ದೇವರ ಚಿತ್ತ ನಮ್ಮಲ್ಲಿ ನೆರವೇರಲೆಂದು ಪ್ರಾರ್ಥಿಸೋಣ. ಅಪ್ಪ ತಂದೆಯೇ, ನಿನ್ನ ಶಕ್ತಿಯು ನನ್ನಲ್ಲಿ ಇಳಿದು ಬರಲಿ. ಯೇಸುವೆ, ನಿನ್ನ ಪ್ರೀತಿಯು ನನ್ನಲ್ಲಿ ಇಳಿದು ಬರಲಿ. ನಮ್ಮ ಹೃದಯವು ನಿಮ್ಮನ್ನು ಅಪ್ಪ ತಂದೆ ಪ್ರೀತಿಗಾಗಿ ತವಕ ಪಡಲಿ. ನನ್ನ ಮನಸ್ಸು ನಿಮ್ಮ ಕೃಪೆಗಾಗಿ ತವಕ ಪಡಲಿ. ಅಪ್ಪ ತಂದೆ ಯೇಸುವೆ, ನಿಮ್ಮ ಶಕ್ತಿಯಿಂದ ನಮ್ಮನ್ನು ತುಂಬಿರಿ, ನಮ್ಮನ್ನು ಬಲಪಡಿಸಿರಿ. ಅಪ್ಪ ತಂದೆಯೇ, ನನ್ನ ಕಷ್ಟಗಳನ್ನು ದುಃಖಗಳನ್ನು ಎಲ್ಲ ದೂರ ಮಾಡಿರಿ. ಯೇಸುವೆ, ನನ್ನನ್ನು ಬಿಡುಗಡೆಗೊಳಿಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ. ನಾ ಹತ್ತಲಾಗದ ಸ್ಥಾನ ಕತ್ತಿದು ನನ್ನ ಜ್ಞಾನದಿಂದಲ್ಲ.
ಆಗಿರುವುದು ಐಶ್ವರ್ಯದಿಂದಲ್ಲ, ನಾ ಹತ್ತಲಾಗದ ಸ್ಥಾನ ಕತ್ತಿದ್ದು ನನ್ನ ಜ್ಞಾನದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ನ ಕೃಪೆ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ನ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ 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 ನಿನ್ನ ಕೃಪೆಯೇ. ಒಬ್ಬರಿಗೆ ಇಲ್ಲಿದ್ದವರಿಗೆ ಈ ಕುತ್ತಿಗೆ ನೋವಿದೆ, ಈ ಕುತ್ತಿಗೆ ಈ ಜಾಗದಲ್ಲಿ ನೋವಿದೆ. ಈ ಕುತ್ತಿಗೆ ನೋವಿನಿಂದ ಯೇಸು ಗುಣಪಡಿಸ್ತಾ ಇದ್ದಾರೆ. ಆ ಒಬ್ಬರು ಹೆಂಗಸು ಇಲ್ಲಿದ್ದಾರೆ. ಯಾರವರು? ಕುತ್ತಿಗೆ ನೋವಿಂದ ಇದ್ದವರು. ಇವರಿಗೆ ಯೇಸು ಗುಣಪಡಿಸ್ತಾ ಇದ್ದಾರೆ. ಯೇಸುವಿನ ಗುಣಪಡಿಸುವ ಶಕ್ತಿ ಆ ಕುತ್ತಿಗೆ ಮೇಲೆ ಬರ್ತಾ ಇದೆ. ಈ ಕ್ಷಣದಲ್ಲಿ ಯೇಸು ಗುಣಪಡಿಸ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಅವರು ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ. ಯಾರಿಗೂ ಬೇರೆಯವರಿಗೂ ಕೂಡ ಈ ಕುತ್ತಿಗೆ ನೋವಿದ್ದರೆ ಪ್ರಾರ್ಥಿಸಿರಿ. ಕ್ಷಣದಲ್ಲಿ ಯೇಸು ಗುಣಪಡಿಸ್ತಾ ಇದ್ದಾರೆ. ಯೇಸು ಬಿಡುಗಡೆ ಕೊಡ್ತಾ ಇದ್ದಾರೆ. ಹೀರ ಬಾಬಾ ಬಾಬಾ ರಖ ಬಾಬಾ ಬಾಬಾ ಶಿಖ ಬಾಬಾ ಶಂಕರ ಬರಖರ ರುಖಲ ವೃದಗ ಶಂದರ ಬರಖರ ಬಲ ರಖಲಚಿ. The mighty anointing of the Holy Spirit come upon. Lord Jesus, touch, heal them, Lord, set them free, Lord Jesus. Jesus upward Jesus. Gun kar Jesus avalan. Ariya klanch pidashana. Sakkadi gun saundi avalan. Swami Jesus. जी कोणी रेतीरे पळयते आसतात ऑनलायनीर जे तांकां तो आपड जेसू आवळा तुजी दैवीक सकत वाळय जेसू तांच्या घरांनी वाळय जेसू घरांनी असलेले सगळे पिडेस्त या वेळार गुण सावंदी जेसूच्या नावान हीरा बाबा रेखा जीसस जीसस थँक यू लॉर्ड जीसस प्रेज यू लॉर्ड ग्लोरी टू माइटी गॉड वर्शिप लॉर्ड जीसस थँक यू लॉर्ड थँक यू लॉर्ड ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ನ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ
ಕೃಪೆಯೇ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಆದಯದಿಂದಲ್ಲ ನಾ ಹತ್ತಲಾಗದ ಸ್ಥಾನ ಕತ್ತಿದು ನನ್ನ ಬಲದಿಂದಲ್ಲ ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಆದಾಯದಿಂದಲ್ಲ ನಾ ಹತ್ತಲಾಗದ ಸ್ಥಾನ ಕತ್ತಿದ್ದು ನನ್ನ ಬಲದಿಂದಲ್ಲ ಗಣನೆಗೆ ಬಾರದಂತ ನನ್ನ ಗಣನೆಗೆ ಮಾಡಿರು ನಿನ್ನ ಕೃಪೆ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿರು ನಿನ್ನ ಕೃಪೆಯೇ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಹೋ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದು ನಿನ್ನ ಕೃಪೆಯಲ್ಲವೇ ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ನ ಕೃಪೆಯೇ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ 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 ಯೇಸು ಅಪ್ಪ ಎಲ್ಲ 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 ನಿನ್ನ ಕೃಪೆಯೇ ಹಾಲೆಲೂಯಾ ಹಾಲೆಲೂಯಾ
ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ 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 ಯೇಸುವಿಗೆ ಆರಾಧನೆ 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 ಯೇಸುವಿಗೆ ಆರಾಧನೆ 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 ಯೇಸುವಿಗೆ ಆರಾಧನೆ 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 ಯೇಸುವಿಗೆ Thank you, Lord. Thank you, Lord. Thank you, Lord. Thank you, Lord. Praise the Lord, glorify and mighty God. Hallelujah. Worship Lord Jesus, Jesus, Jesus. Hallelujah, 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 hallelujah. Hallelujah, 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 hallelujah. ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಪ್ರಿಯರೇ. ಎರಡು ಕರಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿ. ಮೌನವಾಗಿ ಯಾವುದನ್ನು ಪ್ರಾರ್ಥಿಸಬೇಡಿ. ದೇವರ ಇರುವಿಕೆಯನ್ನು, ದೇವರ ಅಭಿಷೇಕವನ್ನು ಹೊಂದಿಕೊಳ್ಳಿ, ಬಿಡುಗಡೆಯನ್ನು ಹೊಂದಿಕೊಳ್ಳಿ. ನಿಮ್ಮಿಂದ ಪ್ರತಿಯೊಂದು ರೋಗಗಳು ಈಗ ನಿಮ್ಮನ್ನು ಬಿಟ್ಟು ತೊಲಗುವಂಥ ಸಮಯ. ಯಾಕಂದರೆ ಯಾವಾಗ ಅಭಿಷೇಕ ನಮ್ಮ ದೇಹದಲ್ಲಿ ಇಳಿದು ಬರ್ತದೋ ಯಾವ ರೋಗಗಳು ನಮ್ಮ ದೇಹದಲ್ಲಿ ಉಳಿಯುವುದಿಲ್ಲ, ಅದೆಲ್ಲವೂ ಹೋಗಲಾಡಿಸ್ತಾರೆ ಯೇಸು. ಅನುಭವವನ್ನು ಹೊಂದಿಕೊಳ್ಳಿ, ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳಿ, ದೇವರ ಪ್ರೀತಿಯನ್ನು ಹೊಂದಿಕೊಳ್ಳಿ. ನಮ್ಮ ಹೃದಯಗಳು ತೆರೆಯಲ್ಪಡಲಿ ದೇವರ ಪ್ರೀತಿಗೆ. ನಮ್ಮ ಮನಸ್ಸುಗಳು ತೆರೆಯಲ್ಪಡಲಿ ದೇವರ ವಾಕ್ಯಕ್ಕೆ. ಆ ದೇವರ ವಾಕ್ಯದ ಪ್ರಕಾರ ಮುಂದೆ ಜೀವಿಸಲು ಬೇಕಾದ ಕೃಪೆ ವರದಾನಗಳು ಇವತ್ತು ದೇವರು ನಮಗೆ ನೀಡಲಿ. ಎಲ್ಲ ಕುಟುಂಬದಲ್ಲಿರೋ ಬಂಧನಗಳು ಮುರಿಯಲ್ಪಡಲಿ. ಎಲ್ಲ ಸೈತಾನನ ಕಟ್ಟುಗಳು ಬಿಚ್ಚಲ್ಪಡಲಿ. ರೋಗ ಸೌಖ್ಯ ನಮಗೆ ಉಂಟಾಗಲಿ. ಮನಸ್ಸಿಗೆ ನೆಮ್ಮದಿ ಸಿಗಲಿ. ಕ್ಷಣದಲ್ಲಿ ಕಷ್ಟಗಳು ಬರುವಾಗ ತಾಳ್ಮೆಯಿಂದ ಸಹಿಸಲ್ಬೇಕಾದ ಕೃಪೆ ವರದಾನಗಳು ನಮಗೆ ದಯಪಾಲಿಸಲಿ. ಮನಸ್ಸಿನ ವೇದನೆಗಳು ನಮ್ಮನ್ನು ಬಿಟ್ಟು ತೊಲಗಲಿ. ಹೃದಯದ ಭಾರಗಳು ನಮ್ಮನ್ನು ಬಿಟ್ಟು ತೊಲಗಲಿ. ಬೇರೆಯವರು ನಮ್ಮನ್ನು ನೋಯಿಸಿದ ಕ್ಷಣಗಳು ಎಲ್ಲವೂ ಕ್ಷಮಿಸಲ್ಪಡಲಿ. ಅಪ್ಪ ಯೇಸುವೆ, ನಿಮ್ಮ ಪ್ರಸನ್ನತೆಯಲ್ಲಿ ನಾವು ನಿಂತುಕೊಂಡಿದ್ದೀವಿ. ಅಪ್ಪ ತಂದೆ, ಅಭಿಷೇಕ ಮಾಡಿರಿ, ನಮ್ಮನ್ನು ಬಿಡುಗಡೆಗೊಳಿಸಿರಿ, ನಮ್ಮನ್ನು ವಾಕ್ಯದ ಶಕ್ತಿಯಿಂದ ನಮ್ಮನ್ನು ತುಂಬಿರಿ. ಅಪ್ಪ ತಂದೆ, ಈ ಲೋಕದ ವ್ಯಾಮೋಹಕ್ಕೆ ನಾನು ಒಳಗಾಗದಂತೆ, ದೇಹದ ದುರುಚ್ಛೆಗಳಿಗೆ ನಾನು ಒಳಗಾಗದಂತೆ ಅಪ್ಪ ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿರಿ. ಯೇಸುವೆ, ನಮ್ಮ ಕುಟುಂಬದಲ್ಲಿ ನಾವು ನೆಲೆಸಲು ಬೇಕಾದ ನೆಮ್ಮದಿಯನ್ನು, ಶಾಂತಿಯನ್ನು ದಯಪಾಲಿಸಿರಿ. ಯೇಸುವೆ, ಸಾಲದ ಭಾರಗಳನ್ನು ನಮ್ಮಿಂದ ದೂರ ಮಾಡಿರಿ. ಅಪ್ಪ ತಂದೆ, ನಮ್ಮ ಎಲ್ಲ ಕುಟುಂಬದ ಸದಸ್ಯರು ಆಶೀರ್ವದಿಸಲ್ಪಡಲಿ. ಅಪ್ಪ ತಂದೆ, ನಿಮ್ಮ ನಾಮದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥಿಸಿದ ಎಲ್ಲವನ್ನು ನಾವು ಹೊಂದಿಕೊಳ್ತಾ ಇದ್ದೇವೆ. ಹೊಂದಿಕೊಂಡು ನಿಮಗೆ ನಾವು ಕೃತಜ್ಞತೆಯನ್ನು ನಾವು ಹಾಡುತ್ತೇವೆ. ಹಾಲೆಲೂಯಾ, 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 ಹಾಲೆಲೂಯಾ. ಹೀರಬರೆ ಕಲವರೆದ ಶಂದರ ಬರೆ ಕರಬಲರ ಕಲ ಚೀಸ ಚೀಸ
Velakababa Shiralakaba Shandaravarakarabala Jesus. The mighty God anoint us with your fire, Lord. Hallelujah, 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 hallelujah. Hirabavarakala Jesus, Jesus, Jesus. Thank you, Lord. Praise you, Lord. Glorify and mighty God. Hallelujah. Worship, Lord Jesus. Hallelujah, 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 hallelujah. 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 നമ്മെ പൂർണ്ണമായി ഈശോയുടെ തിരുസന്നിധിയിലേക്ക് സമർപ്പിക്കാം. ನಮ್ಮನ್ನು ಸಂಪೂರ್ಣವಾಗಿ ಪ್ರಭುವಿನ ಕರಗಳಲ್ಲಿ ಸಮರ್ಪಣೆ ಮಾಡುವ. നമ്മുടെ രോഗപീഠകളെയും ബുദ്ധിമുട്ടുകളെയും ആകുലതകളെയും സമർപ്പിക്കാം. ನಮ್ಮ ರೋಗದ ಪೀಡೆಗಳನ್ನು, ಕಷ್ಟಗಳನ್ನು, ಚಿಂತೆಗಳನ್ನು, ಭಾರಗಳನ್ನು ಪ್ರಭುವಿನ ಕರಗಳಲ್ಲಿ ಸಮರ್ಪಣೆ ಮಾಡುತ್ತಾ ഇന്നേ ദിവസം ഇവിടെ കടന്നു വരുമ്പോൾ നമ്മുടെ മനസ്സിൽ ഉണ്ടായിരുന്ന പ്രാർത്ഥനാ നിയോഗങ്ങളെ സമർപ്പിക്കാം. ಇಂದಿನ ದಿನ ನಾವು ಈ ದೇವಾಲಯಕ್ಕೆ ಬರುವಾಗ ನಮ್ಮ ಪ್ರಾರ್ಥನಾ ಕೋರಿಕೆಗಳನ್ನು നമ്മെ അറിയുകയും സ്നേഹിക്കുകയും മനസ്സിലാക്കുകയും ചെയ്യുന്ന ദൈവത്തിൻ്റെ തിരുമുൻപിലാണ് നമ്മളിപ്പോൾ കടന്നു വന്നിരിക്കുന്നത്. ನಮ್ಮನ್ನು ಅರ್ಥ ಮಾಡಿಕೊಳ್ಳುವ, ನಮ್ಮನ್ನು ಪ್ರೀತಿಸುವ ಪ್ರಭುದೇವರ ಮುಂದೆ ನಾವೆಲ್ಲರೂ ಆಗಿದ್ದೇವೆ. തുടർന്നു വരുന്ന വചന ശുശ്രൂഷയിലൂടെ ദൈവത്തിൻ്റെ ഇടപെടലിനു വേണ്ടി പ്രാർത്ഥിക്കാം. ಮುಂದೆ ಬರುವಂತಹ ದೇವರ ಪ್ರಬೋಧನೆಯ ಶುಶ್ರೂಷೆಯಲ್ಲಿ ದೇವರು ನಮ್ಮನ್ನು ಅನುಗ್ರಹಿಸಲಿಕ್ಕಾಗಿ ಪ್ರಾರ್ಥಿಸುವ. വചനം കേൾക്കാനും മനസ്സിലാക്കാനും ഗ്രഹിക്കുവാനുമുള്ള കൃപയ്ക്കു വേണ്ടി അപേക്ഷിക്കാം. ದೇವರ ವಾಕ್ಯವನ್ನು ಆಲಿಸಲು, ಗ್ರಹಿಸಲು, ಅರ್ಥ ಮಾಡಿಕೊಳ್ಳಲು ಬೇಕಾದ ದೇವರ ಕೃಪೆಗಾಗಿ ಪ್ರಾರ್ಥಿಸುವ. വചനം നമ്മുടെ ജീവിതത്തിൽ സ്വാധീനിക്കപ്പെടുമ്പോഴാണ് മാനസാന്തരങ്ങൾ ഉണ്ടാവുന്നത്. ದೇವರ ವಾಕ್ಯವು ನಮ್ಮನ್ನು ಸ್ಪರ್ಶಿಸುವಾಗ ಮಾತ್ರ ನಮ್ಮಲ್ಲಿ ಮನ ಪರಿವರ್ತನೆ ಸಂಭವಿಸುವಂಥದ್ದು. വചനത്തിൽ വിശ്വസിച്ച് പ്രാർത്ഥിക്കുമ്പോഴാണ് അനുഗ്രഹങ്ങൾ ഉണ്ടാവുന്നത്. ದೇವರ ವಾಕ್ಯದಲ್ಲಿ ನಂಬಿಕೆಯಿಟ್ಟು ಪ್ರಾರ್ಥಿಸುವಾಗ ದೇವರ ಅನುಗ್ರಹಗಳನ್ನು ನಾವು ಸ್ವೀಕರಿಸಲು ಶಕ್ತರಾಗುವಂಥದ್ದು. ദൈവവചനത്തിന് വലിയ ശക്തിയുണ്ട്. ದೇವರ ವಾಕ್ಯಕ್ಕೆ ದೊಡ್ಡದಾದ ಶಕ್ತಿ ಇದೆ. വചനം ഏറ്റുപറഞ്ഞ് പ്രാർത്ഥിക്കുന്നവർക്ക് ദൈവത്തിൻ്റെ കൃപാവരങ്ങൾ ലഭിക്കുന്നു. ದೇವರ ವಾಕ್ಯವನ್ನು ಎತ್ತಿ ಹೇಳಿ ಪ್ರಾರ್ಥಿಸುವವರಿಗೆ ದೇವರ ಕೃಪಾವರಗಳು ಲಭಿಸುವುದು. ദൈവവചന ശുശ്രൂഷയിൽ പങ്കെടുക്കുന്ന എല്ലാവരും ദൈവാത്മാവിൻ്റെ അഭിഷേകത്താൽ നിറയും. ದೇವರ ವಾಕ್ಯದ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವಾಗ ದೇವರ ಅಭಿಷೇಕದಿಂದ ನಾವೆಲ್ಲರೂ ತುಂಬುತ್ತೇವೆ. ഇന്ന് ഇവിടെ കടന്നു വന്നിരിക്കുന്ന നിങ്ങളെല്ലാവരും വലിയ പരിശുദ്ധാത്മ അഭിഷേകത്താൽ നിറയും. ಇಂದಿನ ದಿನ ಬಂದಂತ ನೀವೆಲ್ಲರೂ ಪವಿತ್ರಾತ್ಮರ ಅಭಿಷೇಕದಿಂದ ತುಂಬಲ್ಪಡುವಿರಿ. ഒരു വ്യക്തിയെ പോലും ഈശോ ഉപേക്ഷിക്കുകയില്ല. ಯಾರನ್ನು ಯೇಸು ಕೈ ಬಿಡುವುದಿಲ್ಲ. എല്ലാവരെയും അവിടുന്ന് അനുഗ്രഹിക്കും. ಎಲ್ಲರನ್ನು ಅಲ್ಲಿಂದ ಆಶೀರ್ವದಿಸುವರು. ഇത്രമാത്രം ത്യാഗത്തോടെ ഇന്ന് ഇവിടെ കടന്നു വന്ന നിങ്ങളെ എല്ലാവരെയും കർത്താവ് അനുഗ്രഹിക്കും. ಎಷ್ಟು ಮಾತ್ರ ತ್ಯಾಗಪೂರ್ಣವಾಗಿ ನೀವು ಇಲ್ಲಿಗೆ ಬಂದಿದ್ದೀರೋ ಅಷ್ಟು ಮಾತ್ರ ದೊಡ್ಡದಾದ ಅನುಗ್ರಹವನ್ನು ದೇವರು ಕೊಟ್ಟೇ ಕೊಡುವರು. നമ്മളെല്ലാവരും ദൈവത്തിൻ്റെ ഇടപെടലിന് വേണ്ടി ആഗ്രഹിക്കണം. ದೇವರ ಆಶೀರ್ವಾದಕ್ಕಾಗಿ ನಾವೆಲ್ಲರೂ ಬಯಸಿ ಪ್ರಾರ್ಥಿಸಬೇಕು. നമ്മുടെ ആഗ്രഹവും പരിശ്രമവും വഴിയാണ് ദൈവത്തിൻ്റെ ഇടപെടലുകൾ ധാരാളമായി നമ്മളിൽ ഉണ്ടാവുന്നത്. ನಮ್ಮ ಆಸಕ್ತಿ, ಭಯಕ್ಕೆ ಇದರ ಮೂಲಕ ದೇವರ ಅನುಗ್ರಹಗಳು, ಆಶೀರ್ವಾದಗಳು ಹೆಚ್ಚಾಗಿ ಲಭಿಸುವಂತದ್ದು. തുടർന്നു വരുന്ന വചന ശുശ്രൂഷയെ സമർപ്പിച്ചൊന്ന് പ്രാർത്ഥിച്ചേ. ಮುಂದೆ ಬರುವಂತಹ ದೇವರ ವಾಕ್ಯದ ಶುಶ್ರೂಷೆಯನ್ನು ಸಮರ್ಪಣೆ ಮಾಡಿ ಒಂದು ಹೊತ್ತು ಪ್ರಾರ್ಥಿಸಿರಿ. വചനത്തിന്റെ അഭിഷേകം നമ്മൾ ഉണ്ടാവാൻ വേണ്ടി ഒന്ന് ആഗ്രഹിച്ചേ. ದೇವರ ವಾಕ್ಯದ ಅಭಿಷೇಕ ನಮ್ಮ ಮೇಲೆ ಉಂಟಾಗಲು ಒಮ್ಮೆ ಪ್ರಾರ್ಥಿಸಿರಿ. ദൈവത്തിന്റെ ഇടപെടൽ ഉണ്ടാവണമെന്നൊന്ന് വിശ്വസിച്ചേ. ದೇವರು ನಮ್ಮೊಳಗೆ ಇಳಿದು ಬರಬೇಕೆಂದೊಂದು ವಿಶ್ವಾಸದಲ್ಲಿ ಪ್ರಾರ್ಥಿಸಿರಿ. തുടർന്നു വരുന്ന വചന ശുശ്രൂഷയിലൂടെ ദൈവമേ അവിടുന്ന് ഞങ്ങളിൽ പ്രവർത്തിക്കണമേ എന്ന് ആഗ്രഹിക്കാം. ಮುಂದೆ ಬರುವಂತಹ ಈ ಶುಶ್ರೂಷೆ, ದೇವರ ವಾಕ್ಯದ ಶುಶ್ರೂಷೆಯಲ್ಲಿ ನನ್ನನ್ನು ನಡೆಸಬೇಕು ಅಂತ ಪ್ರಾರ್ಥಿಸಿರಿ. കർത്താവിൻ്റെ വാഗ്ദാനത്തെയും കർത്താവിൻ്റെ സ്നേഹത്തെയും തിരിച്ചറിയുവാനുള്ള ഒരവസരം ദൈവം നമുക്ക് നൽകുകയാണ്. ದೇವರ ವಾಗ್ದಾನವನ್ನು
ಆತನ ಅನುಗ್ರಹವನ್ನು ಅರಿತುಕೊಳ್ಳುವ ಒಂದು ಸಂದರ್ಭವನ್ನು ನಮಗೆ ಈಗ ಇವತ್ತು ದೇವರು ಕೊಟ್ಟಿದ್ದಾರೆ. തുടർന്നു വരുന്ന വചന ശുശ്രൂഷയിൽ വലിയ അഭിഷേകം ഉണ്ടാകുവാൻ വേണ്ടി നമ്മളെല്ലാവരും ഒന്ന് സ്തുതിച്ചു ಮುಂದೆ പ്രാർത്ഥിക്കണം. ಬರುವಂತಹ ಈ ವಾಕ್ಯದ ಶುಶ್ರೂಷೆಯಲ್ಲಿ ದೇವರ ಅಭಿಷೇಕ ನಮ್ಮ ಮೇಲೆ ಉಂಟಾಗಲು ನಾವೆಲ್ಲರೂ ಈಗ ಸ್ವತಂತ್ರವಾಗಿ ಬಾಯಿ ತೆರೆದು ಸ್ತುತಿಸುವಂತದ್ದು. ಹಾಲೆಲೂಯ ಹಾಲೆಲೂಯ. ಕರಗಳನ್ನೆತ್ತಿ ಸ್ವರ ಎತ್ತಿ ಹಾಲೆಲೂಯ 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 ಸ್ವೇ ಹಾಲೆಲೂಯ. ದೇವರ ವಾಕ್ಯದ ಅಭಿಷೇಕದಿಂದ ನಮ್ಮನ್ನು ತುಂಬಿಸಿರಿ ಅಂತ ಪ್ರಾರ್ಥಿಸಿರಿ. ಪವಿತ್ರಾತ್ಮರ ಅಭಿಷೇಕ ನಮಗೆ ನೀಡಿರಿ. ಸ್ವೇ ಹಾಲೆಲೂಯ 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 ಹಾಲೆಲೂಯ. ಆಲಿಸುವಂತಹ ವಾಕ್ಯಗಳು ನಮ್ಮಲ್ಲಿ ಜೀವಂತವಾಗಿ ಉಳಿಯಲು, ಅದ್ಭುತಗಳು ಪವಾಡಗಳು ನಡೆಯಲು ನನ್ನನ್ನು ಮಾರ್ಪಡಿಸಲಿ ಅಂತ ಪ್ರಾರ್ಥಿಸಿರಿ. ಸ್ವೇ ಹಾಲೆಲೂಯ 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 ಹಾಲೆಲೂಯ. സ്വസ്ഥമായി നമുക്ക് ഇരിക്കാം. ಎಲ್ಲರೂ ಕೂತ್ಕೊಳ್ಳಿ. പ്രിയപ്പെട്ടവരെ, ഇന്നത്തെ വചന ശുശ്രൂഷയിൽ ഒരു വിശുദ്ധനെയാണ് നിങ്ങൾക്ക് മുൻപിൽ ഞാൻ പരിചയപ്പെടുത്തുന്നത്. ಪ್ರಿಯರೇ, ಇಂದಿನ ಈ ಪ್ರಬೋಧನ ಶುಶ್ರೂಷೆಯಲ್ಲಿ ನಿಮಗೆ ಒಂದು ಸಂತರ ಬಗ್ಗೆ ನಿಮಗೆ ವಿವರಿಸುವಂಥದ್ದು. സെപ്റ്റംബർ മാസം 27-ാം തീയതി തിരുനാൾ ആഘോഷിച്ച ഒരു വിശുദ്ധനെയാണ് നിങ്ങൾക്ക് മുന്നിൽ പരിചയപ്പെടുത്തുന്നത്. ಸೆಪ್ಟೆಂಬರ್ ತಿಂಗಳು 27ನೆಯ ದಿನ ಹಬ್ಬ ಆಚರಿಸಿದಂತಹ ಒಂದು ಸಂತರ ಬಗ್ಗೆ ನಿಮ್ಮಲ್ಲಿ ಹೇಳುವಂಥದ್ದು. സെപ്റ്റംബർ 27-ാം തീയതി ആരുടെ ഫീസ്റ്റ് ആയിരുന്നുവെന്ന് നിങ്ങൾക്കറിയോ? ಸೆಪ್ಟೆಂಬರ್ 27 ಆ ದಿನ ಯಾವ ಸಂತರ ಹಬ್ಬವನ್ನು ನಾವು ಆಚರಿಸುವಂಥದ್ದು? വിശുദ്ധ വിൻസെൻ്റ് പോൾ എന്ന പുണ്യവാളൻ്റെ തിരുനാൾ ആഘോഷിച്ച ദിനമാണ് സെപ്റ്റംബർ 27. ಸಂತ ವಿನ್ಸೆಂಟ್ ಪೋಲ್ ಈ ಸಂತರ ದಿನವನ್ನು ಹಬ್ಬವನ್ನು ಆಚರಿಸಿದಂತಹ ದಿನವಾಗಿತ್ತು. വിശുദ്ധ വിൻസെൻ്റ് പോൾ തൻ്റെ ജീവിതത്തിൽ എപ്രകാരമാണ് ദൈവവുമായിട്ടുള്ള ബന്ധത്തിൽ ഒട്ടി നിന്നത് എന്ന് നമ്മൾ മനസ്സിലാക്കുകയാണ്. ಸಂತ ವಿನ್ಸೆಂಟ್ ಪೋಲ್ ಈ ಸಂತರು ದೇವರ ಜೊತೆ ಯಾವ ರೀತಿ ಹೊಂದಿಕೊಂಡು ಅಂಟಿಕೊಂಡು ಹೋಗುತ್ತಿದ್ದರು ಆ ಬಗ್ಗೆ ನಮ್ಮ ಹತ್ರ ಹೇಳುವುದು. വിശുദ്ധ വിൻസെൻറ്റിൻ്റെ ജീവിതത്തിലൂടെ നമുക്ക് കാണിച്ചു തരുന്ന കാര്യങ്ങൾ എന്തെല്ലാമാണെന്നാണ് നമ്മളിപ്പോൾ തിരിച്ചറിയാൻ പോകുന്നത്. ನಮ್ಮ ಸಂತ ವಿನ್ಸೆಂಟ್ ಪೋಲ್ ಅವರ ಜೀವನದ ಮುಖಾಂತರ ನಮಗೆ ಯಾವೆಲ್ಲ ಕಾರ್ಯವನ್ನು ಆ ಸಂತರು ತೋರಿಸಿಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ನಾವು ತಿಳಿಯುವುದು. ഹല്ലേലൂയ ಹಾಲೆಲೂಯ ഹല്ലേലൂയ ಹಾಲೆಲೂಯ ഹല്ലേലൂയ. ಹಾಲೆಲೂಯ. സഭയിൽ ജീവിച്ച് വലിയ അത്ഭുതങ്ങളും അടയാളങ്ങളും കാണിച്ച് സഭാ ജനത്തിന് അല്ലെങ്കിൽ സഭാ അംഗങ്ങൾക്ക് വലിയ അടയാളമായി തീരുന്നവരാണ് വിശുദ്ധർ. ಧರ್ಮಸಭೆಯಲ್ಲಿ ಜೀವಿಸಿ ಜನರೊಂದಿಗೆ ಬೆರೆತು ತನ್ನ ಜೀವನದ ಮುಖಾಂತರ ದೈವಿಕ ಕಾರ್ಯಗಳನ್ನು ತೋರಿಸುವವರು ಸಂತರುಗಳು. കത്തോലിക്ക സഭയിലെ ഓരോ വിശുദ്ധരെയും എടുത്തു നോക്കുമ്പോൾ അവരുടെ ജീവിതത്തിലെല്ലാം ഏതെങ്കിലുമൊക്കെ പുണ്യങ്ങളും സുഹൃതങ്ങളും വിളങ്ങിയിരുന്നതായി നമുക്ക് കാണുവാൻ സാധിക്കും. ಧರ್ಮಸಭೆಯ ಸಂತರುಗಳನ್ನು ನಾವು ನೋಡಿಕೊಳ್ಳುವಾಗ, ಗಮನಿಸುವಾಗ, ಅವರ ಬಗ್ಗೆ ತಿಳಿಯುವಾಗ ಅವರಲ್ಲಿ ಅನೇಕ ಪುಣ್ಯ ಕಾರ್ಯಗಳನ್ನು ನಾವು ಕಾಣುತ್ತೇವೆ. ഓരോ വിശുദ്ധനും വിശുദ്ധിയിൽ ആയിത്തീരുവാൻ വേണ്ടി അനുഭവിച്ച സഹനങ്ങളും കഷ്ടപ്പാടുകളും അവരുടെ ജീവിതത്തിൻ്റെ പിന്നിലുണ്ട്. ಒಬ್ಬೊಬ್ಬ ಸಂತರು ತನ್ನ
ತಾನು ಸಂತನಾಗಲು ತನ್ನ ಜೀವನದಲ್ಲಿ ಅನೇಕ ಕಷ್ಟಕರವಾದ ಸಹನೆಯ ಜೀವನವನ್ನು ಹಾದು ಹೋದುದನ್ನು ನಾವು ಕಾಣುತ್ತೇವೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. വിശുദ്ധ വിൻസെൻ്റ് പോളിൻ്റെ ജീവിത മാതൃകകളെ ഉൾക്കൊണ്ടുകൊണ്ട് സ്ഥാപിതമായ ഒരു സഭയുണ്ട്. ಸಂತ ವಿನ್ಸೆಂಟ್ ಡಿ ಪೋಲರ ಜೀವನ ಮಾದರಿಯನ್ನು ಕಂಡು ಒಂದು ಸ್ಥಾಪಿತವಾದ ಸಭೆ ಇದೆ. കേരളത്തിൽ സ്ഥാപിതമായിരിക്കുന്ന ആ സഭയുടെ പേരാണ് വിൻസെൻഷ്യൻ സഭ. ಕೇರಳದಲ್ಲಿ ಸ್ಥಾಪಿತವಾದ ಆ ಸಭೆಯ ಹೆಸರು ವಿನ್ಸೆನ್ಸನ್ ಸಭೆ. കേരളത്തിൽ വിൻസെൻഷ്യൻ സഭ സ്ഥാപിച്ചത് സ്ഥാപക പിതാവ് ബഹുമാനപ്പെട്ട കാട്ടാറത്ത് വർക്കിയച്ഛനാണ്. ನೋಡಿ, ಈ ವಿನ್ಸೆನ್ಸನ್ ಸಭೆಯನ್ನು ಸ್ಥಾಪನೆ ಮಾಡಿದ್ದು ಫಾದರ್ ಕಾಟಾನತ್ ವರ್ಕಿ ಗುರುಗಳು. പ്രിയപ്പെട്ടവരെ, ഈ വൈദികൻ വിശുദ്ധ വിൻസെൻ്റ് പോളിൻ്റെ ജീവിത മാതൃകകളെ ഉൾക്കൊണ്ടുകൊണ്ടാണ് കേരളത്തിൽ വിൻസെൻഷ്യൻ സഭ സ്ഥാപിച്ചത്. ಈ ಗುರುಗಳು ಸಂತ ವಿನ್ಸೆಂಟ್ ಡಿ ಪೋಲ್ ಅವರ ಜೀವನ ಶೈಲಿಯನ್ನು ಸ್ವೀಕರಿಸಿಕೊಂಡು കേരളದಲ್ಲಿ ഈ സഭಯನ್ನು ಸ್ಥಾಪನೆ ಮಾಡಿತು. ആ വിൻസെൻഷ്യൻ സഭയിലെ അംഗങ്ങളാണ് ഇവിടെ താമസിക്കുന്ന പുരോഹിതർ. ಆ ವಿನ್ಸೆನ್ಸನ್ ಸಭೆಯ ಗುರು ವೃಂದದವರು ಈ ಡಿವೈನ್ ಆಶ್ರಮದಲ್ಲಿ ಜೀವಿಸುತ್ತಿರುವಂಥದ್ದು. അപ്പോൾ ഡിവൈൻ ആശ്രമത്തിൽ താമസിക്കുന്ന പുരോഹിതർ ഏത് സഭയാണെന്ന് ചോദിച്ചാൽ നിങ്ങൾ അറിഞ്ഞിരിക്കണം, വിൻസെൻഷ്യൻ സഭാംഗങ്ങളാണ്. ಈ ಡಿವೈನ್ ಆಶ್ರಮದಲ್ಲಿ ವಾಸಿಸುವಂತಹ ಗುರುವೃಂದದವರು ಯಾವ ಸಭೆಯಲ್ಲಿ ಇರುವುದಂತ ನೀವು ತಿಳಿದಿರಬೇಕು. വിൻസെൻസൻ സഭಯಲ್ಲಿ ಇರುವವರು. വിൻസെൻഷ്യൻ സഭ എന്നതുപോലെ തന്നെ അനേകം സഭകൾ ഇന്ന് കത്തോലിക്ക സഭയിലുണ്ട്. ಈ ವಿನ್ಸೆನ್ಸನ್ ಸಭೆಯ ಹಾಗೆ ಅನೇಕ ಸಭೆಗಳು ನಮ್ಮ ಧರ್ಮಸಭೆಯಲ್ಲಿ ಇವೆ. രൂപത വൈദികർ എന്ന് പറയുന്നത് പോലെ അനേകം സഭകൾ കത്തോലിക്ക സഭയിൽ സ്ഥാപിതമായിട്ടുണ്ട്. അനേകം പുരോഹിതർ ഈ ഓരോ സഭയിലും അംഗങ്ങളായിട്ടുണ്ട്. ಈ ಧರ್ಮ ಕೇಂದ್ರಕ್ಕೆ ಹೊಂದಿಕೊಂಡು ಹೋಗುವಂತಹ ಅನೇಕ ಸಭೆಗಳು ಇಲ್ಲಿವೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. പ്രിയപ്പെട്ടവരെ, നമ്മൾ ഏതു വിശുദ്ധനെ കുറിച്ചാണ് ഇപ്പോൾ കേട്ടുകൊണ്ടിരിക്കുന്നത്? ಪ್ರಿಯರೇ, ಯಾವ ಸಂತರ ಬಗ್ಗೆ ನಾವು ಈಗ ಕೇಳುತ್ತಾ ಇರುವಂಥದ್ದು? വിശുദ്ധ വിൻസെൻ്റ് പോൾ. ಸಂತ ವಿನ್ಸೆಂಟ್ ಡಿ ಪೋಲ್. വിശുദ്ധ വിൻസെൻ്റ് പോളിൻ്റെ മാതൃകകളെ ഉൾക്കൊണ്ടുകൊണ്ട് സ്ഥാപിച്ച സഭയുടെ പേരെന്താണ്? ನೋಡಿ, ಸಂತ ವಿನ್ಸೆಂಟ್ ಡಿ ಪೋಲ್ ಅವರ ಜೀವನ ಶೈಲಿಯನ್ನು ಕಂಡುಕೊಂಡು ಸ್ಥಾಪಿತವಾದ ಆ ಸಭೆಯ ಹೆಸರು ಯಾವುದು ಹೇಳಿ? വിൻസെൻഷ്യൻ സഭ. ವಿನ್ಸೆನ್ಸನ್ ಸಭೆ. ഈ സഭ സ്ഥാപിതമായിരിക്കുന്നത് കേരളത്തിലാണ്. ಈ ಸಭೆ ಸ್ಥಾಪಿತವಾದುದು ಕೇರಳದಲ್ಲಿ. ആ കേരളത്തിൽ സ്ഥാപക പിതാവെന്നറിയപ്പെടുന്ന വ്യക്തിയുടെ പേരാണ് ബഹുമാനപ്പെട്ട കാട്ടാറത്ത് വർക്കിയച്ഛൻ. ನೋಡಿ, ಇದನ್ನು ಸ್ಥಾಪನೆ ಮಾಡಿದಂತ ಗುರುಗಳ ಹೆಸರು ಕಾಟಾನತ್ ವರ್ಕಿ ಗುರುಗಳು ಎಂಬುವರು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. പ്രിയപ്പെട്ടവരെ, 17-ാം നൂറ്റാണ്ടിൽ ഫ്രാൻസിൽ ജീവിച്ചിരുന്ന വിശുദ്ധനാണ് വിശുദ്ധ വിൻസെൻ്റ് പോൾ. 17ನೇ ಶತಮಾನದಲ್ಲಿ ಫ್ರಾನ್ಸಿನಲ್ಲಿ ಜೀವಿಸಿದಂತಹ ಸಂತರಾಗಿದ್ದನು ಸಂತ ವಿನ್ಸೆಂಟ್ ಡಿ ಪೋಲ್ ಅವರು. ഏതു നൂറ്റാണ്ടിലാണ് വിശുദ്ധൻ ജീവിച്ചിരുന്നത്? ಯಾವ ಶತಮಾನದಲ್ಲಿ ಜೀವಿಸಿದ್ದು? 17ನೇ ಶತಮಾನದಲ್ಲಿ. ഏത് നാട്ടിലാണ് വിശുദ്ധൻ ജീവിച്ചിരുന്നത്? ಯಾವ ದೇಶದಲ್ಲಿ? ഫ്രാൻസിലാണ് വിശുദ്ധ വിൻസെൻ്റ് പോൾ ജനിച്ചത്. ಫ್ರಾನ್ಸಲ್ಲಿ ಆಗಿತ್ತು ಸಂತ ವಿನ್ಸೆಂಟ್ ಡಿ ಪೋಲ್ ಅವರು ಜನಿಸಿದ್ದು. പ്രിയപ്പെട്ടവരെ, വിശുദ്ധ വിൻസെൻ്റ് പോളിൻ്റെ ജനനത്തിലൂടെ
ಸಂತ ವಿನ್ಸೆಂಟಿ ಪೋಲರ ಜನನದ ಮುಖಾಂತರ ഫ്രാൻസിൽ വലിയ ഒരു മാറ്റം തന്നെ ഉണ്ടാവുകയായി. ಈ ಫ್ರಾನ್ಸಿನಲ್ಲಿ ಒಂದು ದೊಡ್ಡದಾದ ಬದಲಾವಣೆ ಸಂಭವಿಸುತ್ತದೆ. ഏത് രീതിയിലുള്ള മാറ്റങ്ങളാണ് ഫ്രാൻസിൽ സംഭവിച്ചത്? ಯಾವ ರೀತಿಯ ಬದಲಾವಣೆ ಫ್ರಾನ್ಸಿನಲ್ಲಿ ಸಂಭವಿಸಿತು? പ്രിയപ്പെട്ടവരെ, കാരുണ്യത്തിൻ്റെയും സ്നേഹത്തിൻ്റെയും മാതൃകയിലൂടെ, ಕಾರುಣ್ಯದ ಪ್ರೀತಿಯ ಆ ಮಾದರಿಯಲ್ಲಿ അനേകം പാവങ്ങളെ സഹായിച്ചും ಅನೇಕ ಬಡವರನ್ನು ಸಹಾಯ ಮಾಡಿ, ദരിദ്രരോട് കരുണ കാണിച്ചും ದರಿದ್ರರಲ್ಲಿ ದಯೆ ತೋರಿ വിശുദ്ധ വിൻസെന്റ് പോൾ ഫ്രാൻസിൽ വലിയ വിപ്ലവം സൃഷ്ടിച്ചു. ಸಂತ ವಿನ್ಸೆಂಟಿ ಪೋಲ್ ಅವರು ಫ್ರಾನ್ಸಿನಲ್ಲಿ ತುಂಬಾ ಬದಲಾವಣೆಯನ್ನು ತಂದರು. പ്രിയപ്പെട്ടവരെ, വിശുദ്ധ വിൻസെന്റ് പോളിൻ്റെ ബാല്യകാലത്തെക്കുറിച്ച് നമ്മൾ ചിന്തിക്കുമ്പോൾ, ಪ್ರಿಯರೇ, ಸಂತ ವಿನ್ಸೆಂಟಿ ಪೋಲ್ ಅವರ ಬಾಲ್ಯ, ಆ ಪ್ರಾಯವನ್ನೆಲ್ಲ ನಾವೊಮ್ಮೆ ಚಿಂತಿಸುವಾಗ ചെറുപ്പത്തിലെ തന്നെ വിൻസെന്റ് പോളിന്റെ ജീവിതത്തിൽ വിളങ്ങിയിരുന്ന 2-3 കാര്യങ്ങളുണ്ട്. ಚಿಕ್ಕಂದಿನಲ್ಲೇ ತನ್ನ ಜೀವನದಲ್ಲಿ ಬೆಳಗಿದ 2-3 ಕಾರ್ಯಗಳಿವೆ. ഒന്നാമത്തെ കാര്യം, ಒಂದನೆಯ ಕಾರ್ಯ, വിശുദ്ധ വിൻസെന്റ് പോൾ മൗനം ജീവിതത്തിൽ സ്വന്തമാക്കിയ ഒരു വ്യക്തിയാണ്. ತನ್ನ ಜೀವನದಲ್ಲಿ ಮೌನ ಎಂಬುದನ್ನು ಸ್ವಂತವಾಗಿಸಿದಂತ ವ್ಯಕ್ತಿ. ഒരു കാര്യം കേൾക്കുമ്പോൾ തന്നെ അത് മറ്റൊരു വ്യക്തിയുടെ അടുക്കൽ പോയി പറയുക, അതിനെക്കുറിച്ച് മറ്റു കാര്യങ്ങൾ അവതരിപ്പിക്കുക, അങ്ങനെ പെട്ടെന്ന് തന്നെ നമ്മൾ ഒത്തിരിയേറെ കാര്യങ്ങൾ സംസാരിക്കുന്ന ഒരു കാലഘട്ടത്തിലാണ് ഇപ്പോൾ ജീവിക്കുന്നത്. ಒಂದು ವಿಷಯವಿದ್ದರೆ ಅದನ್ನೇ ಬೇರೆ ಕಡೆ ಅದನ್ನು ತಲುಪಿಸುವುದು, ಅದರ ಬಗ್ಗೆ ತುಂಬ ಚರ್ಚೆ ಆಗುವುದು, ಅಂತಹ ಒಂದು ಕಾಲದಲ್ಲಿ ನಾವು ಈಗ ಜೀವನ ಮಾಡುತ್ತಿರುವುದು. നമ്മൾ നമ്മുടെ ജീവിതത്തെക്കുറിച്ച് തന്നെ ഒന്ന് ചിന്തിച്ചു നോക്കുക. ನಮ್ಮ ಜೀವನದ ಬಗ್ಗೆ ನಾವು ಒಮ್ಮೆ ಚಿಂತಿಸುವಾಗ മറ്റൊരാളെ കുറിച്ച് എന്തെങ്കിലും ഒരു വിശേഷം നമുക്ക് കിട്ടിക്കഴിഞ്ഞാൽ, അറിഞ്ഞു കഴിഞ്ഞാൽ, ಬೇರೆಯವರ ಬಗ್ಗೆ ಒಂದು ವಿಶೇಷವನ್ನು ಕಾರ್ಯವನ್ನು ನಾವು ಅರಿತ ಆಗ നമുക്കുള്ള മനോഭാവവും അതിനോട് നമ്മൾ കാണിക്കുന്ന പ്രതിബദ്ധതയും എന്തുമാത്രമാണെന്ന് നമ്മൾ ചിന്തിക്കണം. ಅದರ ಬಗ್ಗೆ ನಾವು ತೋರಿಸುವಂತಹ ಜವಾಬ್ದಾರಿ ಇಲ್ಲದರೆ ಅದರ ಬಗ್ಗೆ ಹೇಳುವಂತಹ ಕಾರ್ಯ ಏನೆಂದು ನಾವು ಸೊಮ್ಮೆ ಚಿಂತಿಸುವುದು ಒಳ್ಳೆಯದು. പ്രിയപ്പെട്ടവരെ, വിശുദ്ധ വിൻസെന്റ് പോൾ ചെറുപ്പം മുതലേ തൻ്റെ ജീവിതത്തിൽ നിശബ്ദതയെ സ്നേഹിച്ചിരുന്ന ഒരു വ്യക്തിയായിരുന്നു. ಈ ಸಂತ ವಿನ್ಸೆಂಟಿ ಪೋಲ್ ಅವರು ಚಿಕ್ಕಂದಿನಲ್ಲಿ ತನ್ನ ಜೀವನದಲ್ಲಿ ನಿಶಬ್ದತೆ ಎಂಬುದನ್ನು ಹೆಚ್ಚಾಗಿ ಅನುವರ್ತಿಸುತ್ತಿದ್ದರು. നമ്മൾ നിശബ്ദതയിലായിരിക്കുമ്പോൾ നമ്മുടെ ജീവിതത്തിൽ എന്ത് സംഭവിക്കും? ನಾವು ನಿಶಬ್ದತೆಯಲ್ಲಿರುವಾಗ ನಮ್ಮ ಜೀವನದಲ್ಲಿ ಏನು ಸಂಭವಿಸುತ್ತದೆ? നമ്മൾ മൗനം സ്വീകരിച്ചു കഴിഞ്ഞാൽ നമ്മുടെ ജീവിതത്തിൽ എന്ത് സംഭവിക്കും? ನಾವು ಮೌನವಾಗಿದ್ದರೆ ನಮ್ಮ ಜೀವನದಲ್ಲಿ ಏನು ಸಂಭವಿಸುತ್ತದೆ? മൗനമായിട്ടിരിക്കുമ്പോൾ, നിശബ്ദമായിരിക്കുമ്പോഴാണ് ദൈവത്തിൻ്റെ സ്വരം കേൾക്കുവാൻ നമുക്ക് സാധിക്കുകയുള്ളൂ. ನಾವು ಮೌನವಾಗಿರುವಾಗ, ನಿಶಬ್ದತೆಯಲ್ಲಿರುವಾಗ ದೇವರ ಸ್ವರವನ್ನು ಕೇಳಲಿಕ್ಕೆ ಸಾಧ್ಯವಾಗುತ್ತದೆ. വലിയ ബഹളങ്ങളുടെയും ആഘോഷങ്ങളുടെയും ഇടയിൽ ദൈവത്തിൻ്റെ സ്വരം തിരിച്ചറിയാൻ നമുക്ക് സാധിക്കാതെ വരും. ತುಂಬಾ ಬೊಬ್ಬೆಗಳಲ್ಲಿಯೋ ಹಬ್ಬಗಳಲ್ಲಿಯೋ ದೇವರ ಸ್ವರವನ್ನು ನಮಗೆ ಸ್ವೀಕರಿಸಲು ಸಾಧ್ಯವಿಲ್ಲ. അപ്പോൾ ചെറുപ്പം മുതലേ നിശബ്ദതയെ സ്നേഹിച്ച് ആവശ്യത്തിനു മാത്രമുള്ള സംസാരം നടത്തിയിരുന്ന വ്യക്തിയായിരുന്നു വിശുദ്ധ വിൻസെന്റ് പോൾ. ಚಿಕ್ಕಂದಿನಲ್ಲಿ ನಿಶಬ್ದತೆಯನ್ನು ಹೆಚ್ಚಾಗಿ ಪ್ರೀತಿಸಿ ತನ್ನ ಜೀವನವನ್ನು ಬೇಕಾದ ರೀತಿ ಕ್ರಮಪಡಿಸಿದಂತಹ ವ್ಯಕ್ತಿ ಸಂತ ವಿನ್ಸೆಂಟಿ ಪೋಲರು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲൂಯ. ഇനി മറ്റൊരു സവിശേഷത വിശുദ്ധ വിൻസെന്റ് പോളിൽ വിളങ്ങിയിരുന്നത്, വിശുദ്ധ വിൻസെന്റ് പോൾ വലിയൊരു മാതൃഭക്തനായിരുന്നു. ಇನ್ನೊಂದು ವಿಶೇಷತೆ ಏನೆಂದರೆ ಸಂತ ವಿನ್ಸೆಂಟಿ ಪೋಲರಲ್ಲಿ ಮಾತೃಭಕ್ತಿ ಎಷ್ಟು ತುಂಬಾ ಹೆಚ್ಚಾಗಿತ್ತು ಅವರಲ್ಲಿ. വിശുദ്ധനെ തൻ്റെ ഭവനത്തിൽ നിന്നും ആട് മേയ്ക്കുവാൻ വേണ്ടി ദൂരേക്ക് പറഞ്ഞു വിടുമായിരുന്നു. ಈ ಸಂತನನ್ನು
ಕುರಿಗಳನ್ನು ಆಡುಗಳನ್ನು ಮೇಯಿಸಲು ತುಂಬಾ ದೂರದ ಕಡೆ ಕಳುಹಿಸಿಕೊಡುತ್ತಿದ್ದರು. ചെറുപ്പത്തിൽ വിശുദ്ധരെ ആടുമേയ്ക്കുവാൻ വേണ്ടി മാതാപിതാക്കൾ ദൂരദേശത്തേക്ക് പറഞ്ഞു വിടുമായിരുന്നു. ಚಿಕ್ಕಂದಿನಲ್ಲೇ ಈ ಮಕ್ಕಳನ್ನು ಆಡು ಮೇಯಿಸಲು ತಂದೆ ತಾಯಿಂದಿರು ದೂರದ ಪ್ರದೇಶಗಳಿಗೆ ಕಳುಹಿಸಿಕೊಡುತ್ತಿದ್ದರು. വിശുദ്ധൻ ഈ യാത്ര പോകുമ്പോൾ തൻ്റെ കൈവശം മാതാവിൻ്റെ ഒരു ചെറിയ രൂപവുമായിട്ടാണ് പോയിരുന്നത്. ಈ ಸಂತನು ಈ ಆಡು ಮೇಯಿಸಲು ಹೋಗುತ್ತಿದ್ದಾಗ ತನ್ನ ಕೈಯಲ್ಲಿ ದೇವಮಾತ್ರೆಯ ಒಂದು ಚಿತ್ರವನ್ನು ಹಿಡಿದುಕೊಂಡು ಹೋಗುತ್ತಿದ್ದ. ആടിനെ മേയിച്ചുകൊണ്ടിരിക്കുമ്പോൾ ഏതെങ്കിലും ഒരു മരത്തിൻ്റെ ചുവട്ടിൽ ഈ മാതാവിൻ്റെ രൂപം വെച്ചിട്ട് അവിടെ നിന്ന് കൊന്ത ചൊല്ലി പ്രാർത്ഥിക്കുന്ന വ്യക്തിയായിരുന്നു വിശുദ്ധ വിൻസെന്റ് ഡി പോൾ. ಈ ಆಡು ಮೇಯಿಸುತ್ತಿರುವಾಗ ಯಾವುದಾದರೂ ಮರದ ಬುಡದಲ್ಲಿ ಈ ದೇವಮಾತ್ರೆಯ ಚಿತ್ರೆಯನ್ನಿಟ್ಟು ಅಲ್ಲಿ ಜಪಮಾಲೆಯನ್ನು ಮಾಡಿ ಪ್ರಾರ್ಥಿಸುವ ಒಂದು ಅಭ್ಯಾಸವನ್ನು ಬೆಳೆಸುತ್ತಿದ್ದ. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. അപ്പോൾ ചെറുപ്പം മുതലേ തന്നെ പ്രാർത്ഥിക്കുന്ന ഒരു മനുഷ്യനായിട്ടാണ് വിൻസെന്റ് ഡി പോൾ വളർന്നു വന്നത്. ಚಿಕ್ಕಂದಿನಲ್ಲಿ ಪ್ರಾರ್ಥಿಸುವ ಒಂದು ಅಭ್ಯಾಸವನ್ನು ಬೆಳೆಸಿ ಬಂದಂತಹ ವ್ಯಕ್ತಿ ಸಂತ ವಿನ್ಸೆಂಟ್ ಡಿ ಪೋಲ್ ಅವರು. ഹല്ലേലൂയ. ಹಾಲೆಲೂಯ. മറ്റൊരു വലിയ പുണ്യം ചെറുപ്പത്തിലെ തന്നെ വിശുദ്ധന് സ്വന്തമാക്കിയിരുന്നത് ദീനാനുകമ്പയായിരുന്നു. ಇನ್ನೊಂದು ಪುಣ್ಯ ಏನೆಂದರೆ ತನ್ನ ಸ್ವಂತ ಜೀವನದಲ್ಲಿ ಬೆಳೆಸಿಕೊಂಡದ್ದು അനുകമ്പയായിരുന്നു. ಅನುಕಂಪ, ದಯೆ. മറ്റുള്ളവരോട് അനുകമ്പയും ദയയും കാണിക്കുന്നതിൽ വിശുദ്ധൻ ഒരു മടിയും കാണിച്ചിരുന്നില്ല. ಇತರರಲ್ಲಿ ದಯೆ, ಅನುಕಂಪ ತೋರಿಸುವುದರಲ್ಲಿ ಯಾವ ಉದಾಸೀನತೆಯನ್ನು ಸಂತನು ತೋರಿಸುತ್ತಿರಲಿಲ್ಲ. പ്രിയപ്പെട്ടവരെ, പാവങ്ങളെ സഹായിക്കുവാൻ, ദരിദ്രരോട് അനുകമ്പ കാണിക്കുവാൻ വിൻസെന്റ് ഡി പോൾ എപ്പോഴും ശ്രദ്ധിച്ചിരുന്നു. ಬಡವರಲ್ಲಿಯೂ ದರಿದ್ರರಲ್ಲಿಯೂ ಹೆಚ್ಚು ಆಸಕ್ತಿ ವಹಿಸಿ ಅವರ ಕೆಲಸ ಕಾರ್ಯಗಳು ಹೆಚ್ಚು ಆಸಕ್ತಿಯನ್ನು ನೀಡುತ್ತಿದ್ದ ವ್ಯಕ್ತಿ ವಿನ್ಸೆಂಟ್ ಡಿ ಪೋಲ್. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ചെറുപ്പത്തിലെ തന്നെ പ്രധാനപ്പെട്ട 3 ഗുണങ്ങൾ വിശുദ്ധനിൽ ഉണ്ടായിരുന്നതായി നമ്മളിപ്പോൾ കണ്ടു. ಚಿಕ್ಕಂದಿನಲ್ಲಿ ವಿಶೇಷವಾದ 3 ಗುಣಗಳನ್ನು ಈ ಸಂತನು ಹೊಂದಿದ್ದನು ಎಂದು ನಾವು ನೋಡಿದ್ದೇವೆ. ഏതൊക്കെയായിരുന്നു ആ ഗുണങ്ങളെന്ന് നിങ്ങൾക്ക് മനസ്സിലായോ? ಯಾವೆಲ್ಲ ಗುಣಗಳು ಈ ವ್ಯಕ್ತಿಯಲ್ಲಿ ಇತ್ತಂತ ನಿಮಗೆ ಅರ್ಥವಾಯಿತಾ? ഒന്നാമത്തെ കാര്യം നമ്മൾ കേട്ടു, നിശബ്ദത. ಒಂದನೇದಾಗಿ ನಾವು ಕೇಳಿದ್ದೇವೆ ನಿಶ್ಶಬ್ದತೆ. രണ്ടാമത്തെ കാര്യം നമ്മൾ കേട്ടു, വലിയൊരു മാതൃഭക്തൻ. ಎರಡನೇದಾಗಿ ನಾವು ಕೇಳಿದ್ರು ದೇವಮಾತೆಯ ಭಕ್ತ. മൂന്നാമത്തെ കാര്യം നമ്മൾ കേട്ടു, അനുകമ്പയുള്ള വ്യക്തി. ಮೂರನೇದಾಗಿ ನಾವು ಕೇಳಿದ್ದೇವೆ ಅನುಕಂಪ, ದಯೆ ಇರುವಂತಹ ವ್ಯಕ್ತಿ. അപ്പോൾ ചെറുപ്പം മുതലേ തന്നെ തൻ്റെ ജീവിതത്തിൽ പുണ്യങ്ങൾ അഭ്യസിക്കുവാൻ വേണ്ടി പരിശ്രമിച്ചിരുന്ന വ്യക്തിയായിരുന്നു വിശുദ്ധ വിൻസെന്റ് ഡി പോൾ. ಚಿಕ್ಕಂದಿನಲ್ಲಿ ಇಂತಹ ಪುಣ್ಯ ಕಾರ್ಯಗಳನ್ನು ತನ್ನ ಜೀವನದಲ್ಲಿ ಬೆಳೆಸಲು ಪರಿಶ್ರಮಿಸಿದಂತಹ ವ್ಯಕ್ತಿ ಸಂತ ವಿನ್ಸೆಂಟ್ ಡಿ ಪೋಲ್ ಅವರು. പ്രിയപ്പെട്ടവരെ, അതിനുശേഷം അദ്ദേഹം പുരോഹിതനാകുവാനുള്ള ആഗ്രഹം പ്രകടിപ്പിച്ചു. ಅದರ ನಂತರ ಈ ವ್ಯಕ್ತಿಯು ಒಂದು ಪುರೋಹಿತನಾಗುವ ಇಚ್ಛೆಯನ್ನು ಬಯಸಿದ್ದ. ഇദ്ദേഹത്തിൻ്റെ മാതാപിതാക്കൾ വിചാരിച്ചു, വിശുദ്ധൻ ഒരു പുരോഹിതൻ, വിൻസെന്റ് ഇപ്പോൾ ഒരു പുരോഹിതനൊന്നും ആകുകയില്ല, കുറച്ച് പഠിച്ചതിന് ശേഷം തിരിച്ചു വരുമെന്ന്. ಈ ತನ್ನ ತಂದೆ ತಾಯಿಂದರು ಬಯಸಿದ್ದು ಈ ರೀತಿ, ಸ್ವಲ್ಪ ಕಾಲಗಳ ಕಳೆದು ವಿದ್ಯಾಭ್ಯಾಸ ಮುಗಿಸಿ ವಿನ್ಸೆಂಟ್ ಡಿ ಪೋಲ್ ಅವರು ಹಿಂತಿರುಗಿ ಬರುತ್ತಾನೆಂದು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ. ഹല്ലേലൂയ. ഏതാനും ചില ഗുണങ്ങൾ വിശുദ്ധൻ ചെറുപ്പം മുതലേ തൻ്റെ ജീവിതത്തിൽ കൊണ്ടു നടന്നെങ്കിലും മറ്റൊരു വശത്ത് വിശുദ്ധൻ്റെ ജീവിതത്തിൽ കുറെ കുറവുകളും കൂടി ഉണ്ടായിരുന്നു. ಕೆಲವು ಗುಣಲಕ್ಷಣಗಳನ್ನೆಲ್ಲ ಬೆಳೆಸಿಕೊಂಡು ಬಂದರು, ಕೆಲವು ಕೊರತೆಗಳು ಈ ವಿನ್ಸೆಂಟ್ ಡಿ ಪೋಲರ ಜೀವನದಲ್ಲೇ ಇತ್ತು. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. വിശുദ്ധ വിൻസെന്റിന്റെ ജീവിതത്തിൽ ഉണ്ടായിരുന്ന വലിയൊരു പോരായ്മയായിരുന്നു
അദ്ദേഹം വലിയൊരു ദേഷ്യക്കാരനായിരുന്നു എന്നുള്ളത്. ಈ ವಿನ್ಸೆಂಟ್ ಡಿ ಪೋಲರ ಜೀವನದಲ್ಲಿ ಇರುವಂತ ಒಂದು ಕೊರತೆ ಏನೆಂದರೆ ತುಂಬಾ ಕೋಪಗೊಳ್ಳುವ ವ್ಯಕ್ತಿಯಾಗಿದ್ದ. പെട്ടെന്ന് ദേഷ്യപ്പെടുന്ന സ്വഭാവമുള്ള ആരെങ്കിലും ഇവിടെ ഉണ്ടോ? ನೋಡಿ, ತಕ್ಷಣ ಕೋಪ ಪಡುವಂತಹ ವ್ಯಕ್ತಿ ಇಲ್ಲಿ ಯಾರಾದರೂ ಇದ್ದೀರಾ? ദേഷ്യപ്പെടുന്ന സ്വഭാവമുള്ളവരെല്ലാവരും തുടർന്ന് ഞാൻ പറയുന്ന കാര്യങ്ങൾ ശ്രദ്ധിച്ചു കേൾക്കണം. ತಕ್ಷಣ ಬೇಗನೆ ಕೋಪಗೊಳ್ಳುವವರು ಮುಂದೆ ಬರುವಂತಹ ಕಾರ್ಯಗಳನ್ನು ನೀವು ಗಮನವಿಟ್ಟು ಕೇಳಬೇಕು. ഹല്ലേലൂയ 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 ഹല്ലേലൂയ. ഹല്ലേലൂയ. പ്രിയപ്പെട്ടവരെ, ദൈവം ഒരു വ്യക്തിയെ വിളിച്ച് മാറ്റി നിർത്തുന്നതാണ് പൗരോഹിത്യത്തിൻ്റെ ദൈവവിളി എന്ന് പറയുന്നത്. ದೇವರು ಒಬ್ಬ ವ್ಯಕ್ತಿಯನ್ನು ಕರೆದು ಬೇರ್ಪಡಿಸಿ ನಿಲ್ಲಿಸುವುದಾಗಿದೆ ಪೌರೋಹಿತ್ಯದ ಆ ಗುರುತು. നിങ്ങളുടെ ആരുടെയെങ്കിലും വീട്ടിൽ അച്ഛന്മാരുള്ളവരുണ്ടോ? പുരോഹിതരുള്ള ആരുടെയെങ്കിലും വീട്ടിൽ അച്ഛന്മാരുണ്ടോ? ನಿಮ್ಮ ಕುಟುಂಬದಲ್ಲಿ ಮನೆಯಲ್ಲಿ ಯಾರಾದರೂ ಗುರುಗಳು ಆದವರು ಇದ್ದರೆ ಕೈಗಳೆತ್ತಿ. സിസ്റ്റേഴ്സ് ഉണ്ടോ? ಸಿಸ್ಟರ್ಸ್ ಇದ್ದರೆ ಕೈ ಎತ್ತಿ. കരങ്ങൾ താഴ്ത്തിയിടാം. ಕರಗಳನ್ನು ಕೆಳಗೆ ಮಾಡಿ. പ്രിയപ്പെട്ടവരെ, ദൈവത്തിൻ്റെ ഒരു പ്രത്യേകമായ ഇടപെടൽ വഴിയായി ദൈവം ഒരു വ്യക്തിയെ മാറ്റി നിർത്തി ദൈവത്തിന് ഇഷ്ടമുണ്ടെങ്കിലാണ് ആ വ്യക്തി പൗരോഹിത്യത്തിലേക്ക് ഉയർത്തപ്പെടുകയുള്ളൂ. ದೇವರ ಪ್ರತ್ಯೇಕ ಕರೆಯಿಂದ ದೇವರು ಅವರನ್ನು ಪ್ರತ್ಯೇಕವಾಗಿ ಬೇರ್ಪಡಿಸಿ ದೇವರ പ്രത്യേകവാದ അനുഗ്രഹದಿಂದ ಒಬ್ಬನು ಪುರೋಹಿತನಾಗುವುದು. ഒരു വ്യക്തി പുരോഹിതനാകുവാൻ വേണ്ടി എത്ര വർഷക്കാലം പഠിക്കണമെന്നുള്ളത് നിങ്ങൾക്കറിയോ? ಒಬ್ಬ ವ್ಯಕ್ತಿ ಪುರೋಹಿತನಾಗಲು ಎಷ್ಟು ವರ್ಷಗಳ ಕಾಲ ಕಲಿಯಬೇಕು ಎಂದು ನಿಮಗೆ ಗೊತ್ತಾ? 10 വർഷത്തിനു മുകളിലോട്ട് പല വർഷങ്ങളിലായിട്ടാണ് ഇവരുടെ പഠനം അവസാനിക്കുന്നത്. 10 ವರ್ಷಗಳು ಕಳೆದು ಇವರ ವಿದ್ಯಾಭ್ಯಾಸ ಮುಂದುವರಿಯುತ್ತಾ ಇರುತ್ತದೆ. ഹല്ലേലൂയ 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 ഹല്ലേലൂയ. ഹല്ലേലൂയ. ഈ 10-15 വർഷക്കാലം പഠിക്കുന്ന കാലഘട്ടത്തിൽ കുറേയേറെ പ്രതിസന്ധികളിലൂടെയും വെല്ലുവിളികളിലൂടെയും ഒക്കെ ഈ വ്യക്തികൾ കടന്നു പോകുന്നുണ്ട്. ಈ 10-15 ವರ್ಷಗಳ ಕಾಲಗಳ ತನ್ನ ವಿದ್ಯಾಭ್ಯಾಸದ ಮುಖಾಂತರ ಅಲ್ಲಿ ಅನೇಕ ಕಾರ್ಯಗಳನ್ನು ಜಯಿಸಿ ಶೋಧಿಸಿ ಹೋಗಬೇಕಾದಂತಹ ಸಂದರ್ಭಗಳಿವೆ. അതിൻ്റെ ഫലമായി ചില വ്യക്തികളെല്ലാം വീട്ടിലേക്ക് തിരിച്ചു പോകും. ಇದರ ಫಲವಾಗಿ ಕೆಲವರು ಇಲ್ಲಿಂದ ಹಿಂತಿರುಗಿ ಮನೆಗೆ ಹೋಗುತ್ತಾರೆ. ചിലർക്ക് ഇഷ്ടമില്ലാത്തത് കൊണ്ട് തിരിച്ചു പോകും. ಕೆಲವರಿಗೆ ಇಷ್ಟವಿಲ್ಲದೆ ತಿರುಗಿ ಹೋಗುತ್ತಾರೆ. ചിലരെയെല്ലാം വീട്ടിലുള്ളവർ തിരിച്ചു വിളിക്കും, അപ്പോൾ തിരിച്ചു പോകേണ്ടി വരും. ಕೆಲವರನ್ನೆಲ್ಲ ಮನೆಯವರು ಹಿಂದೆ ಕರೆಯುತ್ತಾರೆ, ಆಗ ಹಿಂತಿರುಗಿ ಹೋಗುತ್ತಾರೆ. അങ്ങനെ പല പല ബുദ്ധിമുട്ടുകൾ കൊണ്ട് ചിലപ്പോൾ തിരിച്ചു പോകേണ്ടതായി വന്നിട്ടുണ്ട്. ಹಾಗೆ ಕೆಲವು ಕಾರಣಗಳಿಂದ ಹಿಂತಿರುಗಿ ಹೋಗಬೇಕಾಗಿ ಬಂದದಿದೆ. വിശുദ്ധ വിൻസെന്റ് പോളിന്റെ പിതാവ് വിശുദ്ധ വിൻസെന്റ് പോൾ പഠിച്ചുകൊണ്ടിരിക്കുമ്പോൾ അദ്ദേഹത്തെ തിരിച്ചു വിളിക്കണമെന്ന് ആഗ്രഹിച്ചിരുന്നു. ಈ ಸಂತ ವಿನ್ಸೆಂಟ್ ಡಿ ಪೋಲ್ ಅವರ ತಂದೆ ಇವರು ಪುರೋಹಿತರಾಗಿ ಕಲಿಯಲು ವಿದ್ಯಾಭ್ಯಾಸ ನಡೆಸುತ್ತಿರುವಾಗ ಅವರನ್ನು ಹೇಗಾದರೂ ಹಿಂತಿರುಗಿ ಕರೆಯಬೇಕಂತ ಬಯಸುತ್ತಿದ್ದರು. പക്ഷേ വിശുദ്ധ വിൻസെന്റ് പോൾ തിരിച്ചു പോയില്ല. ಆದರೆ ಈ ಸಂತ ವಿನ್ಸೆಂಟ್ ಡಿ ಪೋಲ್ ಅವರು ಮರಳಿ ಹೋಗಲಿಲ್ಲ. അപ്പോൾ പിതാവ് വിചാരിച്ചു, വിൻസെന്റ് പോളിൽ നിന്നെല്ലാം എന്തെങ്കിലും ഉപകാരം ചിലപ്പോൾ തൻ്റെ കുടുംബത്തിന് കിട്ടുമെന്ന്. ಆಗ ಅವರು ಈ ರೀತಿ ಬಯಸಿದರು, ಈ ವಿನ್ಸೆಂಟ್ ಡಿ ಪೋಲ್ನಿಂದ ಏನಾದರೂ ಒಂದು ಉಪಕಾರಗಳು ನಮ್ಮ ಮನೆಗೆ ಸಿಗಬಹುದೆಂದು. പക്ഷേ പുരോഹിതനായ വിശുദ്ധ വിൻസെന്റ് പോൾ തൻ്റെ കുടുംബത്തിന് കൊടുത്ത ഏറ്റവും വലിയ അനുഗ്രഹം എന്ന് പറയുന്നത് അവർക്ക് വേണ്ടി പ്രാർത്ഥിച്ച് അവരെ കൃപയിൽ വളർത്തി എന്നുള്ളതാണ്. ಇದರಲ್ಲಿ ದೊಡ್ಡದಾದ ಕಾರ್ಯವೇನೆಂದರೆ ಈ ಸಂತ ವಿನ್ಸೆಂಟ್ ಡಿ ಪೋಲ್ ಅವರು ತನ್ನ ಕುಟುಂಬ ತನ್ನ ತಂದೆ ತಾಯಿಯಂದಿರಿಗಾಗಿ ಪ್ರಾರ್ಥಿಸಿ ಅವರಿಗೆ ಕೃಪೆಗಳನ್ನು ಬೇಡುತ್ತಿದ್ದರು. ഹല്ലേലൂയ 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 ഹല്ലേലൂയ. ഹല്ലേലൂയ. പ്രിയപ്പെട്ടവരെ, ഒരു പുരോഹിതൻ, ഒരു സന്യസ്ത ഒരു കുടുംബത്തിൽ നിന്നും ജനിക്കുമ്പോൾ ആ കുടുംബത്തെ ദൈവം പ്രത്യേകമായി അനുഗ്രഹിക്കും. ಒಂದು ಕುಟುಂಬದಿಂದ ಒಂದು ಪುರೋಹಿತನೋ ಒಂದು ಸಮರ್ಪಿತೆ ಸಿಸ್ಟರೋ ಆದರೆ ಆ ಕುಟುಂಬವನ್ನು
ಪ್ರತ್ಯೇಕವಾಗಿ ದೇವರು ಅನುಗ್ರಹಿಸುತ್ತಾರೆ. ഹല്ലേലൂയ, ಹಾಲೇಲುಯ, ഹല്ലേലൂയ, ಹಾಲೇಲುಯ, ഹല്ലേലൂയ. ಹಾಲೇಲುಯ. പ്രിയപ്പെട്ടവരെ, സെമിനാരിയിൽ ഞാൻ പഠിച്ചുകൊണ്ടിരിക്കുന്ന ഒരു കാലത്ത് ಸೆಮಿನಾರಿನಲ್ಲಿ ಗುರುಗಳು ಕಲಿಯುತ್ತಿರುವ ಆ ಸಂದರ್ಭ എനിക്ക് പഠിക്കുവാനായിട്ട് ഭയങ്കര ബുദ്ധിമുട്ടായിരുന്നു. ನನಗೆ ವಿದ್ಯಾಭ್ಯಾಸ ಮುನ್ನಡೆಸಲು ತುಂಬಾ ಕಷ್ಟವಾಗುತ್ತಿತ್ತು. അപ്പോൾ ഞാൻ ഇങ്ങനെ മനസ്സിൽ വളരെയേറെ സങ്കടപ്പെടുമായിരുന്നു, എങ്ങനെ ഒരച്ഛനായി തീരുമെന്നുള്ളതിൽ. ಆಗ ಗುರುಗಳು ತುಂಬಾ ಬೇಸರ ಪಡುತ್ತಿದ್ದರು, ಯಾವ ರೀತಿ ನಾನೊಂದು ಗುರುಗಳಾಗಿ ತೀರುವೆ. പരീക്ഷയ്ക്ക് തോറ്റുപോയിട്ടുണ്ടെങ്കിൽ അധികാരികൾ നമ്മളെ തിരിച്ചു വീട്ടിലേക്ക് വിടും. ಪರೀಕ್ಷೆಯಲ್ಲಿ ಫೈಲಾದರೆ ಅಧಿಕಾರಿಗಳು ಇವರನ್ನು ಹಿಂತಿರುಗಿ ಮನೆಗೆ ಕಳುಹಿಸುತ್ತಾರೆ. അങ്ങനെ ഞാൻ വലിയ സങ്കടത്തിലും വിഷമത്തിലുമായിരുന്നു. ಹಾಗೆ ಗುರುಗಳು ಸಂಕಟ ವೇದನೆಯಲ್ಲಿ ಕಳೆಯುವಂತಹ ಕಾಲ. അപ്പോൾ സെമിനാരിയിലേക്ക് പോകുവാനുള്ള ഒരു പ്രേരണ എനിക്ക് ലഭിച്ചത് ಸೆಮಿನಾರಿಗೆ ಹೋಗ್ಬೇಕಂತ ನನಗೆ ಅನಿಸಿದ್ದ ಅಲ್ಲದ್ರೆ ಒಂದು ಪ್ರೇರಣೆಯಾದದ್ದು ഞാൻ 2ാം ക്ലാസ്സിൽ പഠിക്കുന്ന സമയത്താണ്. ನಾನು 2ನೇ ತರಗತಿಯಲ್ಲಿ ಕಲಿಯುತ್ತಿರುವಾಗ ഈ 2ാം ക്ലാസ് മുതൽ എല്ലാ വർഷവും എൻ്റെ മനസ്സിലൊരു ചിന്തയുണ്ടാകുമായിരുന്നു, എനിക്കൊരു അച്ഛനാവണമെന്ന്. ಈ 2ನೇ ತರಗತಿಯ ನಂತರ ಎಲ್ಲಾ ವರ್ಷವೂ ಗುರುಗಳ ಮನಸ್ಸಿನಲ್ಲಿ ಒಂದು ಚಿಂತೆ ಉಂಟಾಗುತ್ತಿತ್ತು, ನನಗೆ ಗುರುಗಳು ಆಗಬೇಕು. അത് ഞാൻ വീട്ടിൽ പറഞ്ഞപ്പോൾ അവർ പറഞ്ഞു, നിനക്കധികം വണ്ണമൊന്നുമില്ല, നീ വളരെ ചെറുതാണല്ലോ, നീ എങ്ങനെ അച്ഛനാവാൻ പോകും? ಆಗ ಮನೆಯಲ್ಲಿ ನಾನು ಹೇಳುವಾಗ ಹೇಳಿದ್ದು, ನಿನಗೆ ಒಳ್ಳೆಯ ಆರೋಗ್ಯವಿಲ್ಲ, ನೀನು ಯಾವ ರೀತಿ ಒಂದು ಗುರುಗಳಾಗುತ್ತಿ? 10ാം ക്ലാസ് കഴിയുമ്പോൾ ഒരു സെമിനാരിയിൽ അച്ഛനാവാൻ പോകണമെന്നുള്ള ആഗ്രഹം ഞാൻ പറഞ്ഞപ്പോൾ എൻ്റെ വീട്ടിലുള്ളവർക്ക് എന്നെ വിടാൻ ഭയങ്കര വിഷമമായിരുന്നു. 10ನೇ ತರಗತಿ ಕಳೆದ ಮೇಲೆ ನನಗೆ ಗುರುಗಳಾಗಲು ಹೋಗ್ಬೇಕಂತ ಹೇಳುವಾಗ ನನ್ನ ಮನೆಯವರಿಗೆ ನನ್ನನ್ನು ಕಳುಹಿಸಲಿಕ್ಕೆ ಇಷ್ಟವಿರಲಿಲ್ಲ. പക്ഷേ എൻ്റെ അമ്മയും അപ്പനും ദൈവത്തിന് മുന്നിൽ എന്നെ സമർപ്പിച്ചു വിട്ടുകൊടുത്തു. ನನ್ನ ತಂದೆ ತಾಯಿಯಂದಿರು ದೇವರ ಸನ್ನಿಧಿಯಲ್ಲಿ ನನ್ನನ್ನು ಸಮರ್ಪಣೆ ಮಾಡಿ ದೇವರಿಗೆ ಈ ವಿಷಯವನ್ನು ಬಿಟ್ಟುಕೊಟ್ಟರು. പ്രിയപ്പെട്ടവരെ, പഠനത്തിൻ്റെ 6-7 വർഷങ്ങൾ കഴിഞ്ഞപ്പോൾ ಈ ತನ್ನ ವಿದ್ಯಾಭ್ಯಾಸದ 6-7 ವರ್ಷಗಳು ಕಳೆದಾಗ ഞാൻ മനസ്സിൽ ഇങ്ങനെ വിചാരിച്ചു, എനിക്കൊരു പുരോഹിതനായി തീരാൻ പറ്റുമോ എന്ന്. ನನಗೆ ಒಂದು ಪುರೋಹಿತನಾಗಲು ಸಾಧ್ಯವಿದೆ ಎಂದು ನಾನು ಚಿಂತಿಸಿದೆ. എൻ്റെ കൂടെയുള്ള ഒരുപാട് പേര് ഈ സെമിനാരിയിൽ നിന്ന് തിരിച്ചു വീട്ടിലേക്ക് പോകുന്നത് ഞാൻ കണ്ടു. ನನ್ನ ಜೊತೆ ಇದ್ದಂತ ಅನೇಕ ವಿದ್ಯಾರ್ಥಿಗಳು ಹಿಂತಿರುಗಿ ಮನೆಗೆ ಹೋಗುವುದನ್ನು ನಾನು ಕಂಡೆ. എന്നേക്കാൾ അധികമായി പഠിക്കുന്നവര്, ನನ್ನಿಂದ ಹೆಚ್ಚು ಕಲಿಯುವವರು, എന്നേക്കാൾ അധികമായി കഴിവുള്ളവര്, ನನ್ನಿಂದ ಹೆಚ್ಚು ಶಕ್ತಿ ಸಾಮರ್ಥ್ಯ ಇರುವವರು, ഇവരൊക്കെ ചില സാഹചര്യങ്ങളിൽ തിരിച്ചു ഭവനത്തിലേക്ക് പോയി. ಇವರು ಕೆಲವು ಹೊತ್ತಿನಲ್ಲಿ ಸಂದರ್ಭದಲ್ಲಿ ಮನೆಗೆ ಹಿಂತಿರುಗಿ ಹೋದರು. പ്രിയപ്പെട്ടവരെ, അങ്ങനെ ഇരിക്കുന്ന സമയത്ത് ಈಗಿರುವಂತಹ ಸಂದರ್ಭದಲ್ಲಿ എൻ്റെ അമ്മ പശുവിന് പുല്ല് പറിക്കാൻ പോയൊരു ദിവസം വീണ് കാലൊടിഞ്ഞു. ಹೀಗೆ ನನ್ನ ತಾಯಿ ಹಸುವಿಗೆ ಹುಲ್ಲು ಕೆತ್ತಲು ಹೋದ ಸಂದರ್ಭ ಕಾಲು ಹೇಗೋ ಮುರಿದುಕೊಂಡರು. എൻ്റെ പിതാവ് രോഗബാധിതനായി അപ്പോൾ വീട്ടിൽ കിടക്കുന്ന സാഹചര്യമാണ്. ನನ್ನ ತಂದೆ ಆ ಸಂದರ್ಭದಲ್ಲಿ ರೋಗಿಯಾಗಿ ಬೆಡ್ ಹಿಡಿದಿರುವಂತಹ ಒಂದು ಸಂದರ್ಭ. എൻ്റെ പിതാവ് 5-6 വർഷം ഒന്നും സംസാരിക്കാൻ പോലും പറ്റാതെ കിടപ്പ് രോഗിയായിരുന്നു. ಫಾದರ ತಂದೆಯವರು ಒಂದು 5-6 ವರ್ಷಗಳ ಕಾಲ ಏನು ಮಾತನಾಡದೆ ಹಾಸಿಗೆ ಹಿಡಿದಿರುವ ಒಂದು ರೋಗಿಯಾಗಿದ್ದರು. പെട്ടെന്ന് എൻ്റെ അമ്മ വീണ് കാലൊടിഞ്ഞ ഒരവസരത്തിൽ ಆ ಸಂದರ್ಭದಲ್ಲಿ ನನ್ನ ತಾಯಿಗೆ ಇಂತಹ ಒಂದು ಸಂಭವ ಸಂಭವಿಸಿದಾಗ എൻ്റെ വീട്ടിൽ ഒരു സഹായത്തിന് ആരുമില്ലാത്ത ഒരവസ്ഥ വന്നു. ನನ್ನ ಮನೆಯಲ್ಲಿ ಒಂದು ಸಹಾಯಕ್ಕಾಗಿ ಯಾರೂ ಇಲ್ಲದಂತಹ ಒಂದು ಸಮಯವದು. അയൽപക്കത്തുള്ളവരൊക്കെ 1-2 ദിവസം വന്ന് അല്പം ഭക്ഷണം ഉണ്ടാക്കി തരും. ಹತ್ತಿರದ ಮನೆಯವರೆಲ್ಲ 1-2 ದಿನ ಎಲ್ಲ ಸ್ವಲ್ಪ ಆಹಾರವನ್ನೆಲ್ಲ ತಯಾರು ಮಾಡಿಕೊಟ್ಟರು. എന്നാൽ സ്ഥിരമായി അവിടെ നിന്നൊന്ന് സഹായിക്കാൻ പറ്റിയ ആരെയും കണ്ടില്ല. ಆದರೆ ದಿನಾಲು ಪ್ರತಿ ಹೊತ್ತು ಅಲ್ಲಿ ನಿಂತು ಸಹಾಯ ಮಾಡಲು ಒಬ್ಬರು ಸಹ ಇರಲಿಲ್ಲ. അവസാനം ഞങ്ങളുടെ കുടുംബത്തിൽ വിവാഹം കഴിക്കാതെ നിന്ന ഒരു ആൻറ്റി ഞങ്ങളെ സഹായിക്കുവാൻ വന്നു. ಆಗ ನಮ್ಮ ಕುಟುಂಬದಲ್ಲಿ ವಿವಾಹಕ್ಕಾಗಿ ಸಿದ್ಧಳಾಗಿದ್ದ ಒಬ್ಬಳು ಸಹೋದರಿ ನಮ್ಮನ್ನು ಸಹಾಯಿಸಿದರು. പക്ഷേ ആൻറ്റിക്ക് കുടുംബത്തിൻ്റെ എല്ലാ കാര്യങ്ങളും ചെയ്യാൻ ബുദ്ധിമുട്ട് അനുഭവപ്പെട്ടു. ಆದರೆ ಈ ಆಂಟಿಗೆ
ಆ ಕುಟುಂಬದ ಎಲ್ಲ ಕಾರ್ಯಗಳನ್ನು ಮಾಡಲು ತುಂಬ ಕಷ್ಟವಾಗುತ್ತಿತ್ತು. അങ്ങനെ ഇരിക്കുമ്പോൾ എന്നെ സെമിനാരിയിൽ നിന്നും കുറച്ച് നാളത്തേക്ക് വീട്ടിൽ സഹായിക്കുവാൻ വേണ്ടി പറഞ്ഞു വിട്ടു. ಹಾಗೆ ನನ್ನನ್ನು ಸ್ವಲ್ಪ ಕಾಲಗಳ ಕಾಲ ಮನೆಯಲ್ಲಿ ಇವರಿಗೆ ಸಹಾಯ ಮಾಡಲು ಕಳುಹಿಸಿಕೊಟ್ಟರು. പ്രിയപ്പെട്ടവരെ, പഠിച്ചുകൊണ്ടിരിക്കുന്ന ഞാൻ ഇതിൻ്റെ ഇടയിൽ എൻ്റെ കുടുംബത്തിൻ്റെ ഒരു ആവശ്യത്തിനു വേണ്ടി ഭവനത്തിലേക്ക് പോയി. ಹಾಗೆ ವಿದ್ಯಾಭ್ಯಾಸ ನಡೆಸುತ್ತಿರುವ ನಾನು ಆ ಹೊತ್ತಿನಲ್ಲಿ ನನ್ನ ಸ್ವಲ್ಪ ಕಾಲಗಳ ಕಾಲ ಮನೆಗೆ ಹೋದೆ. പക്ഷേ പഠനത്തിൻ്റെ ഇടയിൽ നിന്നും ഇങ്ങനെ ഒരു ബുദ്ധിമുട്ട് അനുഭവപ്പെടുന്ന സമയത്ത് ഞാൻ വീട്ടിലേക്ക് ചെന്നെങ്കിലും എൻ്റെ അമ്മ എന്നോട് പറഞ്ഞു, നീ സഹായിക്കാനാണെങ്കിൽ പോലും ഇങ്ങോട്ട് വരരുത്, നിന്റെ പഠനം നീ തുടരുക. ಈ ತನ್ನ ವಿದ್ಯಾಭ್ಯಾಸ ಕಾಲದಲ್ಲಿ ಇವರ ಕಷ್ಟ ಕಂಡು ಮನೆಗೆ ಹೋದಾಗ ತನ್ನ ತಾಯಿ ಹೇಳಿದರು, ನಿನ್ನ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ನೀನು ಈಗ ಸಹಾಯ ಮಾಡಬಾರದು, ನಮಗೆ അങ്ങനെ ನೀನು ಮುಂದುವರಿಸಬೇಕೆಂದು ಹೇಳಿದರು. അങ്ങനെ ഞാൻ കുറച്ച് ദിവസത്തിന് ശേഷം തിരിച്ച് എൻ്റെ പഠന മേഖലയിലേക്ക് പ്രവേശിച്ചു. ಹಾಗೆ ನಾನು ಸ್ವಲ್ಪ ದಿನಗಳ ನಂತರ ನನ್ನ ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿ ಹೋದೆ. പ്രിയപ്പെട്ടവരെ, ഏതാനും ദിവസങ്ങൾ കഴിഞ്ഞപ്പോൾ എനിക്കൊരു വാർത്ത ഉണ്ടായി, എൻ്റെ പിതാവ് മരിച്ചു എന്ന വാർത്ത. ಸ್ವಲ್ಪ ದಿನಗಳು ಕಳೆದಾಗ ನನಗೆ ಒಂದು ನ್ಯೂಸ್ ಸಿಕ್ಕಿತು, ನನ್ನ ತಂದೆ ತೀರಿಕೊಂಡರು. ഹല്ലേലൂയ. മരണവാർത്ത അറിഞ്ഞ് ഞാൻ എൻ്റെ ഭവനത്തിലേക്ക് തിരികെ പോയി. ಈ ಮರಣ ವಾರ್ತೆಯನ್ನು ಕೇಳಿ ನಾನು ಮನೆಗೆ ಹಿಂತಿರುಗಿದೆ. ഞാൻ എൻ്റെ വീട്ടിൽ ചെല്ലുമ്പോൾ ನಾನು ನನ್ನ ಮನೆ ಮುಟ್ಟಿದಾಗ ഒരു കട്ടിലിൽ മരിച്ചു കിടക്കുന്ന എൻ്റെ അപ്പനെയും മറ്റൊരു കട്ടിലിൽ കാലൊടിഞ്ഞു കിടക്കുന്ന എൻ്റെ അമ്മയെയുമാണ് ഞാൻ കണ്ടത്. ಒಂದು ಮಂಚದಲ್ಲಿ ಮರಣಗೊಂಡಂತಹ ನನ್ನ ತಂದೆಯನ್ನು, ಇನ್ನೊಂದು ಮಂಚದಲ್ಲಿ ಕಾಲು ಮುರಿದಿರುವ ನನ್ನ ತಾಯಿಯನ್ನು ಕಂಡೆ. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. പ്രിയപ്പെട്ടവരെ, തുടർന്നുള്ള മരണാനശുശ്രൂഷകളെല്ലാം കഴിഞ്ഞപ്പോൾ എൻ്റെ ബന്ധുക്കൾ എന്നോട് പറഞ്ഞു, നീ ഇനി സെമിനാരിയിൽ നിൽക്കണ്ട, നീ തിരിച്ചു പോരെ എന്ന്. ಮುಂದೆ ಮರಣದ ಶುಶ್ರೂಷೆಗಳೆಲ್ಲ ಕಳೆದು ಸಮಾಧಿಯಾದ ಮೇಲೆ ನನ್ನ ಸಂಬಂಧಿಕರು ಹೇಳಿದ್ದು, ನೀನಿನ್ನು ಗುರುಗಳಾಗುವುದು ಬೇಡ, ಮನೆಗೆ ಹಿಂತಿರುಗಿ ಬಾ. ഇനി വീട്ടിലെ കാര്യങ്ങളൊക്കെ ചെയ്യണ്ടേ, വീട്ടിൽ ആരുമില്ലല്ലോ, നീ തിരിച്ചു പോരെ എന്ന് പലരും എന്നോട് പറഞ്ഞു. ಇನ್ನು ಮನೆಯ ಕಾರ್ಯಗಳನ್ನೆಲ್ಲ ನೀನು ಮಾಡಬೇಕಲ್ವಾ, ನೀನು ಹಿಂತಿರುಗಿ ಬಾ ಅಂತ ನನ್ನ ಹತ್ರ ಹೇಳಿದರು. പക്ഷേ എൻ്റെ അമ്മ എന്നോട് പറഞ്ഞു, ಆದರೆ ನನ್ನ ತಾಯಿ ನನ್ನ ಹತ್ರ ಹೇಳಿದಳು, നിനക്കെന്തൊക്കെ ബുദ്ധിമുട്ടുകളും കഷ്ടപ്പാടുകളും ഉണ്ടായാലും ഞാൻ നിനക്ക് വേണ്ടി പ്രാർത്ഥിക്കും, ദൈവം നിന്നെ ഉപേക്ഷിക്കുകയില്ല. ನಾನು ನಿನಗೆ ಏನೇ ಕಷ್ಟಗಳು ಸಂಕಟಗಳು ಬಂದರೂ ನಾನು ನಿನಗಾಗಿ ಪ್ರಾರ್ಥಿಸುತ್ತೇನೆ, ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ. ഹല്ലേലൂയ. ಹಾಲೆಲೂಯ. പ്രിയപ്പെട്ടവരെ, ഞാൻ വീണ്ടും തിരിച്ച് എൻ്റെ പഠനത്തിലേക്ക് പ്രവേശിച്ചു. ಹಾಗೆ ನಾನು ಮುಂದೆ ನನ್ನ ವಿದ್ಯಾಭ್ಯಾಸಕ್ಕಾಗಿ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ. പക്ഷേ എൻ്റെ മനസ്സിൽ എപ്പോഴും ഒരു വിഷമമുണ്ട്, എഴുതുന്ന പരീക്ഷകൾ ഞാൻ ജയിച്ചില്ലെങ്കിൽ എനിക്ക് മുന്നോട്ട് പോകാൻ സാധിക്കുകയില്ലല്ലോ എന്ന ಆಗ വിഷമം. ನನಗೆ ಒಂದು ನನ್ನ ಮನಸ್ಸಿನಲ್ಲಿ ತುಂಬಾದೊಂದು ನೋವುಂಟು, ವೇದನೆಯುಂಟು, ಭಯವುಂಟು. ನಾನು ಬರೆಯುವಂತಹ ಪರೀಕ್ಷೆಗಳು ನಾನು ಜಯ ಸಾಧಿಸದೇ ಇದ್ದರೆ ನನಗೆ ಮುಂದೆ ಹೋಗಲು ಸಾಧ್ಯವಿಲ್ಲವಲ್ಲ ಅಂತ. അങ്ങനെ വളരെ പ്രധാനപ്പെട്ട ഒരു പരീക്ഷ ഞാൻ എഴുതാൻ പോവുകയാണ്. ಹಾಗೆ ಒಂದು ಮುಖ್ಯವಾದ ಒಂದು ವಿಷಯವನ್ನು ಪರೀಕ್ಷೆ ಬರೆಯಲು ಹೋಗುತ್ತಾರೆ. ആ പരീക്ഷയ്ക്ക് ഞാൻ പാസ്സായില്ലെങ്കിൽ എനിക്കൊരു പുരോഹിതനാവാൻ സാധിക്കാത്ത അവസ്ഥയാണ്. ಆ ಪರೀಕ್ಷೆಯಲ್ಲಿ ಇವರು ತೇರ್ಗಡೆ ಆಗದೇ ಇದ್ದರೆ ಇವರಿಗೆ ಪುರೋಹಿತನಾಗಲು ಸಾಧ್ಯವಿಲ್ಲ. നാളുകൾക്ക് ശേഷം ഈ പരീക്ഷ എഴുതുവാൻ വേണ്ടി ഞാൻ ഒരുങ്ങുകയായിരുന്നു. ಹಾಗೆ ಅನೇಕ ಕಾಲಗಳಿಂದ ಈ ಪರೀಕ್ಷೆಗಾಗಿ ಗುರುಗಳು ಸಿದ್ಧರಾಗುತ್ತಿದ್ದರು. അപ്പോഴേക്കും എൻ്റെ അമ്മയുടെ കാലിൻ്റെ പ്രശ്നമെല്ലാം ശരിയായിരുന്നു. ಆಗ ನನ್ನ ತಾಯಿಯ ಕಾಲುಗಳೆಲ್ಲ ಸಾಧಾರಣ ಸೌಖ್ಯವೊಂದೇ ಆಯಿತು. പരീക്ഷയുടെ തലേ ദിവസം ഞാൻ എൻ്റെ അമ്മയെ വിളിച്ചു പറഞ്ഞു, നാളെയാണ് ഇന്ന പരീക്ഷ എന്നുള്ള ಹಾಗೆ കാര്യം. ಪರೀಕ್ಷೆಯ ಮೊದಲ ದಿನ ನಾನು ತಾಯಿಯಲ್ಲಿ ಹೇಳಿದೆ, ಫೋನ್ ಮಾಡಿ, ನನಗೆ ಈ ದಿನ ಪರೀಕ್ಷೆಯಾಗಿದೆ ಎಂದು. പ്രിയപ്പെട്ടവരെ, പിറ്റേ ദിവസം ഞാൻ ആ പരീക്ഷയിൽ പങ്കെടുത്തു. ಹಾಗೆ ಮರುದಿನ ಪರೀಕ್ಷೆಯಲ್ಲಿ ನಾನು ಅದರಲ್ಲಿ ಪರೀಕ್ಷೆ ಬರೆಯಲು ಹೋದೆ. ദൈവം ആ പരീക്ഷയിൽ എന്നെ പാസ്സാക്കി എന്നെ വിജയിപ്പിച്ചു. ಹಾಗೆ ದೇವರು ನನ್ನನ್ನು ಆ ಪರೀಕ್ಷೆಯಲ್ಲಿ ತೇರ್ಗಡೆ ಮಾಡಿ ನನ್ನನ್ನು ಜಯದ ಕಡೆ ಕೊಂಡು ತಂದರು. 2 ദിവസം കഴിഞ്ഞപ്പോൾ അവധിക്ക് വേണ്ടി ഞാൻ എൻ്റെ വീട്ടിൽ പോയി. ಹಾಗೆ 2 ದಿನ ರಜೆ ಇತ್ತು. ಹಾಗೆ ನನ್ನ ಮನೆಗೆ ಹೋದೆ. ഞാൻ വീട്ടിൽ ചെന്നപ്പോൾ എൻ്റെ അമ്മ നടക്കുന്നത് കണ്ടപ്പോൾ എൻ്റെ അമ്മയുടെ മുട്ടിനെന്തോ പറ്റിയിരിക്കുന്നതായി എനിക്ക് തോന്നി.
ಆಗ ತಾಯಿ ನಡೆಯುತ್ತಾ ಇದ್ದಳು. ನಡೆಯುವುದನ್ನು ಕಂಡು ಏನಾದರೂ ಅವರ ಮೊಣಕಾಲಿಗೆ ಏನೋ സംഭവിಸಿದೆ എന്ന് ನನಗೆ ತೋರುತ್ತಿತ್ತು. ഞാൻ എൻ്റെ അമ്മയോട് ചോദിച്ചു, അമ്മയുടെ മുട്ടിന് എന്തെങ്കിലും കുഴപ്പമുണ്ടോ എന്ന്. ಆಗ ನಾನು ಕೇಳಿದೆ, ತಾಯಿ ನಿಮ್ಮ ಮೊಣಕಾಲಿಗೆ ಏನಾದರೂ ಸಮಸ್ಯೆ ಇದೆಯಾ ಎಂದು. അപ്പൊ അമ്മ പറഞ്ഞു, എൻ്റെ മുട്ടിന് ചെറിയൊരു വേദനയുണ്ട്, വേറെ കുഴപ്പമൊന്നുമില്ല. ಆಗ ತಾಯಿ ಹೇಳಿದರು, ನನ್ನ ಮೊಣಕಾಲಿಗೆ ಸ್ವಲ್ಪ ನೋವಿದೆ, ಬೇರೆ ಏನು ತೊಂದರೆ ಇಲ್ಲ. പക്ഷേ വീണ്ടും വീണ്ടും വളരെ ബുദ്ധിമുട്ടി കഷ്ടപ്പെട്ട് നടക്കുന്നത് കണ്ടപ്പോൾ ഞാൻ ചോദിച്ചു, ഇതെന്ത് പറ്റിയതാണ് എന്ന്. ತುಂಬಾ ಕಷ್ಟಕರವಾಗಿ ನಡೆಯುವುದನ್ನು ಮತ್ತೆ ಮತ್ತೆ ಕಂಡಾಗ ನಾನು ಕೇಳಿದೆ, ಏನು ಸಂಭವಿಸಿತು ತಾಯಿ? പ്രിയപ്പെട്ടവരെ, അവസാനം എൻ്റെ അമ്മയുടെ മുട്ടിന് എന്താണ് പറ്റിയത് എന്ന് എന്നോട് പറയുകയുണ്ടായി. ಹಾಗೆ ನನ್ನ ಕೇಳಿಕೆಯಿಂದ ಅವರು ಕೊನೆಗೆ ನನ್ನ ಹತ್ರ ಹೇಳುತ್ತಾರೆ ಏನು ಸಂಭವಿಸಿದೆ ಎಂದು. നിങ്ങൾ ശ്രദ്ധിച്ചു കേൾക്കണം. ನೀವು ಇದನ್ನು ಭಯಂಕರ ಗಮನವಿಟ್ಟು ಕೇಳಬೇಕು. ഞാൻ പരീക്ഷയുടെ കാര്യം പറഞ്ഞ ദിവസം, ನಾನು ಪರೀಕ್ಷೆಯ ಕಾರ್ಯವನ್ನು ಹೇಳಿದ ದಿನದಿಂದ ഞങ്ങളുടെ ഭവന ഇരിക്കുന്ന സ്ഥലത്ത്, ನಮ್ಮ ಮನೆ ಇರುವಂತಹ ಸ್ಥಳದಲ್ಲಿ ഒരു പള്ളിയുണ്ട്. ಒಂದು ದೇವಾಲಯವಿದೆ. ചെറിയൊരു മലപ്രദേശത്ത് നിൽക്കുന്ന ആ പള്ളിയിൽ ಒಂದು ಮಲೆ, ಒಂದು ಬೆಟ್ಟದ ತಪ್ಪಲಲ್ಲಿರುವಂತಹ ಈ ದೇವಾಲಯ. ആ പരീക്ഷയുണ്ടായിരുന്ന ദിവസം എൻ്റെ അമ്മ ആ പള്ളിയുടെ ചുറ്റും മുട്ടിന്മേൽ നടന്നതിൻ്റെ വേദനയോടുകൂടിയാണ് എൻ്റെ അമ്മയുടെ കാലിൻ്റെ വേദന ഇന്നും മാറാതെ നിലനിന്നത്. ನನ್ನ ಪರೀಕ್ಷೆಯ ದಿನದಂದು ನನ್ನ ತಾಯಿ ಆ ದೇವಾಲಯದ ಸುತ್ತ ಮೊಣಕಾಲೂರಿ ನಡೆದುದರ ಭಾಗವಾಗಿ ಅವರ ಕಾಲಿನ ನೋವು. ഞാൻ പരീക്ഷയ്ക്ക് ജയിക്കുവാൻ വേണ്ടി ആ ദേവാലയത്തിന് ചുറ്റും മുട്ടിന്മേൽ നടന്ന വ്യക്തിയാണ് എൻ്റെ അമ്മ. ನನ್ನ ಪರೀಕ್ಷೆಗಾಗಿ ಆ ದೇವಾಲಯದ ಸುತ್ತ ಮೊಣಕಾಲಲ್ಲಿ ನಡೆದವಳು ನನ್ನ ತಾಯಿ. പ്രിയപ്പെട്ടവരെ, കഷ്ടപ്പെട്ട് ത്യാഗം ചെയ്ത് നമ്മൾ നടത്തുന്ന പ്രാർത്ഥനകൾക്കും പരിശ്രമങ്ങൾക്കും ദൈവം ഉത്തരം നൽകും. ಪ್ರಿಯರೇ, ನಾವು ಕಷ್ಟಪಟ್ಟು ತ್ಯಾಗ ಸಹಿಸಿ ಪ್ರಾರ್ಥಿಸುವಂತಹ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡುತ್ತಾರೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. പ്രിയപ്പെട്ടവരെ, ഞാൻ നിങ്ങളോട് പറയുകയുണ്ടായി, വിശുദ്ധ വിൻസെന്റ് പോളിന്റെ ജീവിതത്തിലുണ്ടായിരുന്ന ഒരു പ്രത്യേകമായ വൈകല്യം അല്ലെങ്കിൽ കുറവായിരുന്നു അദ്ദേഹത്തിന്റെ ദേശീയ സ്വഭാവം. ನಾನು ನಿಮ್ಮ ಹತ್ರ ಮೊದಲೇ ಹೇಳಿದ್ದೇನೆ, ಸಂತ ವಿನ್ಸೆಂಟ್ ಡಿ ಪೋಲ್ ಅವರ ಜೀವನದಲ್ಲಿ ಒಂದು ಸ್ವಭಾವ ರೀತಿ, ತಾನು ಬೇಗನೆ ಕೋಪ ಪಡುವಂತಹ ಒಂದು ರೀತಿ. പുരോഹിതനായതിനു ശേഷവും ഈ വിശുദ്ധൻ അറിയാമായിരുന്നു തൻ്റെ ജീവിതത്തിലെ ഒരു കുറവായിട്ട് ഈ ദേശീയ സ്വഭാവം കൂടെയുണ്ട് എന്നുള്ള കാര്യം. ಪುರೋಹಿತನಾದ ಮೇಲೂ ತನಗೆ ಗೊತ್ತಿತ್ತು ತನ್ನಲ್ಲಿರುವಂತಹ ಈ ಕೋಪಗೊಳ್ಳುವಂತಹ ಒಂದು ಕೊರತೆಯ ಸ್ವಭಾವ. പ്രിയപ്പെട്ടവരെ, ആ ബുദ്ധിമുട്ടിനെ കുറിച്ച് വിശുദ്ധന് നല്ല അറിവുണ്ടായിരുന്നു. ಈ ಕೊರತೆಯ ಬಗ್ಗೆ ತುಂಬಾ ಅರಿವು ಸಹ ಈ ಸಂತನಿಗಿತ್ತು. എന്നാൽ ആ ദേശീയ സ്വഭാവത്തിൽ നിന്ന് തൻ്റെ സ്വഭാവ രീതികളെ മാറ്റണമെന്ന് അദ്ദേഹം ആഗ്രഹിച്ചിരുന്നു. ಈ ದ್ವೇಷ ಪಡೆಯುವುದು, ಇಲ್ಲದ್ರೆ ಕೋಪಗೊಳ್ಳುವುದು, ಇದರಿಂದ ಹೇಗಾದರೂ ಬದಲಾಗಬೇಕಂತೂ ಸಹ ಬಯಸುತ್ತಿದ್ದ ಸಂತರು. അതിന് അദ്ദേഹം കൂട്ടുപിടിച്ച വ്യക്തി യേശുവിൻ്റെ ജീവിതമായിരുന്നു. ಅದಕ್ಕಾಗಿ ಆತನು ತನ್ನ ಜೊತೆ ಸೇರಿಸಿ ನಿಲ್ಲಿಸಿದಂತಹ ವ್ಯಕ್ತಿ ಯೇಸುವಿನ ಜೀವನ. ഹല്ലേലൂയ. ഹല്ലേലൂയ. യേശുവിൻ്റെ ജീവിത മാതൃകകളെ തൻ്റെ ജീവിതത്തോട് കോർത്തിണക്കിക്കൊണ്ട് പരിശ്രമിക്കാൻ തയ്യാറായ വ്യക്തിയായിരുന്നു വിശുദ്ധ വിൻസെന്റ് ಡಿ പോൾ. ಯೇಸುವಿನ ಜೀವನ ಮಾದರಿಯನ್ನು ತನ್ನ ಜೀವನಕ್ಕೆ ಸೇರಿಸಿಟ್ಟುಕೊಂಡು ತನ್ನ ಜೀವನವನ್ನು ಬದಲಾಯಿಸಿದಂಥ ವ್ಯಕ್ತಿ ಸಂತ ವಿನ್ಸೆಂಟ್ ಡಿ ಪೋಲ್. ഹല്ലേലൂയ. ഹല്ലേലൂയ. ദേശീയ സ്വഭാവത്തെ മാറ്റി ಕೋಪ ಪಡುವಂತಹ ಸ್ವಭಾವವನ್ನು, സൗമ്യതയുടെ രീതികൾ സ്വീകരിക്കാൻ വേണ്ടി, ದಯೆಯ ಸೌಮ್ಯತೆಯ ಜೀವನವನ್ನು ಸ್ವೀಕರಿಸಲು അക്ഷീണം പരിശ്രമിക്കുകയും ಎಲ್ಲಾ ಸಂದರ್ಭದಲ್ಲೂ ಪರಿಶ್ರಮಿಸಿ ആ മേഖലയിൽ വിജയിച്ചു കാണിക്കുകയും ചെയ്ത ಅದರಲ್ಲಿ ಜಯವನ್ನು ತೋರಿಸಿಕೊಟ್ಟಂತಹ ವ್ಯಕ್ತಿ വിശുദ്ധനാണ് വിശുദ്ധ വിൻസെന്റ് ಡಿ പോൾ. ಸಂತನಾಗಿದ್ದ ಸಂತ ವಿನ್ಸೆಂಟ್ ಡಿ ಪೋಳರು. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. വിശുദ്ധ മത്തായിയുടെ സുവിശേഷം 5-ാം അധ്യായം 5-ാം തിരുവചനം വായിക്കാം. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 5ನೇ ವಾಕ್ಯ. ಮತ್ತಾಯನ ಸುವಾರ್ತೆ
5ನೇ ಅಧ್ಯಾಯ 5ನೇ ವಾಕ್ಯ. ವಿನಯಶೀಲರು ಭಾಗ್ಯವಂತರು, ದೇವರ ವಾಗ್ದತ್ತ ನಾಡಿಗೆ ಬಾಧ್ಯಸ್ಥರು ಅವರು. ವಿನಯಶೀಲರು ಭಾಗ್ಯವಂತರು, ದೇವರ വാഗ്ദത്ത നാടിಗೆ ബാധ്യസ്ഥരു ಅವರು. ഹല്ലേലൂയ, ഹല്ലേലൂയ. വീണ്ടും 11ാമത്തെ അധ്യായം 29ാം തിരുവചനം. 11ನೇ ಅಧ್ಯಾಯ 29ನೇ ವಾಕ್ಯವನ್ನು ನೋಡಿ. ನಾನು ವಿನಯಶೀಲನು, ದೀನ ಹೃದಯನು, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ഒരേ സുഗമ. ഹല്ലേലൂയ, 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 ഹല്ലേലൂയ. ഈശോ വചനത്തിലൂടെ നമ്മളെ പഠിപ്പിക്കുകയാണ്, ഞാൻ ശാന്തശീലനാണ്. ನೋಡಿ, ಯೇಸು ಸ್ವಾಮಿ ನಮ್ಮಲ್ಲಿ ಹೇಳುವಂಥದ್ದು ದೇವರ ವಾಕ್ಯದ ಮುಖಾಂತರ, ನಾನು വിനയശീലನು. പ്രിയപ്പെട്ടവരെ, യേശുവിലേക്ക് നോക്കി യേശുവിനെ ധ്യാനിച്ച് യേശുവിൽ നിന്നും ശാന്തത എന്ന പുണ്യത്തെ സ്വന്തമാക്കാൻ വേണ്ടി വിശുദ്ധൻ ഓരോ ദിവസവും പരിശ്രമിക്കുമായിരുന്നു. ಯೇಸುವನ್ನು ನೋಡಿಕೊಂಡು ಯೇಸುವಿನ ಜೊತೆ ಸೇರಿ ಯೇಸುವಿನಿಂದ ಸ್ವೀಕರಿಸಿದ್ದು ತನ್ನ വിനയശീലವನ್ನು. അദ്ദേഹം എല്ലാ ദിവസവും പ്രാർത്ഥിച്ചിരുന്നു, ദൈവമേ ദയയും ശാന്തതയും തന്ന് എന്നെ അനുഗ്രഹിക്കണമേ എന്ന്. ആ വ്യക്തിയു പ്രതിദിന പ്രാർത്ഥിಸುತ್ತಿದ್ದ, ವಿನಯಶೀಲತೆ, ದೀನ ಹೃದಯತೆ ನನಗೆ ദയപാലിಸಬೇಕೆಂದು. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. തൻ്റെ ജീവിതത്തിലെ ദേഷ്യപ്രകൃതിയെ മാറ്റി ശാന്തത എന്ന പുണ്യം സ്വീകരിക്കുവാനായി ഓരോ ദിവസവും വിശുദ്ധൻ പരിശ്രമിക്കുകയും പ്രാർത്ഥിക്കുകയും ചെയ്യുമായിരുന്നു. ತನ್ನ ಜೀವನ ಶೈಲಿಯಾದ ಕೋಪವನ್ನು ದೂರಗಟ್ಟಿ ವಿನಯಶೀಲ, ದೀನ ಹೃದಯ ಇದಕ್ಕಾಗಿ ಪ್ರತಿದಿನವೂ ಶ್ರಮಪಟ್ಟು പ്രാർത്ഥിಸುತ್ತಿದ್ದ. പ്രിയപ്പെട്ടവരെ, കഠിനമായി പ്രയത്നിക്കുകയും പരിശ്രമിക്കുകയും ചെയ്തപ്പോൾ തൻ്റെ ജീവിതത്തിൽ നിന്നും ദേഷ്യത്തിൻ്റെ ഭാവം മാറുകയും അദ്ദേഹത്തിൽ ശാന്തത വിളങ്ങിക്കൊണ്ടിരിക്കുകയും ചെയ്തു. ತನ್ನ ಕಠಿಣ ಪ್ರಯತ್ನ ಪರಿಶ್ರಮದಿಂದ ಈ ತನ್ನ ದ್ವೇಷ, ಕೋಪ ಇದನ್ನು ದೂರ ಮಾಡಿಸಬೇಕು. ಇದಕ್ಕಾಗಿ ಪ್ರಯತ್ನಿಸಿದಾಗ ಈ ಅನುಗ್ರಹವು ಆತನಿಗೆ ದೊರಕುತ್ತದೆ. ದಯೆಯ. ഹല്ലേലൂയ, 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 ഹല്ലേലൂയ. ഹല്ലേലൂയ. പ്രിയപ്പെട്ടവരെ, നമ്മുടെ ജീവിതത്തിൽ നമ്മൾ മനുഷ്യരാണ്, എന്തെങ്കിലുമൊക്കെ കുറവുകൾ നമ്മുടെ ജീവിതത്തിൽ ഉണ്ടാവും. ಪ್ರಿಯರೇ, ನಾವೆಲ್ಲರೂ ಮನುಷ್ಯರು. ನಮ್ಮ ಜೀವನದಲ್ಲಿ ಏನಾದರೂ ಕೊರತೆಗಳೆಲ್ಲ ಇರಲು ಸಾಧ್ಯ. നമ്മുടെ ജീവിതത്തിൽ ഏതെങ്കിലും തരത്തിലുള്ള കുറവുകളെ മാറ്റണമെന്ന് നമ്മൾ ആഗ്രഹിക്കുന്നുണ്ടെങ്കിൽ, ನಮ್ಮ ಜೀವನದ ಯಾವುದಾದರೂ ಕೊರತೆಗಳನ್ನು ನಮಗೆ ಒಮ್ಮೆ ಬದಲಾಯಿಸಬೇಕೆಂಬ ಮನಸ್ಸಿದ್ದರೆ നമ്മൾ ശ്രദ്ധിക്കേണ്ട ഒന്ന് രണ്ട് കാര്യങ്ങളുണ്ട്. ನಾವು ಗಮನಿಸಬೇಕಾದ ಒಂದೆರಡು ವಿಷಯಗಳಿವೆ. അന്ധനായ ബർത്തമിയൂസിനെയാണ് നമ്മൾ അതിനുവേണ്ടി ധ്യാനിക്കേണ്ടത്. ನೋಡಿ, ಕುರುಡನಾದ ബർത്തമയನ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. അന്ധനായ ബർത്തമിയൂസിനെ കുറിച്ച് നിങ്ങൾ സമയം കിട്ടുമ്പോൾ ഒന്ന് വായിച്ച് ധ്യാനിക്കണം. ಕುರುಡನಾದ ബർത്തമയನ ಬಗ್ಗೆ ನಿಮಗೆ ಸಮಯ ಸಿಗುವಾಗ ನೀವು ಓದಿ ತಿಳಿದುಕೊಳ್ಳಬೇಕು. ആദ്യം നമുക്കുണ്ടായിരിക്കേണ്ടത്, ಮೊದಲೇ ನಮಗೆ ಇರಬೇಕಾದದ್ದು, എനിക്ക് ഇന്ന പ്രശ്നം ഉണ്ട് എന്നുള്ള തിരിച്ചറിവാണ്. ಇಂತಹ ಒಂದು ಕೊರತೆ ನನಗೆ ಇದೆ ಎಂಬ ಅರಿವು ನಮಗಿರಬೇಕು. അന്ധനായ ബർത്തിമേയുസിന്റെ തിരിച്ചറിവെന്ന് പറയുന്നത് അവന് കണ്ണുകൾ കാണാൻ പറ്റുന്നില്ല എന്നുള്ള തിരിച്ചറിവായിരുന്നു. ಈ കുരുടനാದಂತಹ അന്ധനായ ബർത്തിമേയുസിന്റെ തിരിച്ചറിവ് എന്ന് പറയുന്നത് അവൻ്റെ കണ്ണുകൾ അവന് കാണുവാൻ സാധിക്കുകയില്ല എന്നുള്ളത്. ಕುರುಡನಾದ ಬರ್ತಮಯನಿಗೆ ತನಗೆ ಚೆನ್ನಾಗಿ ಗೊತ್ತಿತ್ತು, ತನಗೆ ಕಣ್ಣುಗಳಿಂದ ಕಾಣಲು ಸಾಧ್ಯವಿಲ್ಲ ಎಂಬುದು. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. കണ്ണ് കാണുകയില്ല എന്നുള്ള തിരിച്ചറിവായിരുന്നു ആദ്യമേ തന്നെ ബർത്തിമേയുസിനുണ്ടായിരുന്നത്. ಬರ್ತಮನಿಗೆ ಮೊದಲೇ ಇದ್ದಂತಹ ಚಿಂತೆ ಏನೆಂದರೆ, ನನಗೆ ಕಣ್ಣು ಕಾಣಿಸಿಕೊಳ್ಳುವುದಿಲ್ಲ ಎಂಬ ಅರಿವು. അങ്ങനെയെങ്കിൽ നമ്മുടെ ഏതൊരു വ്യക്തിയുടെ ജീവിതത്തിലും
എന്താണോ ഒരു കുറവുള്ളത് ആ കുറവ് എനിക്കുണ്ട് എന്ന് തിരിച്ചറിവുണ്ടായിരിക്കണം. ಆದುದರಿಂದ ಪ್ರಿಯರೇ, ನಮ್ಮ ಜೀವನದಲ್ಲಿ ಯಾವ ಕೊರತೆಗಳಿವೆ ಇದರ ಬಗ್ಗೆ ನಮಗೆ ಅರಿವು ಮೊದಲೇ ಇರಬೇಕು. എനിക്കൊരു പ്രശ്നമില്ല എന്നുള്ള ചിന്തയിൽ നടക്കുന്നവർക്ക്, ನನಗೆ ಯಾವ ಸಮಸ್ಯೆ ಇಲ್ಲ ಎಂಬ ಚಿಂತೆಯಲ್ಲಿ ಇರುವವರಿಗೆ, ഒരു തിരിച്ചറിവില്ലാത്ത വ്യക്തികൾക്ക്, ಇಂತಹ ಒಂದು ಅರಿವು ಇಲ್ಲದ ವ್ಯಕ್ತಿಗಳಿಗೆ മാനസാന്തരത്തിന്റെ ഫലങ്ങൾ പുറപ്പെടുവിക്കാൻ സാധിക്കുകയില്ല. ಮನಪರಿವರ್ತನೆಯ ಬೆಳಕನ್ನು ಸುರಿಸಲು ಸಾಧ್ಯವಿಲ್ಲ. ഇനി രണ്ടാമത്തെ കാര്യം എന്ന് പറയുന്നത്, ಎರಡನೆಯ ಕಾರ್ಯವೇನೆಂದರೆ എനിക്കത് മാറ്റിയെടുക്കണമെന്ന് തീവ്രമായി ആഗ്രഹിക്കുകയും പരിശ്രമിക്കുകയും ചെയ്യുക എന്നുള്ളതാണ്. ನನಗೆ ಅದನ್ನು ಹೇಗಾದರೂ ಚೇಂಜ್ ಮಾಡಿಕೊಳ್ಬೇಕು, ಬದಲಾಯಿಸಿಕೊಳ್ಬೇಕೆಂಬ ಇಚ್ಛೆ ಬಯಕೆ ಅವನಲ್ಲಿ ಇರಬೇಕು. ഹല്ലേലൂയ. ಹಾಲೆಲೂಯ. ബർത്തിമേസിന് തീവ്രമായ ഒരു ആഗ്രഹം ഉണ്ടായിരുന്നു. ಅವನಿಗೆ ಒಂದು ಹೆಚ್ಚಾದ ಆಸಕ್ತಿ ಇತ್ತು. എന്തായിരുന്നു ബർത്തിമേസിന്റെ ആഗ്രഹം? ಏನಾಗಿತ್ತು ಆತನ ಹೆಚ್ಚಾದ ಆಸಕ್ತಿ? കണ്ണിന് കാഴ്ച കിട്ടണമെന്നുള്ള ആഗ്രഹമായിരുന്നു. ನನಗೆ ಕಣ್ಣಿಗೆ ದೃಷ್ಟಿ ಸಿಗಬೇಕೆಂಬ ಬಯಕೆ. അപ്പോൾ ബർത്തിമേസിന് അറിയാം, ഈശോ ഒന്ന് കടന്നു വന്നാൽ എനിക്ക് കാഴ്ച കിട്ടുമെന്നുള്ള കാര്യം. ಭರ್ತಮಯನಿಗೆ ತುಂಬಾ ವಿಶ್ವಾಸವಿತ್ತು, ಯೇಸು ಬಂದರೆ ನನಗೆ ದೃಷ್ಟಿ ಮರಳಿ ಸಿಗುತ್ತದೆ. തൻ്റെ സ്വാഭാവികമായ ശബ്ദം കൊണ്ട് ബർത്തിമേസ് യേശുവിനെ വിളിച്ചപ്പോൾ, ತನ್ನ ಸ್ವಾಭಾವಿಕ ಸ್ವರದಿಂದ ಯೇಸುವನ್ನು ಕರೆದಾಗ യേശു ബർത്തിമേസിന്റെ സ്വരം ശ്രവിച്ചില്ല. ಯೇಸು ಭರ್ತಿಮಯನ ಸ್ವರವನ್ನು ಮಾತನ್ನು ಕೇಳಲಿಲ್ಲ. കാരണം അവിടെ ഒത്തിരിയേറെ ആളുകൾ ഉണ്ടായിരുന്നു, വലിയ ബഹളമായിരുന്നു. ಅಲ್ಲಿ ಅನೇಕ ಜನರಿದ್ದರು, ತುಂಬಾ ಬೊಬ್ಬೆ ಗಲಾಟೆ ನಡೆಯುತ್ತಿತ್ತು. പക്ഷേ ബർത്തിമേസിന്റെ മനസ്സിൽ ഒരാഗ്രഹമേ ഉണ്ടായിരുന്നുള്ളൂ. ಆದರೆ ಭರ್ತಮಯನ ಮನಸ್ಸಿನಲ್ಲಿ ಒಂದೇ ಒಂದು ಚಿಂತೆ, അത് തീവ്രമായ ഒരു ആഗ്രഹമായിരുന്നു. ಒಂದು ಹೆಚ್ಚಾದ ಆಸಕ್ತಿ ಆ ವ್ಯಕ್ತಿಯಲ್ಲಿ, എങ്ങനെയെങ്കിലും എനിക്ക് കാഴ്ച തിരിച്ചു കിട്ടണം. ಹೇಗಾದರೂ ನನಗೆ ದೃಷ್ಟಿ ಮರಳಿ ಪಡೆಯಬೇಕು. പ്രിയപ്പെട്ടവരെ, അതിനുവേണ്ടി ബർത്തിമേസ് വീണ്ടും വീണ്ടും ആവർത്തിച്ച് ദൈവത്തെ വിളിച്ചപേക്ഷിച്ചു. ಅದಕ್ಕಾಗಿ ಮತ್ತೆ ಮತ್ತೆ ಕೂಗಿ ಯೇಸುವನ್ನು ಕರೆಯುತ್ತಾನೆ. തീവ്രമായ ആഗ്രഹത്തോടൊപ്പം ദൈവത്തെ വിളിച്ചപേക്ഷിക്കുവാനുള്ള ഒരു വിശ്വാസം കൂടി നമുക്ക് വേണം. ತೀವ್ರವಾದ ಆಸಕ್ತಿಯಿಂದ ಯೇಸುವನ್ನು ಕರೆಯಲು ಬೇಕಾದಂತ ಆ ಒಂದು ನಂಬಿಕೆ ನಮಗಿರಬೇಕು. കർത്താവെ, അവിടുന്ന് എന്നെ സഹായിക്കണമേ, അവിടുന്ന് എന്നെ സ്പർശിച്ചാൽ ഞാൻ അനുഗ്രഹിക്കപ്പെടുമെന്ന ബോധ്യത്തോടുകൂടി പ്രാർത്ഥിക്കണം. ಪ್ರಭುವೇ, ನೀನು ನನ್ನನ್ನು ಮುಟ್ಟಬೇಕು, ನನ್ನನ್ನು ಕಾಣಬೇಕು, ಸ್ಪರ್ಶಿಸಬೇಕು, ಅಂತಹ ಅತಿಯಾದ ನಂಬಿಕೆ. ഒരു ദിവസം കൊണ്ട് നമ്മുടെ പ്രാർത്ഥന അവസാനിപ്പിക്കേണ്ടതല്ല. ಒಂದೇ ದಿನದಲ್ಲಿ ಆ ಪ್ರಾರ್ಥನೆ ಮುಗಿದು ಹೋಗ್ಬೇಕಾದುದಲ್ಲ. നാളുകളോളം വീണ്ടും വീണ്ടും ആവർത്തിച്ച് തീഷ്ണതയോടും തീവ്രതയോടും കൂടി നമ്മൾ പ്രാർത്ഥിച്ചുകൊണ്ടിരിക്കണം. ಅನೇಕ ದಿನಗಳಿಂದ ಪ್ರಾರ್ಥಿಸಿ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿಕೊಂಡು ನಾವು ಬೇಡಿಕೊಳ್ಬೇಕು. ഇടയ്ക്ക് വെച്ച് പ്രാർത്ഥന നിർത്താതെ, ಎಡೆಯಲ್ಲಿ ಪ್ರಾರ್ಥನೆಯನ್ನು ಕೊನೆಗೊಳಿಸದೆ വീണ്ടും തീഷ്ണതയോടും വിശ്വാസത്തോടും കൂടി പ്രാർത്ഥിക്കണം. ಮತ್ತೆ ಮತ್ತೆ ಪ್ರಾರ್ಥನೆಯನ್ನು ತುಂಬಾ ತೀಕ್ಷ್ಣತೆಯಿಂದ ವಿಶ್ವಾಸದಿಂದ ಬೇಡಬೇಕು. അങ്ങനെ പ്രാർത്ഥിച്ച ഒരു വ്യക്തിയായിരുന്നു വിശുദ്ധ വിൻസെന്റ് ಡಿ പോൾ. ಈ ರೀತಿ ಪ್ರಾರ್ಥಿಸಿದಂತ ಒಬ್ಬ ವ್ಯಕ್ತಿಯಾಗಿದ್ದ ಸಂತ ವಿನ್ಸೆಂಟ್ ಡಿ ಪೋಲರು. ഹല്ലേലൂയ. പ്രിയപ്പെട്ടവരെ, ഒരു സംഭവം നിങ്ങളുടെ അടുക്കൽ പറയുകയാണ്. ಪ್ರಿಯರೇ, ಒಂದು ಸಂಭವವನ್ನು ನಿಮ್ಮ ಮುಂದೆ ಹೇಳಲು ಬಯಸುತ್ತೇನೆ. വിശുദ്ധ വിൻസെന്റ് ಡಿ പോൾ ഒരു പ്രഭു കുടുംബത്തിൽ താമസിച്ചുകൊണ്ടിരിക്കുന്ന അവസരത്തിൽ ಸಂತ ವಿನ್ಸೆಂಟ್ ಡಿ ಪೋಲರು ಒಂದು ಪ್ರಭು ಕುಟುಂಬದಲ್ಲಿ ಜೀವಿಸುವ ಸಂದರ್ಭದಲ್ಲಿ ഈ പ്രഭു കുടുംബത്തിന്റെ ആധ്യാത്മിക കാര്യങ്ങൾ നിർവഹിക്കുന്നതിനു വേണ്ടി അദ്ദേഹം ആ കുടുംബത്തിൽ താമസിക്കുന്ന അവസരത്തിൽ ಆ ಪ್ರಭು ಕುಟುಂಬದ ಆಧ್ಯಾತ್ಮಿಕ ವಿಷಯಗಳಲ್ಲಿ ಈ ವ್ಯಕ್ತಿಯು ಪಾಲ್ಗೊಳ್ಳುವ ಸಂದರ್ಭ, ആ ദിവസങ്ങളിൽ ಆ ದಿನಗಳಲ್ಲಿ ആ പ്രഭു കുടുംബത്തിന്റെ ഒരു അപേക്ഷ വിശുദ്ധന്റെ അടുക്കൽ പറയുകയുണ്ടായി. ಆ ಪ್ರಭು ಕುಟುಂಬದ ಒಂದು ಅಪೇಕ್ಷೆಯನ್ನು ಈ ವ್ಯಕ್ತಿಯಲ್ಲಿ ಹೇಳುತ್ತಾರೆ. ആ കുടുംബത്തിന്റെ ആവശ്യം എന്ന് പറയുന്നത്, ಆ ಕುಟುಂಬದ ಅವಶ್ಯಕತೆ ಏನೆಂದರೆ, ആ കുടുംബത്തിലുള്ള ഒരു മകനെ മെത്രാനാക്കുവാൻ വേണ്ടി വിശുദ്ധ വിൻസെന്റ് ഇപ്പോൾ അന്ധകരണ സമിതിയിൽ റെക്കമെൻഡ് ചെയ്യുക എന്നുള്ളതായിരുന്നു. ಆ ಕುಟುಂಬದ ಒಬ್ಬ ವ್ಯಕ್ತಿಯನ್ನು ಬಿಷಪ್ ಮಾಡಲು
ಅವರಿಗೆ ತಿಳಿಸಬೇಕೆಂದು ಹೇಳುವಂತಹ ಒಂದು ಕಾರ್ಯ. അന്തകരണ സമിതി എന്ന് പറയുന്നത് വലിയ വ്യക്തികളുടെ മെത്രാപ്പൊലിത്താമാരുടെ മെത്രാന്മാരുടെ കൂട്ടായ്മയിൽ ഉള്ള ഒരു മീറ്റിംഗ് ആണ്. ನಮಗೆ ಗೊತ್ತು ಅಂತಃಕರಣ ಅಂತ ಹೇಳಿದರೆ ಮೆತ್ರಾಪೋಲಿತರು ಬಿಷಪರಿಂದ ಮೇಲಿರುವ ಅಧಿಕಾರಿಗಳಿಗೆ ತಿಳಿಸುವುದು ಎಂಬುದಾಗಿದೆ. അങ്ങനെ ആ നാട്ടിലുള്ള അധികാരികളെല്ലാവരും കൂടി ഒരുമിച്ചിരുന്ന് ചിന്തിക്കുകയും ആ കാലത്തെ സാഹചര്യങ്ങളെ വിലയിരുത്തുകയും മനസ്സിലാക്കുകയും ചെയ്യുന്ന സ്ഥലമാണ് അന്തകരണ സമിതി. ಈ ಅಂತಃಕರಣ ಸಮಿತಿ ಅಂತ ಹೇಳೋದು ಅಲ್ಲಿನ ಎಲ್ಲ ಮೇಲ್ವಿಚಾರಕರು ಕೂಡಿ ಅಲ್ಲಿ ಸಭೆಯಲ್ಲಿ ತೀರ್ಮಾನಿಸಿ ತೆಗೆದುಕೊಳ್ಳುವಂತಹ ಕಾರ್ಯ. ആ അവസരത്തിൽ ഈ പ്രഭു കുടുംബത്തിലെ ഒരു മകനു വേണ്ടി മെത്രാനാക്കണമെന്നുള്ള റെക്കമെൻഡേഷൻ വെക്കണം എന്നുള്ളതായിരുന്നു പ്രഭു കുടുംബത്തിന്റെ ആവശ്യം. ಈ ಪ್ರಭು ಕುಟುಂಬದ ಒಂದು ಅವಶ್ಯಕತೆ ಏನೆಂದರೆ ಇವರ ಮಗನನ್ನು ಒಂದು ಬಿಷಪ್ ಆಗಲು ಅಲ್ಲಿ ತಿಳಿಸಬೇಕು, ಅದು ಚರ್ಚೆ ಆಗಬೇಕು ಎಂಬುದಾಗಿತ್ತು ಇವರಲ್ಲಿ ಹೇಳಿದ ಕಾರ್ಯ. എന്നാൽ ഈ മീറ്റിംഗിന് ഇടയിൽ വെച്ച് ആ വ്യക്തിയെ ബിഷപ്പാക്കുന്ന കാര്യം ഈ വിശുദ്ധ വിൻസെന്റ് ഇപ്പോൾ സംസാരിച്ചില്ല. ಆದರೆ ಆ ಸಭೆಯಲ್ಲಿ ಈ ವ್ಯಕ್ತಿಯ ಬಗ್ಗೆ ವಿನ್ಸೆಂಟಿ ಪೋಳರು ಮಾತನಾಡಲೇ ಇಲ್ಲ. കാരണം ആ വ്യക്തിക്ക് അതിനുള്ള യോഗ്യത ഇല്ല എന്നുള്ള കാര്യം വിശുദ്ധൻ അറിയാമായിരുന്നു. ಈ ವ್ಯಕ್ತಿಗೆ ಅದರ ಯೋಗ್ಯತೆ ಇಲ್ಲವೆಂದು ಸಂತ ವಿನ್ಸೆಂಟಿ ಪೋಳರಿಗೆ ತಿಳಿದಿತ್ತು. പ്രിയപ്പെട്ടവരെ, ഈ മകനെ ഈ മീറ്റിംഗിൽ മെത്രാനാക്കുവാൻ വേണ്ടി റെക്കമെൻഡ് ചെയ്യാത്തതിൻ്റെ ഫലമായി ಈ ಮಗನನ್ನು ಆ ಸಭೆಯಲ್ಲಿ ಬಿಷಪ್ಪರಾಗಿಸಲು ಹೇಳದಿದ್ದ ಕಾರಣ ഈ വിശുദ്ധൻ തിരിച്ച് ഈ പ്രഭു കുടുംബത്തിലേക്ക് ചെന്നപ്പോൾ ಈ ಸಂತನು ಪ್ರಭು ಕುಟುಂಬಕ್ಕೆ ಹಿಂತಿರುಗಿ ಬಂದಾಗ ആ കുടുംബത്തിലെ രാജ്ഞി, ಆ ಕುಟುಂಬದ ರಾಜ್ഞಿ വലിയ ഒരു സ്റ്റൂൾ എടുത്തുകൊണ്ട് വന്ന് വിശുദ്ധന്റെ തലക്കെട്ടടിച്ചു. ಒಂದು ದೊಡ್ಡ ಸ್ಟೂಲ್ ತೆಗೆದು ಬಂದು ಆ ಸಂತನ ತಲೆಗೆ ಹೊಡೆಯುತ್ತಾರೆ. ദേഷ്യം സഹിക്കവയ്യാതെ ആ രാജ്ഞി ആ സ്റ്റൂൾ എടുത്ത് ഈ വിശുദ്ധന്റെ തലക്കെട്ടടിച്ചു. ಕೋಪಗೊಂಡು ಈ ಸಂತನ ತಲೆಗೆ ಆ ಸ್ಟೂಲ್ ತೆಗೆದು ಬಡಿಯುತ್ತಾರೆ. തലയിൽ നിന്നും രക്തം വാർന്നൊലിച്ചുകൊണ്ടിരുന്നു. ಹಾಗೆ ಈ ತಲೆಯಿಂದ ರಕ್ತವು ಸುರಿಯಲ್ಪಡುತ್ತದೆ. ഈ സമയത്ത് വിശുദ്ധൻ ഒരു വാക്കുപോലും ആ വ്യക്തിയോട് മറുപടി പറഞ്ഞില്ല. ಈ ಹೊತ್ತಿನಲ್ಲಿಯೂ ಸಂತರು ಒಂದೇ ಒಂದು ಮಾತನ್ನು ಅಲ್ಲಿ ನುಡಿಯಲಿಲ್ಲ. വിശുദ്ധൻ ഒരു കാര്യം മാത്രമേ പറഞ്ഞുള്ളൂ. ಅಲ್ಲಿ ಹೇಳಿದ ಒಂದು ವಿಷಯ ಇಷ್ಟೇ: നോക്കൂ, ഈ അമ്മയ്ക്ക് മകനോടുള്ള സ്നേഹം എത്ര മാത്രമെന്ന്. ನೋಡಿ, ಈ ತಾಯಿಗೆ ತನ್ನ ಮಗನಲ್ಲಿರುವಂತಹ ಪ್ರೀತಿ ಎಷ್ಟು ಮಾತ್ರ. പ്രിയപ്പെട്ടവരെ, ಪ್ರಿಯರೇ, വലിയ ശാന്തതയോടുകൂടി ತುಂಬಾ ಶಾಂತತೆಯಿಂದ ശാന്തതയിൽ പെരുമാറിക്കൊണ്ട് ತುಂಬಾ ಶಾಂತತೆಯಲ್ಲಿ ತನ್ನ ಮುನ್ನಡೆಸಿಕೊಂಡು മറ്റുള്ളവരെ നേടിയെടുക്കുവാനായി ಇನ್ನೊಬ್ಬರನ್ನು ಗಳಿಸಬೇಕೆಂದು വിശുദ്ധ വിൻസെന്റ് പോളിന് സാധിച്ചു. ಆ ಸಂತ ವಿನ್ಸೆಂಟಿ ಪೋಳರಿಗೆ ಸಾಧ್ಯವಾಗುತ್ತದೆ. ഹല്ലേലൂയ. ಹಾಲೆಲೂಯ. വിശുദ്ധ വിൻസെന്റ് പോളിൽ വിളങ്ങിയിരുന്ന 5 സുഹൃതങ്ങളുണ്ട്. ಸಂತ ವಿನ್ಸೆಂಟಿ ಪೋಳರಲ್ಲಿ ಇದ್ದಂತಹ 5 ವಿಶೇಷತೆಗಳು: ലാളിത്യം, ಲಾಲಿತ್ಯ, വിനയം, ವಿನಯ, സൗമ്യത, ಸೌಮ್ಯತೆ, ആത്മസംയമനം, ಆತ್ಮಸಂಯಮ, മനുഷ്യരക്ഷയിലുള്ള ശുഷ്കാന്തി. ಮನುಷ್ಯ ರಕ್ಷಣೆಯಲ್ಲಿರುವಂತಹ ಒಂದು ಕ್ರಾಂತಿ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. പാവങ്ങളുടെ പിതാവെന്നാണ് വിശുദ്ധ വിൻസെന്റ് ഇപ്പോൾ അറിയപ്പെട്ടിരുന്നത്. ಬಡವರ ಪಿತಾಮಹ ಎಂದು ವಿನ್ಸೆಂಟಿ ಪೋಳರು ಕರೆಯಲ್ಪಡುವುದು. വിശുദ്ധ ലൂക്കായുടെ സുവിശേഷം 4-ാമത്തെ അധ്യായം 18-ാം തിരുവചനമായിരുന്നു വിശുദ്ധ വിൻസെന്റിന്റെ ജീവിതത്തിൽ വിളങ്ങിയിരുന്ന ഒരു ആപ്തവാക്യം. ಸಂತ ಲೂಕರ 4ನೇ ಅಧ್ಯಾಯ 18ನೇ ವಾಕ್ಯ ಸಂತರು ತನ್ನ ಸ್ವಂತವಾಗಿಸಿಕೊಂಡದ್ದು. വിശുദ്ധ വിൻസെന്റ് ഇപ്പോൾ ഇപ്രകാരം പറഞ്ഞു വെക്കുന്നു: ಸಂತ ವಿನ್ಸೆಂಟಿ ಪೋಳರು ಈ ರೀತಿ ಹೇಳುತ್ತಾರೆ: ദരിദ്രരെ സുവിശേഷം അറിയിക്കുന്നതിന് വേണ്ടിയിട്ടാണ് എന്നെ അഭിഷേകം ചെയ്തിരിക്കുന്നതെന്ന്. ದೀನದಲಿತರಿಗೆ ಶುಭ ಸಂದೇಶವನ್ನು ಸಾರಲು ನನ್ನನ್ನು ಅಭಿಷೇಕ ಮಾಡಿದ್ದಾರೆ. പ്രിയപ്പെട്ടവരെ, ആരാണ് ഈ വിശുദ്ധൻ ഉദ്ദേശിക്കുന്ന ദരിദ്രർ എന്നുള്ളത് നമ്മൾ മനസ്സിലാക്കണം. ಪ್ರಿಯರೇ, ಈ ಸಂತನು ಅಪೇಕ್ಷಿಸುವಂತಹ ದರಿದ್ರನು ಯಾರು ಎಂದು ನಾವು ತಿಳಿದಿರಬೇಕು. ആ ദരിദ്രർ എന്ന് പറയുന്നത് ಆ ದರಿದ್ರರಂತ ಹೇಳೋದು ആത്മീയ മേഖലയിൽ ശുഷ്കിച്ച് ജീവിക്കുന്ന വ്യക്തികളെയാണ്. ಆತ್ಮೀಕ ಜೀವನದಲ್ಲಿ ಕಿರಿದಾದವರನ್ನು ನಾವು ಹೇಳುವುದು. പ്രാർത്ഥിക്കാതെ,
പ്രാർത്ഥിസದೆ ദൈവത്തിൽ വിശ്വസിക്കാതെ ದೇವರಲ್ಲಿ ನಂಬಿಕೆ ಇಡದೆ തെറ്റിലും കുറവുകളിലും വ്യാപരിക്കുന്ന ತಪ್ಪಿನಲ್ಲಿಯೋ ಪಾಪದಲ್ಲಿಯೋ ವ್ಯಾಪರಿಸುವ ആ വ്യക്തികളെ അനുകമ്പയോടുകൂടി വിശുദ്ധൻ വിളിച്ചിരുന്ന പേരാണ് ദരിദ്രർ. ಆ ವ್ಯಕ್ತಿಗಳನ್ನು ಸಂತನು ಕರೆಯುತ್ತಿದ್ದಂತಹ ಹೆಸರು ഹല്ലേലൂയ, ದರಿದ್ರರು ಎಂದು. ഹല്ലേലൂയ, ಹಾಲೇಲುಯ, ഹല്ലേലൂയ, ಹಾಲೇಲುಯ, ഹല്ലേലൂയ, ಹಾಲೇಲುಯ, ഹല്ലേലൂയ, ಹಾಲೇಲುಯ, ഹല്ലേലൂയ, ಹಾಲೇಲುയ, ഹല്ലേലൂയ. ಹಾಲೇಲುಯ. പ്രിയപ്പെട്ടവരെ, ಪ್ರಿಯರೇ, ഫ്രാൻസിൽ വലിയ ചരിത്രം സൃഷ്ടിച്ച് കടന്നുപോയ വ്യക്തിയാണ് വിശുദ്ധ വിൻസെന്റ് ഡി പോൾ. ಫ್ರಾನ್ಸಿನಲ್ಲಿ ತುಂಬಾ ಚರಿತ್ರೆಯನ್ನೇ ಸೃಷ್ಟಿಸಿದಂತಹ ವ್ಯಕ್ತಿ ಸಂತ ವಿನ್ಸೆಂಟ್ ಡಿ ಪೋಲರು. തന്റെ ജീവിത മാതൃകയിലൂടെയും വചന പ്രഘോഷണത്തിലൂടെയും ആത്മീയ ശുശ്രൂഷയിലൂടെയും അദ്ദേഹം അനേകായിരങ്ങളെ ദൈവത്തിങ്കിലേക്ക് ആനയിക്കപ്പെട്ടു. ತನ್ನ ಜೀವನ ಶೈಲಿಯ ಮುಖಾಂತರ, ಆತ್ಮೀಕ ಜೀವನದ ಮುಖಾಂತರ, ದೇವರ ಪ್ರಬೋಧನೆಯ ಮುಖಾಂತರ ಆದೋದಂತಹ ವ್ಯಕ್ತಿಯಲ್ಲಿ അദ്ദേഹം കുഞ്ഞുങ്ങളെ അതിരറ്റ് സ്നേഹിച്ചിരുന്നു. ಮಕ್ಕಳನ್ನು ತುಂಬಾ ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದ ವ್ಯಕ್ತಿ. മറ്റുള്ളവരാൽ ഉപേക്ഷിക്കപ്പെട്ടു പോകുന്ന കുഞ്ഞുങ്ങളെ അദ്ദേഹം തന്റെ കരങ്ങളിലെടുത്ത് അവർക്ക് ജീവിക്കുന്നതിന് ആവശ്യമായ സഹായങ്ങൾ ചെയ്തിരുന്നു. ತನ್ನ ಮಕ್ಕಳನ್ನು ತ್ಯಜಿಸಿದವರನ್ನು ಸ್ವಂತವಾಗಿ ಸ್ವೀಕರಿಸಿ ಅವರನ್ನು ಪ್ರೀತಿಸುತ್ತಿದ್ದಂತಹ ವ್ಯಕ್ತಿಯವರು. മാതാപിതാക്കളാൽ ഉപേക്ഷിക്കപ്പെടുന്ന വൃദ്ധരായിട്ടുള്ള വ്യക്തികളെ അദ്ദേഹം പരിപാലിച്ചിരുന്നു. ತಂದೆ ತಾಯಿಯಂದಿರನ್ನು ನೋಡಿಕೊಳ್ಳದೆ ಇರುವವರನ್ನು ಅವರನ್ನು ತನ್ನ ಸ್ವಂತವಾಗಿ ಸ್ವೀಕರಿಸುತ್ತಿದ್ದ ವ್ಯಕ್ತಿಯವರು. ഇടവകകൾ തോറും ധ്യാനങ്ങൾ സംഘടിപ്പിച്ചും അദ്ദേഹം അനേകായിരം പേരെ ദൈവത്തിന്റെ വചനത്തിലേക്ക് ആകർഷരാക്കിയിരുന്നു. ದೇವಾಲಯಗಳಲ್ಲಿ ಧ್ಯಾನ ಕೂಟಗಳನ್ನು ಏರ್ಪಡಿಸಿ ಅನೇಕರನ್ನು ದೇವರ ಸನ್ನಿಧಿಗೆ ಕರೆದೊಯ್ಯುತ್ತಿದ್ದಂತಹ ವ್ಯಕ್ತಿ. പ്രിയപ്പെട്ടവരെ, ആ വിശുദ്ധന്റെ വലിയ ഒരു ഉൾക്കാഴ്ചയായിരുന്നു അനേകായിരങ്ങൾക്ക് വേണ്ടി വചനം പങ്കുവെക്കുക എന്നുള്ളത്. ಆ ವ್ಯಕ್ತಿಯ ಒಂದು ಮಹಾ ಆಸೆ ಆಗಿತ್ತು, ಅನೇಕರಿಗೆ ದೇವರ ವಾಕ್ಯವನ್ನು ಸಾರಬೇಕು, ನೀಡಬೇಕೆಂದು. അങ്ങനെ ദൈവത്തിന്റെ വചനം പങ്കുവെക്കുവാൻ വേണ്ടി അഭിഷേകം ചെയ്യപ്പെട്ടിരിക്കുന്നവരാണ് വിൻസെന്റ് വൈദികർ. ಹಾಗೆ ದೇವರ ವಾಕ್ಯವನ್ನು ಪ್ರಬೋಧಿಸುವವರಾಗಿದ್ದಾರೆ ವಿನ್ಸೆನ್ಸನ್ ಗುರುವೃಂದದವರು. ധ്യാന കേന്ദ്രങ്ങളിലൂടെയും ഇടവക നവീകരണങ്ങളിലൂടെയും അനേകം പേർക്ക് കർത്താവിൻ്റെ വചനം പങ്കുവെക്കുക എന്നുള്ള ദൗത്യമാണ് വിശുദ്ധനിലൂടെ അവർ സ്വീകരിച്ചിരിക്കുന്നത്. ಧ್ಯಾನ ಕೂಟಗಳ ಮುಖಾಂತರ ದೇವರ ವಾಕ್ಯವನ್ನು ಅನೇಕರಿಗೆ ಕೊಡುವುದನ್ನು ಈ ವಿನ್ಸೆನ್ಸನ್ ಗುರುಗಳು ನಿರ್ವಹಿಸುತ್ತಿದ್ದಾರೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. നമുക്കെല്ലാവർക്കും എഴുന്നേറ്റ് നിൽക്കാം. ನಮಗೆಲ್ಲರಿಗೊಮ್ಮೆ ಎದ್ದು ನಿಂತುಕೊಳ್ಳುವ. കരങ്ങൾ കൂപ്പി കണ്ണുകൾ അടച്ച് ಕರಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ഈ കഴിഞ്ഞ തിരുമണിക്കൂറിൽ ಈ ಕಳೆದೋದಂತಹ ಸಮಯಗಳಲ್ಲಿ ദൈവം നമ്മളോട് സംസാരിച്ച കാര്യങ്ങൾ എന്തൊക്കെയാണ് എന്നൊന്ന് ചിന്തിച്ചു നോക്കിക്കേ. ದೇವರು ನಮ್ಮಲ್ಲಿ ನುಡಿದಂತಹ ಕಾರ್ಯಗಳು ಏನೆಂದೆಲ್ಲ ನಾವು ಚಿಂತಿಸುವ. ചില കാര്യങ്ങൾ നമ്മുടെ മനസ്സിൽ തങ്ങി നിൽക്കുന്നുണ്ടായിരിക്കും. ಕೆಲವು ವಿಷಯಗಳು ನಮ್ಮ ಮನಸ್ಸಿನಲ್ಲಿ ತಂಗಿರುತ್ತದೆ. കുറേ കാര്യങ്ങൾ നമ്മൾ മറന്നുപോയിട്ടുണ്ടാവും. ಕೆಲವು ಕಾರ್ಯಗಳನ್ನು ನಾವು ಮರೆತು ಬಿಟ್ಟಿರಬಹುದು. എങ്കിലും ദൈവം നമുക്ക് തരണമെന്ന് ആഗ്രഹിച്ച കാര്യങ്ങൾ അവിടുന്ന് തരും. ದೇವರು ನಮಗೆ ನೀಡಲು ಬಯಸಿದಂತಹ ಕಾರ್ಯಗಳನ್ನು ನೀಡಿಯೇ ನೀಡುತ್ತಾರೆ. വിശുദ്ധ വിൻസെന്റ് ഡി പോളിന്റെ മധ്യസ്ഥം അപേക്ഷിച്ച് നമുക്ക് പ്രാർത്ഥിക്കാം. ಸಂತ ವಿನ್ಸೆಂಟ್ ಡಿ ಪೋಲರ ಮಧ್ಯಸ್ಥಿಕೆಯನ್ನು ಬೇಡಿ ಪ್ರಾರ್ಥಿಸುವ. വിശുദ്ധൻ തൻ്റെ ജീവിതത്തിലൂടെ നമുക്ക് പറഞ്ഞു നൽകുന്നത് ಸಂತ ವಿನ್ಸೆಂಟ್ ಡಿ ಪೋಲರು ನಮ್ಮ ಜೀವನದ ಮಾದರಿಯ ಮುಖಾಂತರ ನಮಗೆ ಹೇಳಿಕೊಡುವಂಥದ್ದು കഠിന പ്രയത്നവും അക്ഷീണ പരിശ്രമവും വഴിയായിട്ടാണ് എന്തെങ്കിലും നമുക്ക് നേടുവാൻ സാധിക്കുകയുള്ളൂ എന്നുള്ളത്. ಕಠಿಣ ಪ್ರಯತ್ನದ ಮೂಲಕ, ದಿನನಿತ್ಯದ ಪರಿಶ್ರಮದ ಮೂಲಕ ನಮಗೆ ಸಾಧಿಸಲು ಸಾಧ್ಯವಿದೆ. അതിന് വിശുദ്ധൻ ഉപയോഗിക്കുന്നത് ബർത്തേമിയൂസിനെ കുറിച്ചുള്ള കാര്യമാണ്. ಅದಕ್ಕಾಗಿ ಸಂತನು ಉಪಯೋಗಿಸಿದ್ದು ബർത്തമേയನ ಜೀವನ. അന്ധനായ ബർത്തേമിയൂസിന്റെ തീഷ്ണതയും തീവ്രമായ പ്രാർത്ഥനയും ആഗ്രഹവുമാണ് അദ്ദേഹത്തെ രക്ഷയിലേക്ക് നയിച്ചത്. ಅಂಧನಾದಂತಹ ಬರ್ತೇಮಯನ ತೀಕ್ಷ್ಣತೆಯ ಆ ಕರೆಯನ್ನು ಓಗೊಡುತ್ತಾನೆ. നമ്മുടെ എല്ലാവരുടെയും ജീവിതത്തിൽ എന്തെങ്കിലുമൊക്കെ കുറവുകളും പരിമിതികളും ഉണ്ടാവും. ನಮ್ಮೆಲ್ಲರ ಜೀವನದಲ್ಲಿ ಕೊರತೆಗಳು, ಬಲಹೀನತೆಗಳು, ಪರಿಮಿತಿಗಳು ಇವೆ. ആ കുറവുകളെ കുറിച്ചുള്ള തിരിച്ചറിവാണ് ആദ്യം നമുക്കുണ്ടാവേണ്ടത്. ಆ ಕೊರತೆಗಳ ಬಗ್ಗೆ ಇರುವಂತಹ ತಿಳುವಳಿಕೆ ನಮ್ಮಲ್ಲಿ ಇರಬೇಕು.
ആ കുറവുകളെ നമ്മൾ ഈശോയുടെ തിരുസന്നിധിയിൽ സമർപ്പിച്ച് തീവ്രമായി പ്രാർത്ഥിക്കുകയും പരിശ്രമിക്കുകയുമാണ് നമ്മൾ ಆ ചെയ്യേണ്ടത്. ಕೊರತೆಗಳನ್ನೆಲ್ಲ ಯೇಸುವಿನ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡಿ ಪ್ರಾರ್ಥಿಸಬೇಕಾದುದು. വിശുദ്ധ വിൻസെന്റിന്റെ വലിയ ചൈതന്യവും അഭിഷേകവും നമ്മളിൽ ഉണ്ടാവട്ടെ. ಸಂತ ವಿನ್ಸೆಂಟಿ ಪೋಳರ ಚೈತನ್ಯ ಅಭಿಷೇಕ ನಮ್ಮ ಮೇಲೆ ಉಂಟಾಗಲಿ. നമുക്ക് പ്രത്യേകമായിട്ട് പ്രാർത്ഥിക്കാം. ನಮಗೆಲ್ಲರಿಗೂ ಪ್ರಾರ್ಥಿಸುವ. തുടർന്നു വരുന്ന ശുശ്രൂഷകളിലൂടെയും ಮುಂದೆ ಬರುವಂತಹ ಶುಶ್ರೂಷೆಗಳಲ್ಲಿ ദൈവത്തിന്റെ ശക്തമായ ഇടപെടൽ, ದೇವರ ಶಕ್ತವಾದ ಕರಗಳು, ഇന്നിവിടെ കടന്നു വന്നിരിക്കുന്ന ಇಲ್ಲಿ ಬಂದಿರುವಂತಹ എല്ലാവർക്കും ദർശിക്കുവാൻ ഇടവരട്ടെ. ಎಲ್ಲರಿಗೂ ಕಾಣಲು ಸಾಧ್ಯವಾಗಲಿ. അത്ഭുതങ്ങളിലൂടെയും അടയാളങ്ങളിലൂടെയും ಅದ್ಭುತಗಳ ಮುಖಾಂತರವೂ ಗುರುತುಗಳ കർത്താവ് നമ്മെ നയിക്കട്ടെ. ದೇವರು ನಮ್ಮನ್ನು ನಡೆಸಲಿ. പ്രിയപ്പെട്ടവരെ, നമ്മൾ നോക്കേണ്ടത് ദൈവത്തിങ്കിലേക്കാണ്. ನಾವು ನೋಡಬೇಕಾದ ದೇವರ ಕಡೆಗೆ. നമ്മൾ ശ്രദ്ധിക്കേണ്ടത് ദൈവത്തിന്റെ കരുണയിലേക്കാണ്. ನಾವು ಗಮನಿಸಬೇಕಾದ ದೇವರ ಕರುಣೆಯನ್ನು. നമ്മൾ കാണേണ്ടത് ദൈവത്തിന്റെ സ്നേഹത്തെയാണ്. ನಾವು ಕಾಣಬೇಕಾದ ದೇವರ ಪ್ರೀತಿಯನ್ನು. ഈ ലോകത്തിൽ ഒരു വ്യക്തിക്കും നമ്മളെ മനസ്സിലാക്കാൻ ಈ സാധിക്കുകയില്ല. ಲೋಕದಲ್ಲಿ ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. നമ്മെ അറിയുകയും മനസ്സിലാക്കുകയും ചെയ്യുന്ന ദൈവത്തിന്റെ തിരുസന്നിധിയിൽ ನಮ್ಮನ್ನು ಕಾಣುವ ಅರ್ಥ ಮಾಡಿಕೊಳ್ಳುವ ದೇವರ ಪ್ರೀತಿ. ആ ദൈവത്തോട് പ്രാർത്ഥിച്ചാൽ, ಆ ದೇವರಲ್ಲಿ ನಾವು ಬೇಡಿದರೆ, ബർത്തമേയുസ് പ്രാർത്ഥിച്ചതുപോലെ തീക്ഷ്ണതയോടെ പ്രാർത്ഥിച്ചാൽ, ಭರ್ತಮಯನು ಪ್ರಾರ್ಥಿಸಿದ ರೀತಿ ತೀಕ್ಷ್ಣತೆಯಿಂದ ಪ್ರಾರ್ಥಿಸಿದರೆ, ദൈവത്തിലുള്ള വിശ്വാസത്തിൽ അടിയുറച്ചാൽ, ದೇವರಲ್ಲಿರುವ ವಿಶ್ವಾಸದಲ್ಲಿ ನಾವು ಒಳಗೊಂಡರೆ, ദൈവം നമ്മുടെ ജീവിതത്തിൽ ഇടപെടും. ದೇವರು ನಮ್ಮ ಜೀವನಕ್ಕೆ ಇಳಿದು ಬರುತ್ತಾರೆ. പ്രത്യാശയോടും കൂടി നമ്മൾ കാത്തിരിക്കണം. ಭರವಸೆಯಿಂದ ನಿರೀಕ್ಷೆಯಿಂದ ನಾವು ಕಾದಿರಬೇಕು. ദൈവമാണ് നമ്മുടെ ജീവിതത്തിന്റെ പ്രഥമ സ്ഥാനത്തുണ്ടായിരിക്കേണ്ടത്. ದೇವರಾಗಿರಬೇಕು ನಮ್ಮ ಜೀವನದ ಪ್ರಥಮ ಸ್ಥಾನದಲ್ಲಿ. ദൈവത്തിന് കൊടുക്കേണ്ട സ്ഥാനം നമ്മുടെ ജീവിതത്തിലും നമ്മുടെ കുടുംബത്തിലും നമ്മൾ കൊടുക്കണം. ದೇವರಿಗೆ ಕೊಡಬೇಕಾದಂತಹ ಸ್ಥಾನವನ್ನು ನಮ್ಮ ಕುಟುಂಬದಲ್ಲಿ ನಾವು ನೀಡಬೇಕು. നമ്മുടെ ജീവിതത്തിന്റെ പ്രതിസന്ധികളിലും നമ്മൾ എത്തേണ്ടത് ദൈവത്തിന്റെ തിരുസന്നിധിയിലേക്കാണ്. ನಮ್ಮ ಜೀವನದ ಎಲ್ಲಾ ಶೋಧನೆಯಲ್ಲೂ ನಾವು ಎತ್ತಬೇಕಾದ ದೇವರ ಸನ್ನಿಧಿಗೆ. ദൈവം നമുക്ക് ഉത്തരം തരും. ದೇವರು ನಮಗೆ ಉತ್ತರ ಕೊಟ್ಟೆ ദൈവം ಕೊಡುತ್ತಾರೆ. നമ്മൾ ഇടപെടും. ದೇವರು ನಮ್ಮಲ್ಲಿ ಇಳಿದು ಬರುತ್ತಾರೆ. ദൈവം നമ്മെ അനുഗ്രഹിക്കും. ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. കരങ്ങൾ ഉയർത്തുതിച്ച് പ്രാർത്ഥിച്ചേ. ಕರಗಳನ್ನು ಮೇಲೆತ್ತಿ ಸ್ತುತಿಸಿ ಪ್ರಾರ್ಥಿಸಿರಿ ಎಲ್ಲರೂ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಲೆಲೂಯ, 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 ಹಾಲೆಲೂಯ. Hallelujah, 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 hallelujah. Hallelujah, 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 hallelujah.
ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತಿನ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ ಸುಜಾತ ಅನಿಲ್ ಅವರ ಜನ್ಮದಿನ, ಅವರಿಗಾಗಿ ನಾವು ಪ್ರಾರ್ಥಿಸೋಣ. ಲೂಸಿ ಡಿಸೋಸಾ ಅವರ ಕೂಡ ಜನ್ಮದಿನ. ಕ್ರಿಸ್ಟಿನ್ ಪಿಂಟೋ, ಲೂಸಿ ಡಿಸೋಸಾ, ಸುಜಾತ ಗ್ರೇಸಿ, ಫ್ರಾನ್ಸಿಸ್, ಪ್ಯಾಟ್ರಿಕ್ ಮತ್ತು ಬೆನ್ಸಿ, ಶಾರ್ಲೆಟ್ ಆಂಟೋನಿ, ಆನಂದ್, ಪ್ರೆಸಿಲ್ಲಾ ರಾಡ್ರಿಗಸ್ ಹಾಗೂ ಸತ್ತವರ ಆತ್ಮಗಳಿಗಾಗಿ ಬಲಿಪೂಜೆ ಕೊಟ್ಟಿದ್ದಾರೆ. ಫೆಲಿಕ್ಸ್ ಡಿಸೋಸಾ, ಕ್ರಿಸ್ಟಿನ್ ಪಿಟೋ, ಪದ್ಮಾ, ಜೆಸಿಂತಾ ಆಂಟೋನಿ ಡಿಸಿಲ್ವಾ, ಮೇರಿ ಲೋಬೋ, ಶಾರ್ಲೆಟ್ ಆಂಟೋನಿ, ದಿವ್ಯಾ ರಾಡ್ರಿಗಸ್, ಪೀಟರ್ ಮತ್ತು ಕುಟುಂಬ ಇವರಿಗಾಗಿ ಪ್ರಾರ್ಥಿಸುವಾಗ ನಮ್ಮೆಲ್ಲ ಕೋರಿಕೆಗಳನ್ನು, ನಮ್ಮೆಲ್ಲ ಬೇಡಿಕೆಗಳನ್ನು ದೇವರಿಗೆ ಸಮರ್ಪಣೆ ಮಾಡುತ್ತಾ ಎಲ್ಲರಿಗಾಗಿ ನಾವು ಪ್ರಾರ್ಥಿಸೋಣ. ನಿಮ್ಮೆಲ್ಲ ಕೋರಿಕೆಗಳಿಗಾಗಿ ಈ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸ್ತೇವೆ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ, ನನ್ನ ಜೀವ ನನ್ನಾತ್ಮ ನೀನು, ನಿನ್ ಜೀವ ನನಗಿದ್ದಯ್ಯ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ, ನನ್ನ ಜೀವ ನನ್ನಾತ್ಮ ನೀನು, ನಿನ್ನ ಜೀವ ನನಗಿದ್ದೆಯ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ, ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮುಳುಗುವ ದೋಣಿಯ ರಕ್ಷಿಸಿದೆ, ಸಾಗರಕ್ಕೂ ಒಡೆಯನೆಂದು ನೀ ಸಾರಿದೆ. ಮುಳುಗುವ ದೋಣಿಯ ರಕ್ಷಿಸಿದೆ, ಸಾಗರಕ್ಕೂ ಒಡೆಯನೆಂದು ನೀ ಸಾರಿದೆ. ಭೂಮಂಡಲ ಕೈಯಲ್ಲಿ ಹಿಡಿದವನೇ, ಭೂಮಂಡಲ ಕೈಲಿ ಹಿಡಿದವನೇ, ಭೂಮಂಡಲ ಕೈಯಲ್ಲಿ ಹಿಡಿದವನೇ, ಭೂಮಂಡಲ ಕೈಲಿ ಹಿಡಿದವನೇ. ಜೊತೆ ಇರು ಈ ಪಯಣದಿಯೋ ಕರ್ತನೇ, ಜೊತೆ ಇರು ಈ ಪಯಣದಿ ಓ ಕರ್ತನೇ, ಜೊತೆ ಇರು ಈ ಪಯಣದಿ ಓ ಕರ್ತನೇ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ, ನನ್ನ ಜೀವ ನನ್ನಾತ್ಮ ನೀನು, ನಿನ್ನ ಜೀವ ನನಗಿದ್ದೆಯ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ, ನನ್ನ ಜೀವ ನನ್ನಾತ್ಮ ನೀನು, ನಿನ್ನ ಜೀವ ನನಗಿದ್ದೆಯ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ, ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ಹಲ್ಲೆಲೂಯಾ 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 ಹಲ್ಲೆಲೂಯಾ
ಹಲ್ಲೇಲೂಯಾ. ಕಷ್ಟದ ಕಡಲಿನ ತೀರದಲ್ಲಿ ಮೊರೆಯಿಡುವೆ ನಿನ್ನನ್ನೇ ನನ್ನ ರಕ್ಷಕ. ಕಷ್ಟದ ಕಡಲಿನ ತೀರದಲ್ಲಿ ಮೊರೆಯಿಡುವೆ ನಿನ್ನನ್ನೇ ನನ್ನ ರಕ್ಷಕ. ಕಡಲನ್ನು ಹೊಡೆದು ಹಾದಿಯ ಮಾಡಿದೆ, ಕಡಲನ್ನು ಒಡೆದು ಹಾದಿಯ ಮಾಡಿದೆ. ಕಷ್ಟದ ಕಡಲನ್ನು ದಾಟಿಸಬಾ, ಕಷ್ಟದ ಕಡಲನ್ನು ದಾಟಿಸಬಾ, ಕಷ್ಟದ ಕಡಲನ್ನು ದಾಟಿಸಬಾ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ನನ್ನ ಜೀವ ನನ್ನಾತ್ಮ ನೀನು, ನಿನ್ನ ಜೀವ ನನಗಿದ್ದೆಯ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ಹಲ್ಲೇಲೂಯಾ 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 ಹಲ್ಲೇಲೂಯಾ. കണ്ണുകളടച്ച കരങ്ങൾ നെഞ്ചോട് ചേർത്ത് വെച്ച് കണ്ണുಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿಕೊಂಡು വിശുദ്ധ ബലിക്കായി നമുക്കൊരുങ്ങാം. ಪರಿಶುದ್ಧ ಬಲಿಗಾಗಿ ನಾವೆಲ್ಲರೂ ಸಿದ್ಧರಾಗೋಣ. യോഹന്നാൻ 14:13. യോഹന്നാನ ಸುವಾರ್ತೆ 14ನೇ ಅಧ್ಯಾಯ 13ನೇ ವಾಕ್ಯ. എൻ്റെ നാമത്തിൽ പിതാവിനോട് ചോദിക്കുന്നത് എന്തും ನನ್ನ ನಾಮದಲ್ಲಿ ಪಿತನಲ್ಲಿ ಕೇಳುವುದೆಲ್ಲವನ್ನು പിതാവ് പുത്രനിൽ മഹത്വപ്പെടാൻ വേണ്ടി ഞാൻ അവ ചെയ്തു കൊടുക്കും. ಪಿತನು ಪುತ್ರನಲ್ಲಿ ಮಹಿಮೆಗೊಳ್ಳಲು ಅವೆಲ್ಲವನ್ನು ಮಾಡಿ ತೀರುವನು. യോഹന്നാൻ 14:14. യോഹന്നാൻ 14:14. എൻ്റെ നാമത്തിൽ എന്ത് ചോദിച്ചാലും ഞാൻ അവ ചെയ്തു തരും. ನನ್ನ ನಾಮದಲ್ಲಿ ಏನನ್ನೇ ಕೇಳಿಕೊಂಡರೂ ನಾನು ಅದನ್ನು ಕೊಡುವೆನು. നമ്മുടെ ദൈവം വിശ്വസ്തനാണ്. ನಮ್ಮ ದೇವರು ವಿಶ್ವಸ್ತನು. വാഗ്ദാനങ്ങളിൽ വിശ്വസ്തനായൊരു ദൈവമാണ് നമ്മോട് പറയുന്നത്. ವಾಗ್ದಾನಗಳಲ್ಲಿ ವಿಶ್ವಸ್ತನಾದ ದೇವರು ನಮಗೆ ಹೇಳುವಂಥದ್ದು, എൻ്റെ നാമത്തിൽ ನನ್ನ ಹೆಸರಿನಲ್ಲಿ നിങ്ങൾ എന്ത് ചോദിച്ചാലും ನೀವು ಏನನ್ನೇ ಕೇಳಿಕೊಂಡರೋ പിതാവ് പുത്രനിൽ മഹത്വപ്പെടുത്താൻ വേണ്ടി ಪಿತನು ಪುತ್ರನಲ್ಲಿ ಮಹಿಮೆಗೊಳ್ಳಲು ഞാൻ അവ ചെയ്തു തരും. ನಾನು ಅದನ್ನು ಮಾಡೇ ತೀರುವೆನು. ഈ ബലിയിലെ ಈ ಪರಿಶುದ್ಧ ಬಲಿಯಲ್ಲಿ യേശു ക്രിസ്തുവിന്റെ നാമത്തിൽ, ಯೇಸು ಕ್ರಿಸ್ತನ ಹೆಸರಿನಲ್ಲಿ, നസ്രായനായ യേശു ക്രിസ്തുവിന്റെ നാമത്തിൽ ನಜರೇತಿನ ಯೇಸುವಿನ ನಾಮದಲ್ಲಿ 3 നിയോഗങ്ങളെ നിങ്ങൾ സമർപ്പിക്കുക. 3 ಕೋರಿಕೆಗಳನ್ನು ಸಮರ್ಪಣೆ ಮಾಡಿಕೊಳ್ಳಿ. ഇവിടെ ഏൽപ്പിച്ച എല്ലാ പ്രാർത്ഥനാ നിയോഗങ്ങളെയും കർത്താവിൻ്റെ കരങ്ങളിൽ സമർപ്പിച്ചുകൊണ്ട് ಇಲ್ಲಿ ನೀವು ಸಮರ್ಪಿಸಿದ ಎಲ್ಲಾ ಪ್ರಾರ್ಥನಾ ಕೋರಿಕೆಗಳನ್ನು ದೇವರ ಕರಗಳಲ್ಲಿ ಕೊಡುತ್ತಾ നമുക്കെല്ലാവർക്കും ചേർന്ന് വിശുദ്ധ ബലി ആരംഭിക്കാം. ನಮಗೆಲ್ಲರಿಗೂ ಒಟ್ಟು ಸೇರಿ ಪರಿಶುದ್ಧ ಬಲಿಯನ್ನು ಪ್ರಾರಂಭಿಸುವ. ಪಿತನಾ ಸುಧನಾ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೆಡುಕಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೆನ್.
ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಇಹಪರಲೋಕಗಳ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು 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 ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನದೇ ಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಆಸಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧಾ ಮತ್ತು ಪವಿತ್ರಾನ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಸ್ತುತಿಸು ಎನ್ ಮನವೇ, ಸ್ತುತಿಗಳ ಒಡೆಯನಿಗೆ. ದೈವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ. ಸ್ತುತಿಸು ಎನ್ ಮನವೇ, ಸ್ತುತಿಗಳ ಒಡೆಯನಿಗೆ. ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ. ಸ್ತುತಿಯ ಶಕ್ತಿಯಿಂದ ರೋಗ ಸೌಖ್ಯದ ಅಭಿಷೇಕ, ಸ್ತುತಿಯ ಭಕ್ತಿಯಿಂದ ಮನಶಾಂತಿಯ ಅಭಿಷೇಕ. ಸ್ತುತಿಯ ಶಕ್ತಿಯಿಂದ ರೋಗ ಸೌಖ್ಯದ ಅಭಿಷೇಕ, ಸ್ತುತಿಯ ಭಕ್ತಿಯಿಂದ ಮನಶಾಂತಿಯ ಅಭಿಷೇಕ. ನಿನ್ನ ಜೀವನ ನಾಶದಿಂದ ಸದ ಕಾಯುವ ಕರ್ತರನು ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ. ಸ್ತುತಿಗಳ ಒಡೆಯನಿಗೆ ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ. ಶಬ್ದದಿ ಸ್ತುತಿಸಿರಲು ಬಿಡುಗಡೆಯ ಆನಂದ, ಕೈ ಎತ್ತಿ ಸ್ತುತಿಸಿರಲು ಆ ಸ್ವರ್ಗದ ಸಂತೋಷ. ಶಬ್ದದಿ ಸ್ತುತಿಸಿರಲು ಬಿಡುಗಡೆಯ ಆನಂದ, ಕೈ ಎತ್ತಿ ಸ್ತುತಿಸಿರಲು ಆ ಸ್ವರ್ಗದ ಸಂತೋಷ. ಕೈ ತಟ್ಟಿತ ಸ್ತುತಿಸಿರಲು ನಿತ್ಯ ಸಮಾಧಾನ. ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ. ಸ್ತುತಿಗಳ ಒಡೆಯನಿಗೆ ದೈವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಆಸಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು, ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆ ಪಡಿಸುತ್ತೇವೆ. ಪಿತಾಸುಧಾ ಮತ್ತು ಪವಿತ್ರಾನ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ.
ಆತ್ಮೋದ್ಧಾರಕನೇ ನಮನ, ಆತ್ಮೋದ್ಧಾರಕನೇ ನಮನ, ತನುವುದ್ಧಾರಕನೇ ನಮನ, ಆತ್ಮೋದ್ಧಾರಕನೇ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೆನ್. ಆಮೆನ್. ಪ್ರಾಣದಿಂದ ಹೋಗಲಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಾಣದಿಂದ ಹೋಗಲಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. സകല സ്വർഗീയ ദൂതന്മാരോടും ചേർന്ന്, സകല സ്വർഗീയ ദൂതരുടനെ സേരി, സകല വിശുദ്ധരോടും ചേർന്ന്, സകല സന്തരുടനെ സേരിക്കൊണ്ടു, പരിശുദ്ധ അമ്മയോട് ചേർന്ന്, പരിശുദ്ധ തായിയൊന്നിಗೆ ಸೇರಿ സർവാധിപനായ ദൈവത്തെ നമുക്ക് ഒരിക്കൽ കൂടി പാടി സ്തുതിക്കാം. ಸರ್ವಾಧಿಪತಿಯಾಗಿರುವ ದೇವರನ್ನು ನಾವು ಆಡಿ ಕೊಂಡಾಡುವ. കരങ്ങളും ഉയർത്തി ಎರಡು ಕರಗಳನ್ನು ಸ್ವರ್ಗದೆಡೆಗೆ ಎತ್ತಿಕೊಂಡು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. സകല സൃഷ്ടിജാലങ്ങളോടും ചേർന്ന്, സകല സൃഷ്ടി ജാലದೊಂದಿಗೆ ಸೇರಿ, അവിടെ നൽകുന്ന ഏറ്റവും വലിയ പരിപാലനയും സംരക്ഷണത്തെ ഓർത്തുകൊണ്ട്, ಅಲ್ಲಿಂದ ನಮಗೆ ನೀಡಲಾಗುವ ಎಲ್ಲಾ ಸಂರಕ್ಷಣೆಯನ್ನು ನೆನೆಸುತ್ತಾ, എല്ലാ കുടുംബങ്ങളോട് സ്തുതികളും കൂടി ചേർന്ന്, ಎಲ್ಲಾ ಕುಟುಂಬಸ್ಥರ ಸ್ತುತಿಗೀತೆಗಳೊಂದಿಗೆ ಸೇರಿಕೊಂಡು, ആരോഗ്യമുള്ളവരോടും എല്ലാ രോಗಿಯರು, എല്ലാ രോഗികളോടും എല്ലാ രോಗಿಗಳು ചേർന്നിരുന്നു കൊണ്ട് ಒಟ್ಟು ಸೇರಿಕೊಂಡು ജീവിക്കുന്ന ദൈവത്തെ ಜೀವಿಸುವಂತಹ ದೇವರನ್ನು നമുക്ക് പാടി സ്തുതിക്കാം. ನಮಗೆ ಆಡಿ ಸ್ತುತಿಸುವ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು,
ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ಅಮರ್ತನು, ಪರಮನೇ ನೀಡು ಕರುಣೆಯನು, ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ಹಲ್ಲೆಲೂಯಾ 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 ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂತರಲ್ಲಿ ಸಂಪ್ರೀತನಾಗಿ ನೆಲೆಸಿರುವರು ಪರಿಶುದ್ಧರು, ಸ್ತುತ್ಯರ್ಹರು, ಸರ್ವಶಕ್ತರು, ಅಮರ್ತರೂ ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾಕಾಲವು ನಮ್ಮಲ್ಲಿ ದಯೆ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾ, ಸುಧಾ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾಕಾಲಕ್ಕೂ ಆಮೆನ್. ಪ್ರಕಟಣೆ ಗ್ರಂಥದಿಂದ ಅಧ್ಯಾಯ 12 ವಾಕ್ಯ 7ರಿಂದ 12 ತನಕ. ಸ್ವರ್ಗದಲ್ಲಿ ಒಂದು ಯುದ್ಧ ಪ್ರಾರಂಭವಾಯಿತು. ಮಿಕಾಯೇಲನು ತನ್ನ ಸಹದೂತರ ಸಹಿತ ಘಟಸರ್ಪದ ವಿರುದ್ಧ ಯುದ್ಧ ಮಾಡಿದನು. ಘಟಸರ್ಪವು ತನ್ನ ದೂತರ ಸಮೇತ ಯುದ್ಧದಲ್ಲಿ ಕಾದಾಡಿತು. ಆದರೆ ಜಯಗಳಿಸುವಷ್ಟು ಸಾಮರ್ಥ್ಯ ಘಟಸರ್ಪಕ್ಕಿರದೆ ಅದು ಸೋಲನ್ನೊಪ್ಪಿತು. ಹೀಗೆ ಸ್ವರ್ಗದಲ್ಲಿ ಅದಕ್ಕೂ ಅದರ ದೂತರಿಗೂ ಸ್ಥಳವಿಲ್ಲದಂತಾಯಿತು. ಸಮಸ್ತ ಜಗತ್ತನ್ನು ವಂಚಿಸುತ್ತಿದ್ದ ಆ ಘಟಸರ್ಪವನ್ನು ಭೂಮಿಗೆ ತಳ್ಳಲಾಯಿತು. ಈ ಪುರಾತನ ಘಟಸರ್ಪಕ್ಕೆ ಪಿಶಾಚಿ ಎಂತಲೂ ಸೈತಾನ ಎಂತಲೂ ಹೆಸರು. ಅದರ ದೂತರನ್ನು ಅದರೊಡನೆ ತಳ್ಳಲಾಯಿತು. ಸ್ವರ್ಗದಿಂದ ಬಂದ ಮಹಾಶಬ್ದವನ್ನು ನಾನು ಕೇಳಿಸಿಕೊಂಡೆ. ಅದು ಇಂತೆಂದಿತು: ಇಗೋ, ನಮ್ಮ ದೇವನಿತ್ತ ಜೀವೋದ್ಧಾರ ಸಿದ್ಧಿಸಿದೆ. ಆತನ ಶಕ್ತಿ ಸಾಮ್ರಾಜ್ಯಗಳು ಕಂಗೊಳಿಸುತ್ತಿವೆ. ಆತನ ಕ್ರಿಸ್ತಾಧಿಪತ್ಯ ಸ್ಥಾಪಿತವಾಗಿದೆ. ನಮ್ಮ ಸೋದರರನ್ನು ದೂರಿದವನನ್ನು ದಬ್ಬಲಾಗಿದೆ. ಹಗಲಿರುಳು ನಮ್ಮ ದೇವರೆದುರು ದೂರಿತ್ತಿದ್ದವನನ್ನು ತಳ್ಳಲಾಗಿದೆ. ಜಯಿಸಿದರು ಸೋದರರು ಆ ನಿಂದಕನನ್ನು ಯಜ್ಞದ ಕುರಿಮರಿಯ ರಕ್ತದಿಂದ, ಸತ್ಯಕ್ಕೆ ಸಾಕ್ಷಿಯನ್ನಿತ್ತುದರಿಂದ, ಜೀವದಾಶೆಯನ್ನು ತೊರೆದುದರಿಂದ, ಮರಣದ ಭಯವನ್ನು ಬಿಸುಟುದರಿಂದ ಎಂದೇ ಸ್ವರ್ಗಲೋಕ ಸ್ವರ್ಗನಿವಾಸಿಗಳೆಲ್ಲ ನಲಿಯಲಿ. ಕ್ಷಿತಿಸಾಗರಗಳಿಗೆ ಒದಗಿದೆ ದುರ್ಗತಿ. ಬಂದಿಹನು ಪಿಶಾಚಿ ಕಡುರೋಷದಿಂದ, ತನಗಿರುವ ಕಾಲ ತುಸುವೆಂಬ ತವಕದಿಂದ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 hallelujah,
Alleluia, Alleluia, Alleluia. ಸಂತ ಮತ್ತಾಯನು ಅರುಹಿದ ಶುಭ ಸಂದೇಶದಿಂದ ವಾಚನ. Alleluia, 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 Alleluia. ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 13 ವಾಕ್ಯಗಳು 53ರಿಂದ. ಈ ಸಾಮದಿಗಳನ್ನು ಹೇಳಿಯಾದ ಮೇಲೆ ಯೇಸುಸ್ವಾಮಿ ಅಲ್ಲಿಂದ ಹೊರಟು ಹೋದರು. ತಮ್ಮ ಸ್ವಂತ ಊರಿಗೆ ಮರಳಿ ಬಂದು ಅಲ್ಲಿಯ ಪ್ರಾರ್ಥನಾ ಮಂದಿರದಲ್ಲಿ ಬೋಧನೆ ಮಾಡಿದರು. ಅದನ್ನು ಕೇಳುತ್ತಿದ್ದ ಜನರು ಆಶ್ಚರ್ಯಚಕಿತರಾಗಿ, ಈ ಪರಿಜ್ಞಾನ ಇವನಿಗೆಲ್ಲಿಂದ ಬಂದು ಈ ಮಹತ್ ಕಾರ್ಯಗಳನ್ನು ಇವನು ಮಾಡುವುದಾದರೂ ಹೇಗೆ? ಇವನು ಆ ಬಡಿಗೆಯ ಮಗನಲ್ಲವೇ? ಮರಿಯಳು ಇವನ ತಾಯಿಯಲ್ಲವೇ? ಯಾಕೋಬ, ಜೋಸಫ್, ಸೀಮೋನ್, ಯೂದ ಇವರು ಇವನ ಸೋದರರಲ್ಲವೇ? ಇವನ ಸೋದರಿಯರೆಲ್ಲ ಇಲ್ಲಿ ವಾಸ ಮಾಡುತ್ತಿಲ್ಲವೇ? ಹಾಗಾದರೆ ಇವನಿಗೆ ಇದೆಲ್ಲ ಎಲ್ಲಿಂದ ಬಂದು ಎಂದು ಮಾತಾಡಿಕೊಂಡು ಯೇಸುವನ್ನು ತಿರಸ್ಕರಿಸಿದರು. ಅವರಿಗೆ ಯೇಸು, ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಗೌರವ ದೊರಕಿತು, ಆದರೆ ಸ್ವಗ್ರಾಮದಲ್ಲಿ ಹಾಗೂ ಸ್ವಗೃಹದಲ್ಲಿ ಮಾತ್ರ ಗೌರವ ದೊರಕದು ಎಂದು ಹೇಳಿದರು. ಅವರ ಅವಿಶ್ವಾಸ ಕಾರಣ ಯೇಸು ಅದ್ಭುತ ಕಾರ್ಯಗಳನ್ನು ಅಲ್ಲಿ ಹೆಚ್ಚಾಗಿ ಮಾಡಲಿಲ್ಲ. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. ಕೂತುಕೊಂಡಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. യേശുവിൻ്റെ ആ കാലത്തും ഇന്നും ಯೇಸುವಿನ ಆ ಕಾಲದಲ್ಲೂ ಇವತ್ತು ഒരുപോലെ നിലനിൽക്കുന്ന ഒരു യാഥാർത്ഥ്യമാണ്. ಒಂದೇ ಒಂದು ರೀತಿಯಾಗಿ ನಿಲ್ಲುವಂತಹ ಒಂದು ಸತ್ಯವೇನೆಂದರೆ എല്ലാവർക്കും യേശുവിൽ വിശ്വസിക്കാൻ പറ്റുന്നില്ല. ಎಲ್ಲರಿಗೂ ಯೇಸುವಲ್ಲಿ ನಂಬಿಕೆ ಇಡಲು ಸಾಧ್ಯವಾಗುತ್ತಿಲ್ಲ. ഇന്നും അങ്ങനെ തന്നെയുണ്ട്. ಇವತ್ತು ಸಹ ಆ ರೀತಿ യേശുവിനെ ചോദ്യം ചെയ്യുന്ന ഒത്തിരി പേര് ഇന്നുണ്ട്. ಯೇಸುವಿನ ಬಗ್ಗೆ ಪ್ರಶ್ನೆ ಕೇಳುವ ಅನೇಕರಿದ್ದಾರೆ. യേശുവിൻ്റെ കാലത്ത്, ಯೇಸುವಿನ ಕಾಲದಲ್ಲಿ യേശു തന്നെ ശിഷ്യന്മാരോട് ചോദിച്ച ചോദ്യമുണ്ട്. ಯೇಸು ಸ್ವಾಮಿ ತನ್ನ ಶಿಷ್ಯರಲ್ಲಿ ಕೇಳುವ ಕೆಲವು ಪ್ರಶ್ನೆಗಳಿವೆ. ഞാൻ ആരെന്നാണ് ജനങ്ങൾ പറയുന്നത്? ನಾನು ಯಾರೆಂದು ಈ ಜನರು ಹೇಳುತ್ತಾರೆ. ഞാൻ ആരെന്ന ജനങ്ങൾ പറയുന്ന? ನಾನು ಯಾರೆಂದು ಈ ಜನರು ಹೇಳುತ್ತಿದ್ದಾರೆ. അപ്പോൾ അവർ പറഞ്ഞു, ಅವರು ಹೇಳಿದರು, ചിലർ പറയുന്നു നീ സ്നാപയോഹന്നാനാണ്, ಕೆಲವರು ಹೇಳುತ್ತಿದ್ದಾರೆ ನೀನು ಸ್ನಾನಿಕ ಯೋಹನ್ನಾನನು, ചിലർ പറയുന്നു നീ ജെറമിയാണെന്ന്, ಕೆಲವರು ಹೇಳುತ್ತಾರೆ ನೀನು ಯೆರೆಮೀಯ ಎಂದು, ചിലർ പറയുന്നു നീ പ്രവാചകരിൽ ഒരുവനാണെന്ന് പറയും, ಇನ್ನು ಕೆಲವರು ಹೇಳುತ್ತಾರೆ ನೀನು ಪ್ರವಾದಿಗಳಲ್ಲಿ ಒಬ್ಬನೆಂದು. അപ്പോൾ യേശു പത്രോസിനോട് ചോദിച്ചു, ಆಗ ಯೇಸು ಪೇತ್ರನಲ್ಲಿ ಕೇಳಿದ, ഞാൻ ആരെന്നാണ് നീ പറയുന്നത്? ನಾನು ಯಾರೆಂದು ನೀನು ಹೇಳುತ್ತೀ? പത്രോസ് പറഞ്ഞൊരു കാര്യം, ಪೇತ್ರನು ಹೇಳಿದಂತಹ ಒಂದು ಕಾರ್ಯ, നീ ജീവനുള്ള ദൈവത്തിന്റെ പുത്രനായ ക്രിസ്തുവാകുന്നു. ನೀನು ಜೀವಿಸುವ ದೇವರ ಪುತ್ರರಾದ ಕ್ರಿಸ್ತನು. യേശു മറുപടി പറഞ്ഞു, ಯೇಸು ಉತ್ತರ ಕೊಡುತ್ತಾರೆ, നിനക്കിത് വെളിപ്പെടുത്തി തന്നത് മാംസരക്തങ്ങളല്ല, ಇದು ನಿನಗೆ ತಿಳಿಯಪಡಿಸಿದ್ದು ಮಾಂಸರಕ್ತಗಳಲ್ಲ, മറിച്ച് ಬದಲಾಗಿ എൻ്റെ സ്വർഗസ്ഥനായ പിതാവ് അത്രേ. ನನ್ನ ಸ್ವರ್ಗೀಯ ಪಿತನಾಗಿದ್ದಾನೆ. യേശുവിനെ കുറിച്ചുള്ള സംശയം, ಯೇಸುವಿನ ಬಗ್ಗೆ ಇರುವಂತಹ ಸಂಶಯ അന്നും ഇന്നും ഒരുപോലെ നിലനിൽക്കുന്നുണ്ട്. ಆ ಕಾಲದಲ್ಲೂ ಇವತ್ತು ಹಾಗೇನೇ ಇದೆ. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ചില കുട്ടികൾ നമ്മുടെ കുട്ടികളോട് പറഞ്ഞിട്ട്, ಕೆಲವು ಮಕ್ಕಳು ನಮ್ಮ ಮಕ್ಕಳಲ್ಲಿ ಹೇಳಿಕೊಟ್ಟು, ചില അവിശ്വാസികള്
ചില ക്രിസ്തീയ മക്കളോട് പറഞ്ഞിട്ട് ಕೆಲವು ವಿಶ್ವಾಸರಹಿತರು ವಿಶ್ವಾಸ ಇರುವ ಮಕ್ಕಳಲ್ಲಿ ಹೇಳಿಕೊಟ್ಟು നിന്റെ ദൈവം ആരാണ്, ನಿನ್ನ ದೇವರು ಯಾರು, ക്രിസ്തു ദൈവമാണോ, ಕ್ರಿಸ್ತನು ದೇವರಾಗಿದ್ದಾನ ചോദിച്ച് ആശയക്കുഴപ്പമുണ്ടാക്കുകയും കുട്ടികളുടെ വിശ്വാസം നഷ്ടപ്പെടുകയും ചെയ്യുന്ന അവസരങ്ങളുണ്ട്. ಇಂತಹ ಕೆಲವು ಸಂಶಯ ಕೊಡುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳನ್ನು ತಬ್ಬಿಬ್ಬು ಮಾಡುತ್ತಾರೆ. അതിനുള്ള ഉത്തരമാണ് ബൈബിൾ നമ്മൾ കണ്ടെത്തുന്നത്. ಅದಕ್ಕಾಗಿ ದೇವರ ವಾಕ್ಯದಿಂದ ಕೇಳಿದ ಉತ್ತರವಿದು. യോഹന്നാൻ 17:22. ಯೋಹನ್ನಾನ್ 17:22. യേശു പറയുകയാണ്, യേಸು ನುಡಿದರು, നാം ഒന്നായിരിക്കുന്നത് പോലെ അവരും നമ്മിൽ ഒന്നായിരിക്കേണ്ടതിന്. ನಾವು ಒಂದಾಗಿರುವ ಹಾಗೆ ಅವರು ನಮ್ಮಲ್ಲಿ ಒಂದಾಗಿರಲು പിതാവ് എനിക്ക് എന്ന മഹത്വം ഞാൻ അവർക്ക് നൽകിയിരിക്കുന്നു. ಪಿತನು ನನಗೆ ಕೊಟ್ಟಿರುವಂತಹ ಮಹಿಮೆಯನ್ನು ನಾನು ಅವರಿಗೂ ಕೊಟ್ಟಿರುವೆನು. ഞാനും പിതാവും ഒന്നായിരിക്കുന്നത് പോലെ. ನಾನು ಪಿತನು ಒಂದಾಗಿದ್ದ ಹಾಗೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. പലതവണ ബൈബിളിൽ കാണുന്ന വചനമാണ്. ಹಲವು ಸಾರಿ ನಾವು ದೇವರ ವಾಕ್ಯದಲ್ಲಿ ಕಾಣುವಂತಹ ವಾಕ್ಯವಿದು. പിതാവും യേശുവും ഒന്നാണ് എന്ന സത്യം. ಪಿತ ದೇವರು ಯೇಸುವು ಒಂದಾಗಿದ್ದಾರೆಂಬ ಸತ್ಯ അതുപോലെ തന്നെ സത്യമാണ്. ಅದೇ ರೀತಿ ಸತ್ಯವಾಗಿದೆ. പിതാവിൽ നിന്ന് പുറപ്പെടുന്ന സത്യാത്മാവ് വരുമ്പോൾ, ಪಿತ ದೇವರಿಂದ ಬರುವಂತಹ ಸತ್ಯಾತ್ಮವು ಬರುವಾಗ, യോഹന്നാൻ 16 ಯೋಹನ್ನಾನ್ 16:8 പാപത്തെക്കുറിച്ചും ಪಾಪದ ಬಗ್ಗೆ, നീതിയെക്കുറിച്ചും ನೀತಿಯ ಬಗ್ಗೆ, ന്യായ തീർപ്പിനെ കുറിച്ച് അവൻ നിങ്ങളെ ബോധ്യപ്പെടുത്തും. ನ್ಯಾಯ ತೀರ್ಪಿನ ಬಗ್ಗೆ ನಿಮಗೆ ಕಲಿಸಿಕೊಡುತ್ತಾರೆ. പരിശുദ്ധ ത്രിത്വത്തിന്റെ രഹസ്യം നമ്മൾ ഉടനീളം ബൈബിളിൽ കണ്ടുപിടിക്കും. ಪರಿಶುದ್ಧ ತ್ರಿತ್ವದ ಬಗ್ಗೆ ನಾವು ಬೈಬಲಲ್ಲಿ ಕಾಣುತ್ತೇವೆ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. ഇവിടെ ഇരുന്നുകൊണ്ട് ಇಲ್ಲಿದ್ದುಕೊಂಡು നിന്റെ മനസ്സിലെ, ನಿನ್ನ ಮನಸ್ಸಿನಲ್ಲಿ നീ നിന്നോട് ചോദിക്കുക, ನೀನು ನಿನ್ನಲ್ಲೇ ಕೇಳಬೇಕು, യേശു ആരെന്നാണ് നീ പറയുന്നത്? ಯೇಸು ಯಾರೆಂದು ನೀನು ಹೇಳುತ್ತೀಯ? ഹല്ലേലൂയ. ഹല്ലേലൂയ. അതിന് ഉത്തരം പറയാൻ സാധിക്കണമെങ്കിൽ, ಅದಕ್ಕೆ ಉತ್ತರ ಹೇಳಲು ಸಾಧ್ಯವಾಗಬೇಕಾದರೆ യേശുവിന്റെ കൃപ നമുക്ക് ആവശ്യമാണ്. ಯೇಸುವಿನ ಕೃಪೆ ನಮಗೆ ಅವಶ್ಯ. ആ കൃപ ഉണ്ടെങ്കിൽ നമുക്ക് പറയാൻ ಆ പറ്റും, ಕೃಪೆ ನಮ್ಮೊಳಗೆ ಇದ್ದರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ. നീ ജീവനുള്ള ദൈവത്തിന്റെ പുത്രനായ ക്രിസ്തുവാകുന്നു. ನೀನು ಜೀವಿಸುವ ದೇವರ ಪುತ್ರರಾದ ಕ್ರಿಸ್ತನು. എല്ലാരും ಹೇಳಿ ಹೇಳಿ, ನೀನು ಜೀವಿಸುವ ದೇವರ ಪುತ್ರರಾದ ಕ್ರಿಸ್ತ. ನೀನು ಜೀವಿಸುವ ದೇವರ ಪುತ್ರರಾದ ಕ್ರಿಸ್ತ. പത്രോസ് മറുപടി പറഞ്ഞപ്പോൾ, ಪೇತ್ರನು ಈ ಉತ್ತರ ಕೊಟ್ಟಾಗ, മത്തായിയുടെ സുവിശേഷം 16:18 ಮತ್ತಾಯನ ಸುವಾರ್ತೆ 16:18 ವಾಕ್ಯ, പത്രോസേ നീ പാറയാകുന്നു, ಪೇತ್ರನೇ ನೀನು ಬಂಡೆಯಾಗಿದ್ದೀ, ഈ പാറമേൽ എൻ്റെ സഭ ഞാൻ ಈ സ്ഥാപിക്കും, ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು, നരക കവാടങ്ങൾ അതിനെതിരെ പ്രബലപ്പെടുകയില്ല. ನರಕದ ಬಾಗಿಲುಗಳು ಅದಕ್ಕೆ ಪ್ರಬಲ ಪಡುವುದಿಲ್ಲ. നീ ആരുടെ പാപം മോചിക്കുന്നവോ മോചിക്കപ്പെടും, ನೀನು ಯಾರ ಪಾಪವನ್ನು ಕ್ಷಮಿಸುತ್ತೀಯೋ ಅದು ಕ್ಷಮಿಸಲ್ಪಡುತ್ತದೆ. നീ ആരുടെ പാപം ബന്ധിക്കുന്നവോ ബന്ധിക്കപ്പെടും. ನೀನು ಯಾರ ಪಾಪವನ್ನು ಬಂಧಿಸುತ್ತೀಯೋ ಅದು ಬಂಧಿಸಲ್ಪಡುತ್ತದೆ. പാപം മോചിക്കുവാനും ബന്ധിക്കുവാനുള്ള ಪಾಪ ವಿಮೋಚಿಸಲು ಅದನ್ನು ಬಂಧಿಸಲು ಬೇಕಾದ ദൈവത്തിന്റെ വലിയ കൃപ ದೇವರ ಬೇಕಾದ ಕೃಪೆ യേശു ശിഷ്യന്മാരെ ഏൽപ്പിക്കുകയാണ്. ಯೇಸು ತನ್ನ ಶಿಷ್ಯರಿಗೆ ನೀಡುತ್ತಾರೆ. സഭ ആരംഭിക്കുകയാണ്. ಧರ್ಮಸಭೆ ಪ್ರಾರಂಭಗೊಳ್ಳುವಂತ ഈ ഭൂമിയിലെ ಈ ಭೂಮಿಯಲ್ಲಿ ജീവിക്കുന്ന ദൈവത്തെ ಜೀವಿಸುವಂತಹ ದೇವರನ್ನು നമ്മൾ കണ്ടുമുട്ടുന്നത് ನಾವು ಕಾಣುವಂತದ್ದು ആർക്കാണ് പാപമോചനം ലഭിച്ചിരിക്കുന്നത്? ಯಾರಿಗೆಲ್ಲ ಪಾಪ ವಿಮೋಚನೆ ಲಭಿಸಿದೆಯೋ ആ വ്യക്തിയിലാണ് ಆ ವ್ಯಕ್ತಿಯಲ್ಲಿ ജീവിക്കുന്ന ദൈവത്തിന്റെ കൃപ നമ്മൾ കണ്ടെത്തുന്നത്. ಜೀವಿಸುವಂತಹ ದೇವರ ಕೃಪೆಯನ್ನು ನೋಡಬಹುದು. നമുക്ക് കണ്ണുകളടയ്ക്കാം, ಕಣ್ಣುಗಳನ್ನು ಮುಚ್ಚಿಕೊಳ್ಳು, കരങ്ങൾ നെഞ്ചോട് ചേർത്ത് ಕರಗಳನ್ನು ಜೋಡಿಸಿಕೊಂಡು നമുക്ക് നമ്മെ തന്നെ വിശുദ്ധ ബലിയിൽ സമർപ്പിക്കാം. ನಮಗೆ ನಮ್ಮನ್ನೇ ಸಂಪೂರ್ಣವಾಗಿ ಪರಿಶುದ್ಧ ಬಲಿಯಲ್ಲಿ ಸಮರ್ಪಣೆ ಮಾಡುವ ജീവനുള്ള ಜೀವಿಸುವಂತಹ ദൈവത്തിന്റെ ದೇವರ പുത്രനായ ಪುತ್ರರಾದ ക്രിസ്തുവാണ് അവിടുന്ന്. ಕ್ರಿಸ್ತರಾಗಿದ್ದಾನೆ. ഈ കൃപ നമ്മിലേക്ക് ಈ ഒഴുകട്ടെ. ಕೃಪೆ ನಮ್ಮ ಕಡೆ ಹರಿದು ಬರಲಿ. അടയാളങ്ങൾ അത്ഭുതങ്ങൾ നമ്മിൽ സംഭവിക്കട്ടെ. ಗುರುತುಗಳು ಪವಾಡಗಳು ನಮ್ಮೊಳಗೆ ನಡೆಯಲಿ. Ko kivuna mingaila mong bapa Upun di tao tiyaduga Bukti punaso gurto bapa Sweetheart gurto Baba
उदारपणे आम्ही काणेकर पिता स्वीकार करून लाभय दे निसर्गिता उदारपणे आम्ही काणेकर पिता स्वीकार करून लाभय दे निसर्गिता घे बापा काणिको घे बापा काणिको काणिको घेऊन आम्ही आयल्या बापा ओपण दिता त्यो तुका भक्तीपणाचो गुरुत्व बापा स्वीकार कर घे बापा കർത്താവായ ദൈവമേ, ഈ കാഴ്ചവസ്തുക്കളോടൊപ്പം പ്രഭുവാദ ദേവരെ ഈ കാണിക്ക വസ്തുക്കളൊಂದಿಗೆ എന്നെയും ഈ ദൈവജനത്തെയും നിന്റെ കരങ്ങളിലേക്ക് ഞങ്ങൾ സമർപ്പിക്കുന്നു. ನನ್ನನ್ನು ನನ್ನ ಈ ದೇವಜನತೆಯನ್ನು ನಿಮ್ಮ ಕರಗಳಲ್ಲಿ ಸಮರ್ಪಣೆ അവരുടെ ಮಾಡುತ್ತೇನೆ. എല്ലാ പ്രാർത്ഥനാ നിയോഗങ്ങളെയും സമർപ്പിക്കുന്നു. ಅವರೆಲ್ಲರ ಪ್ರಾರ್ಥನಾ ಕೋರಿಕೆಗಳನ್ನು ಸಮರ್ಪಿಸುತ್ತಿದ್ದೇನೆ. രോഗങ്ങളും രോഗപീഠകളും ರೋಗಗಳು, ರೋಗದ ಪೀಡೆಗಳು, അവരുടെ സങ്കടങ്ങളും ಅವರ ಸಂಕಟಗಳು, കടബാധ്യതകളും ಸಾಲದ ಭಾರಗಳು ഈ ബലിവേദിയിൽ ഞങ്ങൾ സമർപ്പിക്കുന്നു. ಈ ബലിപീഠದಲ್ಲಿ ಸಮರ್ಪಣೆ ಮಾಡುತ್ತಿದ್ದೇನೆ. സ്കൂളുകളിലായി കോളേജുകളിലായി പഠിച്ചുകൊണ്ടിരിക്കുന്ന മക്കളെ സമർപ്പിക്കുന്നു. ಶಾಲೆಗಳಲ್ಲೋ ಕಾಲೇಜುಗಳಲ್ಲೋ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳನ್ನು, ഭവനങ്ങളിൽ കിടപ്പ് രോഗികളായി കഴിയുന്ന മക്കളെ സമർപ്പിക്കുന്നു. ಮನೆಗಳಲ್ಲಿ ಹಾಸಿಗೆ ಹಿಡಿದಿರುವ ರೋಗಿಗಳನ್ನು, ജോലിക്കായി നാട്ടിലും വിദേശത്തും പോയ എല്ലാ മക്കളെയും സമർപ്പിക്കുന്നു. ಕೆಲಸ ಕಾರ್ಯಗಳಿಗೆ ವಿವಿಧ ಕಡೆಗಳಿಗೆ ಹೋಗಿರುವಂತ ಎಲ್ಲರನ್ನು, അപകടങ്ങളും ആപത്തുകളും അവരെ വിട്ടുമാറട്ടെ. ಅಪಘಾತಗಳು, ದುರಂತಗಳು ಅವರನ್ನು ಬಿಟ್ಟು ಹೋಗಲಿ. നിന്റെ വലിയ സംരക്ഷണത്തിന്റെ കരം എല്ലാ മക്കളുടെ മേലും ഉണ്ടാകുമാറാകട്ടെ. ನಿನ್ನ ದೊಡ್ಡದಾದ ಸಂರಕ್ಷಣೆಯ ಕರ ಅವರ ಮೇಲಿರಲಿ. ഞങ്ങളുടെ എല്ലാ അപേക്ഷകളും കർത്താവായ ദൈവമേ, ನಮ್ಮೆಲ್ಲಾ ಪ್ರಾರ್ಥನೆಗಳನ್ನು നിന്റെ അനുഗ്രഹ സ്പർശനത്തിനായി ഞങ്ങൾ സമർപ്പിക്കും. ಸರ್ವೇಶ್ವರ ದೇವರೇ, ನಿಮ್ಮ ಅನುಗ್ರಹ ಸ್ಪರ್ಶನಕ್ಕಾಗಿ ಕಾಯುತ್ತಿದ್ದೇವೆ. നമുക്ക് എഴുന്നേറ്റ് നിൽക്കാം. ಎದ್ದು കീർത്തന സല്ലലി പിതനാൻ മജരിഗോ വന്ദന പാവനാൻമനിഗോ കന്യാമാതയ ಸಂದ ಜೋಸಪ್ಪರ ಸ್ಮರಣೆಯ ಮಾಡುವ ಈ ದಿನ ಪೂಜೆಯರ್ಪಣೆಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು ಇಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಬೇಡಿ ನೀವು ಶಾಂತಿಯು ಬರಲಿ ಈ ಜಗದಿ ಸ್ತುತಿಗಳು ಸಲ್ಲಲಿ ದೇವರ ಜನರೇ ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲಿ ಶಕ್ತನು ಕರ್ತನು ನಮ್ಮೊಡನಿರುವನು ಮುಕ್ತಿಯ ಅರಸನು ನಮಗವನು ಯಾಕೋಬನ ದೇವ ಆಶ್ರಯ ದಾತನು ಇರುವನು ನಮ್ಮೊಡನೆ ಅವನು ನಿದ್ರಾ
ದೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು. ನೀನೇ ನೀಡುವ ಭರವಸ ಎಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ. ಜಾಗೃತವಾಗಲಿ ಸನ್ನಿಧಿ ಸಮಯವು, ಅರಳಲಿ ಮನಸ್ಸಿನ ಭಾವಗಳು. ಪ್ರಾರ್ಥನೆಯೋಡನೆ ಉಪವಾಸವು ಸೇರಿಸಿ, ಪಾವನ ತ್ರೇತ್ರತ್ವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ. ನನ್ನ ಸಹೋದರರೇ, ಈ ಬಲಿಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಬಲಿಪೂಜೆಯನ್ನು ಅವರು ಸ್ವೀಕರಿಸುವುದಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೆನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮೃದ್ಧ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು ಪಾಪಿಗಳು ಆಗಿದ್ದರು ನಿಮ್ಮ ಅಭಿಷಿಕ್ತರಾದ ಕ್ರಿಸ್ತ ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಆನಂದ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ ಕೃತಜ್ಞತೆ ಆದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ. ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧನಿಮಿಲಿತ ನೇತ್ರರಾಗಿ ನಿಮ್ಮ ಮನಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತನ ದಿವ್ಯ ಪ್ರೇಮವು ದಿವ್ಯ ಸುತನವರ ಪ್ರಸಾದವು ಪಾವನಾನ್ಮ ಯೋಗವು ಸದಾ ನಮ್ಮಲ್ಲಿ ನೆಲಸಲಿ. ಆಮೆನ್. ನಿಮ್ಮ ಹೃಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ನಿಮ್ಮ ಹೃಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ಅಬ್ರಹಾಮನ ದೇವನೇ, ಈಸಾಕನ ದೇವನೇ, ಯಾಕೋಬನ ದೇವನೇ, ಆರಾಧ್ಯನು ರಾಜನೇ, ನಿನ್ನ ಸನ್ನಿಧಿ ಸೇರಲಿ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ.
ಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತಾಸುಧ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ಅದರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಏಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವ ಎಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಆನಂದ ಕೃಪೆಯೆಂದು ಸುರಿಸಿದರೆ ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗಂಬರಗಿ ಆರಾಧಿಸುತ್ತಾರೆ. ಅಗ್ನಿಯಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೋಸಾನ ಯೇಸುವಿನ ನಾಮಕ್ಕೆ, ಹೋಸಾನ 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 ಯೇಸುವಿನ ನಾಮಕ್ಕೆ, ಹೋಸಾನ ಹೋಸಾನ ಹೋಸಾನ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೈನ್ಯಗಳ ದೇವರಾದ ಕರ್ತರು ನೀನೇ. ಈಯ ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿಮಗೆ ಸದಾ. ಹೋಸಾನ 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 ದಾವೀದ ಪುತ್ರನಿಗೆ ಹೋಸಾನ, ಹೋಸಾನ 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 ದಾವೀದ ಪುತ್ರನಿಗೆ ಹೋಸಾನ. ಕರ್ತನ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೋಸಾನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ. ಹೋಸಾನ 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 ಧನ್ಯಾತನಿಗೆ ಹೋಸಾನ, ಹೋಸಾನ 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 ಧನ್ಯಾತನಿಗೆ ಹೋಸಾನ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸುಧರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿತನೇ, ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು. ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ
ಇದರಿಂದ ಪಡೆದು ಪೂಜಿಸಿರಿ. ಆರಾಧನೆ 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 ಆರಾಧನೆ. ಅಂದೆಯೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ಆರಾಧನೆ 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 ಆರಾಧನೆ. ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣೆಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಪ್ರಭುವೇ ಶಕ್ತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿಪರು, ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಲ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮಸಭೆಗಾಗಿಯೂ, ಯಾಜಕರು, ಆಳಿಡದಗಾರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷಿತರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ, ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿಪಾತ್ರರಾದ ನೀತಿವಂತರು, ಪುನಿದರು ಅದೆಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಅದೆಲ್ಲರಿಗಾಗಿಯೂ, ನಿಮ್ಮ ನಾಮದಲ್ಲಿ ನಮ್ಮಂತ ಗೆಲಿದ ಎಲ್ಲ ಮೃತರಿಗಾಗಿಯೂ, ನಿಮ್ಮ ಕಾರುಣ್ಯವನ್ನು ಭರವಸೆಯಿಂದ ಕಾದಿರುವ
ಈ ಜನತೆಗಾಗಿಯೂ ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ನಿಮ್ಮ ಪವಿತ್ರಾನ್ಮರ ಆಗಮನವಾಗಲಿ. ಎಲ್ಲರೂ ಎದ್ದು ನಿಂತುಕೊಳ್ಳಿ. ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು. ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು. ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು. ಆತ್ಮರಾದ ದೇವರೇ ಅಗ್ನಿ ಕಳಿಸು. ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು. ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು. ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು. ಆತ್ಮರಾದ ದೇವರೇ ಅಗ್ನಿ ಕಳಿಸು. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ಈ ಬಲಿವಸ್ತುಗಳ ಮೇಲೆ, ಈ ಬಲಿ ಕಾಣಿಕೆ ವಸ್ತುಗಳ ಮೇಲೆ, ಬಲಿಪೀಠದ ಮೇಲೆ, ಈ ಬಲಿಪೀಠದ ಮೇಲೆ, ಈ ಕುಠಾಯಿಮೇಡ ಮೇಲೆ, ಈ ದೇವ ಜನತೆಯ ಮೇಲೆ, ಈ ಆಲಯದ ಮೇಲೆ, ಈ ಆಲಯದ ಮೇಲೆ ಅಗ್ನಿಯಾಗಿ ಅಭಿಷೇಕವಾಗಿ ಬೇಗ ಇಳಿದು ಬಂದಿರಿ. ಬೇಗ ಇಳಿದು ಬನ್ನಿರಿ. ಹಾಲೆಲೂಯಾ. ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು. ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು. ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು. ಆತ್ಮರಾದ ದೇವರೇ ಅಗ್ನಿ ಕಳಿಸು. ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು. ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು. ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು. ಆತ್ಮರಾದ ದೇವರೇ ಅಗ್ನಿ ಕಳಿಸು. പവിത്രാത്മരേ, പവിത്രാത്മരേ, ഞങ്ങളുടെ ഭവനങ്ങളുടെ മേൽ, ನಮ್ಮ ಕುಟುಂಬಗಳ ಮೇಲೆ എല്ലാ പാപബന്ധനങ്ങളിൽ നിന്ന് കട്ടഴിക്കുക. എല്ലാ പാപದ ಬಂಧನಗಳು ಬಿಚ್ಚಲ್ಪಡಲು, എല്ലാ രോഗപീഠകളിൽ നിന്ന് വിടുതൽ ലഭിക്കുക. എല്ലാ ರೋಗದ ಪೀಡೆಗಳಿಂದ ಬಿಡುಗಡೆಗೊಳ್ಳಲು, എല്ലാ കഷ്ടതകളിൽ നിന്ന്, എല്ലാ ಕಷ್ಟಗಳಿಂದ, സാമ്പത്തിക തകർച്ചകളിൽ നിന്ന്, ಆರ್ಥಿಕವಾದ ಸಂಕಷ್ಟಗಳಿಂದ, ബന്ധനങ്ങളിൽ നിന്ന്, ಬಂಧನಗಳಿಂದ വിടുവിക്കുക. ನಮ್ಮನ್ನು ಬಿಡಿಸಲು അഭിഷേകമായി, ಅಗ್ನಿಯಾಗಿ, കൊടുങ്കാറ്റായി, ತಿರುಗಾಳಿಯಾಗಿ ഞങ്ങളുടെ ഭവനങ്ങളുടെ മേൽ, ನಮ್ಮ ಕುಟುಂಬಗಳ ಮೇಲೆ, എല്ലാ മക്കളുടെ മേലും, ಎಲ್ಲ ಮಕ್ಕಳ ಮೇಲೆ ಬೇಗ ಇಳಿದು ಬನ್ನಿ. ಹಾಲೆಲೂಯಾ. ಶಕ್ತಿ ಮೇಲೆ ಅಗ್ನಿ ಕಳಿಸು. ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು. ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು. ಆತ್ಮರಾದ ದೇವರೇ ಅಗ್ನಿ ಕಳಿಸು. ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು. ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು. ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು. ಆತ್ಮರಾದ ದೇವರೇ ಅಗ್ನಿ ಕಳಿಸು. ಸಜೀವവും ಪವಿತ್ರവും ಜೀವದಾಯಕವಾಗಿರುವ ನಿಮ್ಮ ನಾಮಕ್ಕೆ ಸ್ತುತಿ, ಕೃತಜ್ಞತೆಯಾದರ ಆರಾಧನೆಗಳನ್ನು ನಾವು ಸಲ್ಲಿಸುವವು ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸುತರವೂ ಪವಿತ್ರವೂ ಜೀವದಾಯಕವೂ ದೈವಿಕವೂ
ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾ ಕಾಲವೂ ಸಲ್ಲಲಿ. ಸಜೀವವು ಜೀವದಾಯಕವೂ ಆದ ಈ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವ ಬೀಯುತ್ತದೆ. ಇದನ್ನು ಭುಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. ಆರಾಧನಾ 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 ಆರಾಧನಾ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ನಮ್ಮ ರಕ್ಷಕರ ಅಮೂಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲಕ್ಕೂ ಒಡೆಯನಾದ ದೇವರಲ್ಲಿ ಕೃಪೆಯನ್ನು, ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು, ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ವೈಮನಸ್ಯ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇವು ನಮ್ಮ ಶರೀರಗಳ ಉತ್ಥಾನಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ ಎಂದೆಂದಿಗೂ ಆಮೆನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿದ್ದ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾ ಕಾಲವು ನಿರ್ಮಲ ಹೃದಯರು, ಪ್ರಸನ್ನವದನರು, ನಿಷ್ಕಳಂಕರು ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಆಗಿದೆ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ, ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಪರಿಶುದ್ಧ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆಯಾಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯು ಕರುಣೆಯು ನಮ್ಮ ಮೇಲೆ ಇರಲಿ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಕ್ರಿಸ್ತರ ಶರೀರವು ರಕ್ತವರ್ಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಲಿ. ಸಹೋದರರೇ, ಸ್ವರ್ಗರಾಜ್ಯದ ಭರವಸೆಯೊಂದಿಗೆ
ದೇವಪುತ್ರರ ಶರೀರವನ್ನು ಸ್ವೀಕರಿಸಲು ಮತ್ತು ಅವರ ರಕ್ತವನ್ನು ಪಾನ ಮಾಡಲು ಧರ್ಮಸಭೆಯು ನಿಮ್ಮನ್ನು ಆಹ್ವಾನಿಸುತ್ತಿದೆ. ಪರಮ ಪ್ರಸಾದದ ಸಮಯ. ದಯಮಾಡಿ ಯಾರಾದರೂ ಕ್ರೈಸ್ತೇತರು ಇದ್ದಿದ್ದರೆ ಅವರು ಈ ಪರಮ ಪ್ರಸಾದವನ್ನು ಸ್ವೀಕರಿಸಬಾರದಾಗಿ ನಾವು ಕೇಳಿಕೊಳ್ತೇವೆ. ನೀವು ತಮ್ಮ ಜಾಗದಲ್ಲಿ ಕುಳಿತುಕೊಂಡು ಪ್ರಾರ್ಥಿಸಿರಿ. यीशु तेरे साथ है, डरने की बात नहीं। यीशु तेरे साथ है, डरने की बात नहीं। यीशु मेरे साथ है, डरने की बात नहीं। यीशु मेरे साथ है, डरने की बात नहीं। चलते जाना यीशु के साथ, वो तेरा साथ देगा। चलते जाना यीशु के साथ, वो तेरा साथ देगा। इसलिए हम स्तुति गाएंगे, इसलिए हम गाएंगे, इसलिए हम स्तुति गाएंगे, इसलिए हम गाएंगे। यीशु ने मुझको चंगा किया है, यीशु ने मुझको आनंद दिया है। यीशु ने मुझको चंगा किया है, यीशु ने मुझको आनंद दिया है। यीशु ने मुझको चंगा किया है, यीशु ने मुझको आनंद दिया है। यीशु ने मुझको चंगा किया है, यीशु ने मुझको आनंद दिया है। इसलिए हम स्तुति गाएंगे, इसलिए हम गाएंगे, इसलिए हम स्तुति गाएंगे, इसलिए हम गाएंगे। यीशु तेरे साथ है, डरने की बात नहीं। यीशु तेरे साथ है, डरने की बात नहीं। जीवन के कठिन दुखी समय में तूने मुझको प्यार
किया है। जीवन के कठिन दुखी समय में तूने मुझसे प्यार दिया है। जीवन के कठिन दुखी समय में तूने मुझको प्यार दिया है। जीवन के कठिन दुखी समय में तूने मुझको प्यार किया है। इसलिए हम स्तुति गाएंगे, इसलिए हम गाएंगे, इसलिए हम स्तुति गाएंगे, इसलिए हम गाएंगे। यीशु तेरे साथ है, डरने की बात नहीं। यीशु तेरे साथ है, डरने की बात नहीं। चलते जाना प्रभु के साथ, वो तेरा साथ देगा। चलते जाना प्रभु के साथ, वो तेरे साथ देगा। इसलिए हम स्तुति गाएंगे, इसलिए हम गाएंगे, इसलिए हम स्तुति गाएंगे, इसलिए हम गाएंगे। നമ്മുടെ ഹൃദയം നന്ദിയും സ്തുതിയും കൊണ്ട് നിറയട്ടെ. ನಮ್ಮ ಹೃದಯ ಸ್ತುತಿಯಿಂದಲೋ ಕೃತಜ್ಞತೆಯಿಂದಲೋ ತುಂಬಿಕೊಳ್ಳಲಿ. ദൈവ ആരാധനയാൽ നിറഞ്ഞു നിൽക്കട്ടെ. ದೇವಾರಾಧನೆಯಿಂದ ತುಂಬಿಕೊಳ್ಳಲಿ. സ്വർഗം വിട്ട് നമ്മുടെ ഉള്ളിൽ വന്ന ദൈവം, ಸ್ವರ್ಗವನ್ನು ಬಿಟ್ಟು ಇದಾ ನಮ್ಮೊಳಗೆ ಜೀವಿಸುವ ದೇವನು, അവിടെ നമ്മിൽ വസിക്കുന്നു. ಇದಾ ನಮ್ಮೊಳಗೆ ಜೀವಿಸುತ್ತಿದ್ದಾನೆ. അവിടെ നമ്മെ ജീവിക്കുന്നു. ಇದಾ ನಮ್ಮಲ್ಲಿ ಜೀವಿಸುವ ದೇವ. യേശുവേ ആരാധന, യേശുവേ ആരാധನೆ, യേശുവേ സ്തുതി, യേശുവേ സ്തുതി, യേശുവേ മഹിമ, യേശുവേ മഹിമೆ, യേശുവേ സ്തോത്ര, യേശുവേ സ്തോത്ര. ഹല്ലേലൂയ, 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 ഹല്ലേലൂയ. നമുക്ക് എഴുന്നേറ്റ് നിൽക്കാം. ಎದುರಿನಿಂತುಕೊಳ್ಳುವ. സമാപന ആശീർവാദത്തിനായി പ്രാർത്ഥിക്കാം. ಸಮಾಪನ ಆಶೀರ್ವಾದ ಸ್ವೀಕರಿಸುವ. ಪರಿಪಾವನ ಬೆಲಿ ಪೂಜೆಯಲಿ ಸುರನಾದನ ನಮೆ ಸಿದ ನಮಗೆ ಪರಿಪೂಜಿದವಿ ರಹಸ್ಯಗಳು ಪಾವನ ಜೀವನ ನೀಡಿರಲಿ. ನಮನ ನಮನ ಶಿರವಾಗಿ ನಮನ. ದೈವಿಕ ರಾಜ್ಯ ಮಹತ್ತದ್ದಳು ದೈವಾನಂದವ ಪಡೆದಿರಲು ಸುರಗಣ ಜೊತೆಯಲ್ಲಿ ನಿಂತಿರಲು ಸುರವರ ನೀಡಲಿ ನಮಗೊಂದು ನಮನ ನಮನ ಶಿರವಾಗಿ ನಮನ. ಪಾವನ ಸಭೆಯ ತನಯರಲಿ ಸರ್ವ ಸಮಸ್ತ ಜನಗಾಂಧಲಿ ಈಶನ ವಾರ ಮಳೆ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ. ನಮನ ನಮನ ಶಿರವಾಗಿ ನಮನ.
ಪೌತ್ರೀಕರಣದ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ. ನಿನ್ನಿಂದ ನಾನು ಸ್ವೀಕರಿಸಿದ ಪರಮ ಪ್ರಸಾದವು ಋಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನರಿಯನು. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಇವತ್ತು ಯಾರಾದರೂ ಹೊಸದಾಗಿ ಬಂದವರಿದ್ದಾರಪ್ಪ? ಇಲ್ಲೇ ಪೊಟಿಗೊಣಿಯ ಇಲ್ಲಿ ಅನ್ಸದಲ್ಲ. ಓಕೆ, ಒಂದೆರಡು ಮೂರು ಜನ ಇಲ್ಲದ 4 ಜನ 5 ಜನ ಇದ್ದಾರೆ, 6 ಜನ. ಒಂದು ಗಟ್ಟಿ ಚಪ್ಪಳೆ ತಟ್ಟು ಅವರನ್ನು ಸ್ವಾಗತಿಸೋಣ. ಹೊಸತಾಗಿ ಬಂದವರಿಗೆ ನಿಮಗೆಲ್ಲರಿಗೂ ಈ ಧ್ಯಾನ ಕೇಂದ್ರದ ಪರವಾಗಿ ಧ್ಯಾನ ಕುಟುಂಬದೊಂದಿಗೆ ನಿಮ್ಮನ್ನು ಸ್ವಾಗತಿಸ್ತೇವೆ. ಇಲ್ಲಿ ಪ್ರತಿ ಶುಕ್ರವಾರ ಧ್ಯಾನಕೂಟ ಇರ್ತದೆ, ಬೆಳಿಗ್ಗೆ 10ರಿಂದ 2 ಗಂಟೆಯ ತನಕ. ಮುಂದಿನ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ 20 ಮತ್ತು 21 2 ದಿವಸ ಧ್ಯಾನಕೂಟ ಇರ್ತದೆ. ಇಡೀ ದಿನ ಬ್ರದರ್ ಸಾಜಿದ್ ಜೋಸೆಫ್ ಅವರು ಬರ್ತಾರೆ. ಬರುವ ತಿಂಗಳು ಅಕ್ಟೋಬರ್ ತಿಂಗಳ 20, 21 ಅಂದರೆ ಶುಕ್ರವಾರ ಮತ್ತು ಶನಿವಾರ 3 ಗಂಟೆ ತನಕ ಮಾತ್ರ ಈ ಧ್ಯಾನಕೂಟ ಇರುತ್ತದೆ. ಇತರರಿಗೂ ತಿಳಿಸಿರಿ. ಈ ಪ್ರತ್ಯೇಕವಾಗಿ ಬ್ಯಾನರ್ಗಳನ್ನೆಲ್ಲ ನಾವು ನಿಮ್ಮ ವಾಟ್ಸಪ್ಗಳಲ್ಲಿ ಕಳಿಸಿದ್ದೇವೆ. ಅದನ್ನು ದಯಮಾಡಿ ನಿಮ್ಮ ಗ್ರೂಪ್ಗಳೆಲ್ಲ ಕಳಿಸಿ ಎಲ್ಲರಿಗೂ ತಿಳಿಸಿರಿ. ಇದು ಹೆಚ್ಚು ಜನಸಂಖ್ಯೆಯಲ್ಲಿ ಬರಲಿ. ಎಲ್ಲರೂ ರೋಗಿಗಳನ್ನು ಇಲ್ಲಿ ಕರ್ಕೊಂಡು ಬನ್ನಿ, ಒಳ್ಳೆಯದಾಗಲಿ, ಅವರಿಗೆ ಗುಣಮುಖವಾಗಲಿ. ಪ್ರೈಸ್ ಲಾರ್ಡ್. ನೀವು ಬಲಿಪೂಜೆಗಳನ್ನು ಇಲ್ಲಿ ಕೊಡ್ಬೋದು. ಹಿಂದಕ್ಕೆ ಅವರು ವಾಲಂಟಿಯರ್ಸ್ ಇದ್ದಾರೆ, ಅಲ್ಲಿ ಬಲಿಪೂಜೆಗಳನ್ನು ಕೊಟ್ಟು, ಹಾಗೂ ನಿಮಗೆ ಯಾವುದಾದ್ರೂ ಈ ದಾನ ಕೇಂದ್ರಕ್ಕಾಗಿ ಸಹಾಯ ಮಾಡಬೇಕೆಂದಿದ್ದರೆ ಹಣವನ್ನು ಅಲ್ಲಿ ಕೊಟ್ಟು, ಹಾಗೂ ಬೇರೆ ವಸ್ತುಗಳು ಬೇಕಿದ್ದರೆ ನಿಮಗೆ ಅಲ್ಲಿ ಇದೆ, ಅದನ್ನು ನೀವು ಪಡ್ಕೊಳ್ಬಹುದು. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಹಾಗಾದರೆ ಇವತ್ತು ನಾವು ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಳೋಣ ಪ್ರಿಯರೇ. ನಿಮ್ಮೆಲ್ಲ ಕೋರಿಕೆಗಳು, ನಿಮ್ಮೆಲ್ಲ ಬೇಡಿಕೆಗಳು ಈ ವೇದಿಕೆ ಮೇಲೆ ಸಮರ್ಪಣೆ ಮಾಡುತ್ತಾ ದೈವ ಶಕ್ತಿ, ದೇವರ ಕೃಪೆ, ದೇವರ ವರದಾನಗಳಿಗಾಗಿ ಪ್ರಾರ್ಥಿಸೋಣ. ಹಾಗೂ ಯಾರೆಲ್ಲ ಇವತ್ತು ಯೂಟ್ಯೂಬ್ ಚಾನಲಲ್ಲಿ ಆನ್ಲೈನಲ್ಲಿದ್ದಾರೆ ಅವರಿಗೋಸ್ಕರ ಈ ಪ್ರತ್ಯೇಕವಾಗಿ ಆರಾಧನೆಯಲ್ಲಿ ಅವರಿಗೋಸ್ಕರ ಪ್ರಾರ್ಥಿಸೋಣ. ಅವರೆಲ್ಲ ತುಂಬ ಕೋರಿಕೆಗಳನ್ನು ಹಾಕಿದ್ದಾರೆ. ಎಲ್ಲರಿಗಾಗಿ ಎಲ್ಲ ಕೋರಿಕೆಗಳನ್ನು ಇಲ್ಲಿ ನಮಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಕೋರಿಕೆಗಳನ್ನು ದೇವರಿಗೆ ಸಮರ್ಪಣೆ ಮಾಡುತ್ತಾ ಅವರೆಲ್ಲ ಕೋರಿಕೆಗಳನ್ನು ನಾವು ದೇವರಲ್ಲಿ ಪ್ರಾರ್ಥಿಸುವ. ವೀಕ್ಷಣ್ ಮತ್ತು ಚಾಕು ಇವರು ಪ್ರತ್ಯೇಕವಾಗಿ ಪ್ರೇಯರ್ ಮಾಡಲಿಕ್ಕೆ ಹೇಳಿದ್ದಾರೆ. ಅವರ ಆಸ್ಪತ್ರೆಯಲ್ಲಿ ಸ್ವಲ್ಪ ಕಂಡೀಷನ್ ಹಾಳಾಗಿದೆ. ಅವರಿಗಾಗಿ ಈ ದಾನಕ್ಕೂ ಪ್ರತ್ಯೇಕವಾಗಿ ಆರಾಧನೆಯಲ್ಲಿ ಅವರಿಗೋಸ್ಕರವೂ ನಾವು ಪ್ರಾರ್ಥಿಸೋಣ. ಹಾಗೂ ಎಲ್ಲ ಕ್ಯಾನ್ಸರ್ ರೋಗಿಗಳಿಗಾಗಿ ಪ್ರಾರ್ಥಿಸೋಣ. ಹಾಗೂ ಕಿಡ್ನಿ ಫೇಲಿಯರ್ ಆಗಿ ಎಷ್ಟೋ ಜನ ಕಷ್ಟಪಡ್ತಾರೆ, ಅವರಿಗಾಗಿ ಈ ಆರಾಧನೆಯಲ್ಲಿ ಪ್ರಾರ್ಥಿಸೋಣ. ಹಾಗೂ ನಾವು ನೆನಪಿನಲ್ಲಿರುವ ಈ ಮಳೆಗಾಲದಲ್ಲಿ ತುಂಬ ಜನರು ಡೆಂಗ್ಯೂ ರೋಗದಿಂದ ನರಳುತ್ತಿದ್ದಾರೆ. ತುಂಬ ಜನ ಡೆಂಗ್ಯೂ ತುಂಬ ಮಂಗಳೂರಲ್ಲಿ ತುಂಬ ತುಂಬಿಬಿಟ್ಟಿದೆ ಡೆಂಗ್ಯೂ. ಇದಕ್ಕಾಗಿ ನಾವು ಪ್ರಾರ್ಥಿಸೋಣ. ಹಾಗೂ ಟೈಫಾಯ್ಡ್, ಜ್ವರ, ಮಲೇರಿಯಾ ಇದೆಲ್ಲ ತುಂಬ ಜನರಿಗಿದೆ. ವೈರಲ್ ಇನ್ಫೆಕ್ಷನ್ ಇದೆ, ಅವರಿಗೆಲ್ಲರಿಗಾಗಿ ನಾವು ಪ್ರಾರ್ಥಿಸೋಣ. ಹಾಗೂ ಇವತ್ತು ಜನ್ಮದಿನ ಆಚರಣೆ ಮಾಡುವವರಿಗಾಗಿ ಈ ಆರಾಧನೆಯಲ್ಲಿ ಪ್ರತ್ಯೇಕವಾಗಿ ನಾವು ಪ್ರಾರ್ಥಿಸೋಣ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಜೀವಾಂತ ದಿನವೆಲ್ಲ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಬದುಕಿರುವ ಕ್ಷಣವೆಲ್ಲ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಜೀವಾಂತ ದಿನವೆಲ್ಲ ಆರಾಧನೆ ನಿನಗೆ, ಆರಾಧನೆ ನಿಮಗೆ, ಬದುಕಿರುವ ಕ್ಷಣವೆಲ್ಲ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ನನ್ನಾತ್ಮ ಪ್ರಾಣದಿಂದ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ನನ್ನಾತ್ಮ ಪ್ರಾಣದಿಂದ
ಆರಾಧನೆ ನಿಮಗೆ ನನ್ನಾತ್ಮ ಪ್ರಾಣದಿಂದ ಆರಾಧನೆ ನಿಮಗೆ ಆರಾಧನೆ ನಿಮಗೆ ನನ್ನಾತ್ಮ ಪ್ರಾಣದಿಂದ ನಿನ್ನ ಜೀವನದ ಪ್ರತಿಯೊಂದು ಕ್ಷಣಗಳನ್ನು ದೇವರಿಗೆ ಅರ್ಪಿಸು. ಈ ಕ್ಷಣದಲ್ಲಿ ನಿಮ್ಮ ಕುಟುಂಬ ಜೀವನವನ್ನು ದೇವರಿಗೆ ಸಮರ್ಪಣೆ ಮಾಡು. ನಿಮ್ಮ ಮನಮಠವನ್ನು ನೀವು ಮಾಡುವಂತ ಪ್ರತಿಯೊಂದು ಕೆಲಸಗಳನ್ನು ಯೇಸುವಿಗೆ ಸಮರ್ಪಣೆ ಮಾಡು. ಜೀವಂತ ದೇವರು ನಮ್ಮ ಮಧ್ಯದಲ್ಲಿರುವಾಗ ನಮಗೆ ಯಾವ ಕೊರತೆಯೂ ಇಲ್ಲ. ಕ್ಷಣ ಕ್ಷಣವು ನಮ್ಮನ್ನು ಆಳುವ ದೇವರು, ಕ್ಷಣ ಕ್ಷಣವು ನಮ್ಮ ಕಷ್ಟಗಳನ್ನು ನೀಗಿಸುವ ದೇವರು, ನಮಗೆ ನೆಮ್ಮದಿ ಶಾಂತಿಯನ್ನು ನೀಡುವಂತ ದೇವರು ಈಗ ಈ ಪರಮ ಪ್ರಸಾದದಲ್ಲಿ ನಿನಗಾಗಿ ಕಾದು ಕೂತಿದ್ದಾರೆ. ಅವನ ಬಳಿಗೆ ಬಾ, ಸಮರ್ಪಣೆ ಮಾಡು, ಪ್ರಾರ್ಥಿಸು. ಕ್ಷಣದಲ್ಲಿ ನನ್ನನ್ನು ನಡೆಸುವೆ, ನನ್ನನ್ನು ಕಾಯುವೆ, ನಿಮಗೆ ಆರಾಧನೆ. ನನ್ನನ್ನು ನಡೆಸುವೆ, ನನ್ನನ್ನು ಕಾಯುವೆ, ನಿಮಗೆ ಆರಾಧನೆ. ನನ್ನ ಕಣ್ಣೀರ ನೀ ಒರೆಸುವೆ, ನಿಮಗೆ ಆರಾಧನೆ. ನನ್ನ ಕಣ್ಣೀರ ನೀ ಒರೆಸುವೆ, ನಿಮಗೆ ಆರಾಧನೆ. ಆರಾಧನೆ 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 ನಿಮಗೆ ಆರಾಧನೆ ನಿಮಗೆ ನನ್ನಾತ್ಮ ಪ್ರಾಣದಿಂದ ಆರಾಧನೆ ನಿಮಗೆ ಆರಾಧನೆ ನಿಮಗೆ ನನ್ನಾತ್ಮ ಪ್ರಾಣದಿಂದ. ನನ್ನ ಜೊತೆಗಾರನೇ ನನ್ನ ಸಂಗಾತಿಯೇ ನಿಮಗೆ ಆರಾಧನೆ. ನನ್ನ ಜೊತೆಗಾರನೇ ನನ್ನ ಸಂಗಾತಿಯೇ ನಿನಗೆ ಆರಾಧನೆ. ನನ್ನ ಕಷ್ಟದಿ ನನ್ನ ಪರಿಹಾರಿಯೇ ನಿಮಗೆ ಆರಾಧನೆ. ನನ್ನ ಕಷ್ಟದಿ ನನ್ನ ಪರಿಹಾರಿಯೇ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಸುವೆ ಆರಾಧನೆ 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 ನಿಮಗೆ ಆರಾಧನೆ ನಿಮಗೆ ನನ್ನಾತ್ಮ ಪ್ರಾಣದಿಂದ ಆರಾಧನೆ ನಿಮಗೆ ಆರಾಧನೆ ನಿಮಗೆ ನನ್ನಾತ್ಮ ಪ್ರಾಣದಿಂದ. ഈശോയുടെ തിരുസന്നിധിയിൽ നമുക്ക് എഴുന്നേറ്റ് നിൽക്കാം. ಯೇಸುವಿನ ಸನ್ನಿಧಿಯಲ್ಲಿ ನಮಗೆ ಎದ್ದು ನಿಂತುಕೊಳ್ಳುವ ಪ್ರಿಯ
കരങ്ങൾ ഈശോയിലേക്ക് ഉയർത്തിപ്പിടിച്ചുകൊണ്ട് ನಮ್ಮ ಕರಗಳನ್ನು ಯೇಸುವಿನ ಸನ್ನಿಧಿಗೆ ಯಾಚನಾ ಪೂರ್ವಕವಾಗಿ ಹಿಡಿದುಕೊಂಡು ഈശോയെ അവിടെ നിന്നോട് ദയ കാണിക്കണമേ എന്ന് പ്രാർത്ഥിക്കാം. ಯೇಸುವೇ ನನ್ನ ಮೇಲೆ ದಯೆ ತೋರಿ ಅಂತ ಪ್ರಾರ್ಥಿಸುವ. ഈശോയെ എന്നോട് കരുണ തോന്നണമേ എന്ന് പ്രാർത്ഥിക്കാം. ಯೇಸುವೇ ನನ್ನ ಮೇಲೆ ಕರುಣೆ ತೋರಿರಿ ಅಂತ ಪ್ರಾರ್ಥಿಸು. അവിടുത്തെ തിരുരക്തം എന്നിലേക്ക് ഒഴുക്കണമേ എന്ന് ನಿಮ್ಮ പ്രാർത്ഥിക്കാം. ಪರಿಶುದ್ಧ ರಕ್ತವನ್ನು ನನ್ನ ಮೇಲೆ ಸುರಿಸಿರಿ ಅಂತ വളരെ പ്രത്യേകമായി നമ്മളിപ്പോൾ രോഗികൾക്ക് വേണ്ടി പ്രാർത്ഥിക്കുകയാണ്. ಪ್ರತ್ಯೇಕವಾಗಿ ನಾವು ಈಗ ರೋಗಿಗಳಿಗಾಗಿ ಪ್ರಾರ್ಥಿಸುವಂತಹ രോഗികളായിട്ടുള്ളവര് ರೋಗಿಗಳಾದವರು ഇരുകരങ്ങളും ഹൃദയത്തോട് ചേർത്ത് വെക്കുക. ನಿಮ್ಮ ಎರಡೂ ಕರಗಳನ್ನು ಹೃದಯದ ಮೇಲಿಟ್ಟುಕೊಳ್ಳಿ. രോഗാവസ്ഥയിലുള്ള എല്ലാവരും നിങ്ങളുടെ കരങ്ങൾ ഹൃദയത്തോട് ചേർത്ത് വെച്ച് ഈശോയുടെ തിരുസന്നിധിയിൽ സമർപ്പിക്കുക. ರೋಗದ ಅವಸ್ಥೆಯಲ್ಲಿರುವವರು ನಿಮ್ಮ ಕರಗಳನ್ನು ಹೃದಯದ ಮೇಲಿಟ್ಟುಕೊಂಡು ನಿಮ್ಮ ರೋಗದ ಅವಸ್ಥೆಗಳನ್ನು ಯೇಸುವಿಗೆ ಸಮರ್ಪಣೆ ಮಾಡಿರಿ. കർത്താവിന്റെ വചനം ഇങ്ങനെ പറയുന്നു, ആരോഗ്യമുള്ളവർക്കല്ല രോഗികൾക്കാണ് വൈദ്യനെ കൊണ്ട് ആവശ്യം. ದೇವರ ವಾಕ್ಯವು ಈ ರೀತಿ ಹೇಳುತ್ತಿದೆ, ಆರೋಗ್ಯವಂತರಿಗಲ್ಲ രോഗിಗಳಿಗೆ ವೈದ್ಯನ ಅಗತ್ಯ. കർത്താവിന്റെ വചനം വീണ്ടും ഇപ്രകാരം പറയുന്നു, വിശ്വാസത്തോടെയുള്ള പ്രാർത്ഥന രോഗിയെ സുഖപ്പെടുത്തും. ವಿಶ್ವಾಸಭರಿತವಾದ ಪ್ರಾರ್ಥನೆಯು ರೋಗಿಯನ್ನು ಗುಣಪಡಿಸಿದೆ ಎಂದು ದೇವರ ವಾಕ್ಯವು ಹೇಳುತ್ತಿದೆ. കർത്താവിന്റെ വചനത്തിൽ നമുക്ക് വിശ്വസിക്കാം. ಆ ದೇವರ ವಾಕ್ಯದಲ್ಲಿ ನಮಗೆ ನಂಬಿಕೆ ಇಡುವ. നമ്മുടെ രോഗപീഠകളെ ഈശോയ്ക്ക് സമർപ്പിച്ചേ. ನಮ್ಮ ರೋಗದ ಪೀಡೆಗಳನ್ನು ಯೇಸುವಿಗೆ ಸಮರ್ಪಣೆ ಮಾಡಿ. നമ്മുടെ ശരീരത്തിന്റെ ഏത് ഭാഗത്താണ് രോഗമുള്ളത് ആ രോഗാവസ്ഥയെ കർത്താവിന് സമർപ്പിക്കുക. ನಮ್ಮ ಶರೀರದ ಯಾವ ಭಾಗದಲ್ಲಿ ರೋಗದ ಅವಸ್ಥೆಗಳಿದೆಯೋ ಅವನ್ನು ಯೇಸುವಿಗೆ ಸಮರ್ಪಿಸಿರಿ. നമ്മുടെ മനസ്സിന്റെ ഭാരത്തെയും ബുദ്ധിമുട്ടുകളെയും ദൈവത്തിന് സമർപ്പിക്കുക. ನಮ್ಮ ಮನಸ್ಸಿನ ಭಾರ ಒತ್ತಡಗಳನ್ನು ಯೇಸುವಿಗೆ ಸಮರ್ಪಣೆ ಮಾಡಿ. വചനം ഇപ്രകാരം പറയുന്നു, നിന്റെ ഭാരം കർത്താവിനെ ഏൽപ്പിക്കുക, അവിടുന്ന് നിന്നെ നോക്കിക്കൊള്ളും. ನಿನ್ನ ಭಾರವನ್ನು ಪ್ರಭುವಿಗೆ ಸಮರ್ಪಿಸಿಕೋ, ಆತನು ನೋಡಿಕೊಳ್ಳುತ್ತಾನೆಂದು ದೇವರ ವಾಕ್ಯ. ദൈവത്തിന്റെ ആത്മാവ് ഇപ്പോൾ നമ്മളോട് അരുളി ചെയ്യുന്നു, നിന്റെ ഭാരം നീ കർത്താവിനെ ഏൽപ്പിക്കുക. ದೇವರ ವಾಕ್ಯವು ಇದಾ ನಮ್ಮಲ್ಲಿ ಹೇಳುತ್ತಿದೆ, ನಿನ್ನ ಭಾರವನ್ನು ಪ್ರಭುವಿಗೆ ಸಮರ್ಪಣೆ ಮಾಡಿಕೊಳ್ಳು. ഒരു വ്യക്തിയുടെ മനസ്സിന്റെ ഭാരം കൃത്യമായി മനസ്സിലാക്കാൻ സാധിക്കുന്ന വ്യക്തിയാണ് ഇപ്പോൾ ഈ അൾത്താരയിൽ നിൽക്കുന്നത്. ಒಬ್ಬ ವ್ಯಕ್ತಿಯ ಮನಸ್ಸಿನ ಭಾರವನ್ನು ತಿಳಿದುಕೊಳ್ಳುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾನೆ ಇದಾ ಬಲಿಪೀಠದ ಮೇಲೆ ಬಂದಿರುವಂತದ್ದು. ഈ ബലിപീഠത്തിൽ ഒരു അപ്പത്തിന്റെ രൂപത്തിൽ കടന്നു വന്നിരിക്കുന്ന ദൈവത്തിങ്കിലേക്ക് വിശ്വാസത്തോടെ ഒന്ന് പ്രാർത്ഥിച്ചേ. ಇಲ್ಲಿ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಬಂದಿರುವಂತ ಆ ದೇವರೊಂದಿಗೆ ವಿಶ್ವಾಸವಿಟ್ಟು ಪ್ರಾರ್ಥಿಸಿರಿ. എന്റെ രോഗപീഠകളിൽ നിന്ന് സൗഖ്യപ്പെടുത്തണമേ എന്ന് അപേക്ഷിച്ചേ. ನನ್ನ ರೋಗದ ಕಷ್ಟಗಳಿಂದ ನನ್ನನ್ನು ಗುಣಪಡಿಸಿರಿ ಅಂತ ಪ್ರಾರ್ಥಿಸಿರಿ. പ്രിയപ്പെട്ടവരെ, വ്യത്യസ്തങ്ങളായ രോഗപീഠകളാൽ നമ്മൾ ക്ലേശിക്കുന്നുണ്ടാവും. ಪ್ರಿಯರೇ, ವಿವಿಧ ರೀತಿಯ ರೋಗಗಳಿಂದ ನಾವು ಬಳಲುತ್ತಾ ಇರಬಹುದು. വളരെ പ്രത്യേകമായി ശ്വാസം മുട്ടൽ അനുഭവപ്പെടുന്ന വ്യക്തികളൊന്ന് കരങ്ങൾ ഉയർത്തിക്കേ. ശ്വാസം മുട്ടലിന്റെ ബുദ്ധിമുട്ടുള്ളവര് ಹೇಳುತ್ತಿದ್ದೇನೆ, ಈಗ ಶ್ವಾಸ ದಮ್ಮು ಕಟ್ಟುವಂತಹ ರೋಗ ಲಕ್ಷಣಗಳಿರುವರು ಕೈಗಳನ್ನು ಮೇಲೆ ಮಾಡಿ. ഉദര സംബന്ധമായ രോഗങ്ങൾ അനുഭവിക്കുന്നവർ കൈ ഉയർത്തിക്കേ. ಹೊಟ್ಟೆ ಸಂಬಂಧವಾದ ನೋವುಗಳಿರುವವರು ಕರಗಳನ್ನು ಎತ್ತಿ ಹಿಡಿಯಿರಿ. ശക്തമായ തലവേദന അനുഭവിക്കുന്നവർ കരങ്ങൾ ഉയർത്തിക്കേ. ತಲೆನೋವು ಶಕ್ತವಾಗಿ ಅನುಭವಿಸುತ್ತಿರುವವರು ಕರಗಳನ್ನು ಮೇಲೆ. കാലുകൾക്ക് ബലം കുറവുള്ളത് മൂലം ക്ലേശിക്കുന്നവർ കരങ്ങൾ ഉയർത്തിക്കേ. ಕಾಲುಗಳಿಗೆ ಬಲಹೀನತೆ ಸಂಭವಿಸುವ ಅಂತಹ ವೇದನೆ ಅನುಭವಿಸುವವರು ಕರಗಳನ್ನು ಎತ್ತಿ ಹಿಡಿಯಿರಿ. തൊണ്ടയ്ക്ക് ശക്തമായ വേദന അനുഭവിക്കുന്ന കരങ്ങൾ ഉയർത്തിക്കേ. ಗಂಟಲಿಗೆ ನೋವು ಅನುಭವಿಸುತ್ತಿರುವವರು ಕರಗಳನ್ನು ಮೇಲೆ ಹಿಡಿದುಕೊಳ್ಳಿ. ശ്വാസം എടുക്കാനും പുറത്തേക്ക് വിടുവാനും ബുദ്ധിമുട്ടുള്ളവർ കരങ്ങൾ ഉയർത്തിക്കേ. ಶ್ವಾಸ ತೆಗೆಯಲು ಒಳಗೆ ಸ್ವೀಕರಿಸಲು ಕಷ್ಟಪಡುತ್ತಿರುವವರು ಕರಗಳನ್ನು ಮೇಲೆತ್ತಿ. കണ്ണ് കാണുവാൻ കാഴ്ചശക്തിക്ക് ബുദ്ധിമുട്ടുള്ളവർ കരങ്ങൾ ഉയർത്തിക്കേ. ದೃಷ್ಟಿ ಕಡಿಮೆ ಇರುವವರು ಈ ನಿಮಿಷ ಕರಗಳನ್ನು ಮೇಲೆತ್ತಿ ಹಿಡಿಕೊಳ್ಳಿ. ഈശോയുടെ തിരുസന്നിധിയിലേക്ക് നിങ്ങളുടെ രോഗപീഠകളെ സമർപ്പിച്ചേ. ಯೇಸುವಿನ ಪರಿಶುದ್ಧ ಸನ್ನಿಧಿಗೆ ನಿಮ್ಮ ರೋಗಗಳನ್ನು ಸಮರ್ಪಣೆ ಮಾಡಿ. കർത്താവ് ഇപ്പോൾ എന്നെ സ്പർശിക്കുമെന്ന് വിശ്വസിച്ചേ. ಪ್ರಭು ಯೇಸು ನನ್ನನ್ನು ಮುಟ್ಟುತ್ತಾರೆ ಎಂದು ನೀವು ನಂಬಿಕೊಳ್ಳಿ. ഏത് രോഗപീഠയാണോ ഇപ്പോൾ എന്നെ അസ്വസ്ഥപ്പെടുത്തുന്നത് ആ പീഡയെ ദൈവത്തിങ്കിലേക്ക് സമർപ്പിക്കുക. ಯಾವ ರೋಗದ ಪೀಡೆಗಳು ಈಗ ನಿನ್ನನ್ನು ಅಸ್ವಸ್ಥಪಡಿಸುತ್ತಿದೆಯೋ ಅದನ್ನು ನೀನು ಸಮರ್ಪಣೆ ಮಾಡು. എന്റെ രോഗപീഠകളെ എടുത്തു മാറ്റാൻ കഴിവുള്ള ഒരു ദൈവം എനിക്കുണ്ട് എന്നൊന്ന് വിശ്വസിച്ചേ. ನನ್ನ ರೋಗದ ಪೀಡೆಗಳ
ರೋಗಗಳನ್ನು ಕಿತ್ತೆಗೆಸುವಂತಹ ಶಕ್ತಿ ಇರುವ ಒಬ್ಬ ದೇವನು ನನಗಿದ್ದಾನೆಂದು ನಂಬಿಕೊಳ್ಳಿ. കർത്താവേ എന്നിലേക്ക് കടന്നു വരണമേ. ಪ್ರಭುದೇವರೇ ನನ್ನಲ್ಲಿ ಇಳಿದು ಬನ್ನಿರಿ. കർത്താവേ എന്നെ സ്പർശിക്കണമേ. ಪ್ರಭುದೇವರೇ ನನ್ನನ್ನು ಮುಟ್ಟಿರಿ. കർത്താവേ എന്നെ സുഖപ്പെടുത്തണമേ. ಪ್ರಭುದೇವರೇ ನನ್ನನ್ನು ಗುಣಪಡಿಸಿರಿ. വിശുദ്ധ ബൈബിളിൽ നമ്മൾ കാണുന്നുണ്ട്, ಪವಿತ್ರ ವಾಕ್ಯದಲ್ಲಿ ನಾವು ಓದುತ್ತೇವೆ, അനേകം പേരെ ഈശോ സുഖപ്പെടുത്തുന്നതിനെ കുറിച്ച്. അനേകം പേരെ ഈശോ സുഖപ്പെടുത്തുന്നത്, ಅನೇಕರನ್ನು ಯೇಸು ಸ್ವಾಮಿ ಗುಣಪಡಿಸುವುದನ್ನು ನಾವು ಕಾಣುತ್ತೇವೆ. രക്തസ്രാവക്കാരി സ്ത്രീയെ സുഖപ്പെടുത്തുന്ന ഈശോ, ರಕ್ತಸ್ರಾವ ಹಿಡಿದಂತಹ ಹೆಂಗಸನ್ನು ಗುಣಪಡಿಸುವ ಯೇಸು, ഊമനായ വ്യക്തിയെ സുഖപ്പെടുത്തിയ ഈശോ, ಬಾಯಿ ಬರದಂತಹ ವ್ಯಕ್ತಿಯನ್ನು ಗುಣಪಡಿಸುವ ಯೇಸು, തളർവാദ രോഗിയെ സുഖപ്പെടുത്തിയ ഈശോ, ಪಾರ್ಶ್ವವಾಯು ರೋಗಿಯನ್ನು ಗುಣಪಡಿಸಿದ ಯೇಸು, സക്കേവൂസിനെ സ്പർശിച്ച ഈശോ, ಜಕ್ಕಾಯನನ್ನು ಮುಟ್ಟಿದಂತಹ ಯೇಸು, ബർത്തേമിയൂസിനെ സുഖപ്പെടുത്തിയ ഈശോ, ಬರ್ತೇಮನಿಗೆ ಸೌಖ್ಯ ಕೊಟ್ಟಂತಹ ಯೇಸು, ഓ കർത്താവേ, ಓ ಯೇಸುವೇ, എന്നെയും സുഖപ്പെടുത്തണമേ, ನನ್ನನ್ನು ಗುಣಪಡಿಸಿರಿ, എന്നെയും സൗഖ്യപ്പെടുത്തണമേ, ನನ್ನನ್ನು എന്നെ ಸೌಖ್ಯಪಡಿಸಿರಿ, സ്പർശിക്കണമേ, ನನ್ನನ್ನು ಮುಟ್ಟಿರಿ, എന്നോട് കരുണയായിരിക്കണമേ, ನನ್ನ ಮೇಲೆ ಕರುಣೆ ತೋರಿ, എന്റെ സങ്കടങ്ങളിലേക്ക്, ನನ್ನ സംകടಗಳಿಗೆ, എന്റെ ദുഃഖങ്ങളിലേക്ക്, ನನ್ನ ದುಃಖಗಳಿಗೆ, എന്റെ വിഷമതകളിലേക്ക് ನನ್ನ ವೇದನೆಗಳಿಗೆ അവിടുന്ന് കടന്നു വരണമേ. ನೀವು ಇಳಿದು ಬರಬೇಕು. എന്റെ ശരീരത്തെ, ನನ್ನ ಶರೀರವನ್ನು, എന്റെ മനസ്സിനെ ನನ್ನ ಮನಸ್ಸನ್ನು ബലപ്പെടുത്തണമേ. ಬಲಪಡಿಸಿರಿ, ആകുലതകളിൽ നിന്ന് ನನ್ನ ಚಿಂತೆ എന്നെ ശക്തിപ്പെടുത്തണമേ. ನನ್ನನ್ನು ഓ ಶಕ್ತಿಪಡಿಸಿರಿ. കർത്താവേ, ಓ ಪ್ರಭುವೇ, അവിടുന്ന് ഇടപെടണമേ. ನೀವು ಇಳಿದು ಬನ್ನಿರಿ. എന്റെ കുടുംബത്തിലുള്ളവരെ, ನನ್ನ ಕುಟುಂಬದಲ್ಲಿರುವ മാതാപിതാക്കളെ, ತಂದೆ ತಾಯಿಯಂದಿರನ್ನು, ജീവിത പങ്കാളിയെ, ಜೀವನ ಸಂಗಾತಿ മക്കളെ ಮಕ್ಕಳನ್ನು സമർപ്പിച്ചുകൊണ്ട് ಸಮರ್ಪಿಸುತ್ತಾ പ്രാർത്ഥിക്കുന്നു. ಪ್ರಾರ್ಥಿಸುತ್ತಿದ್ದೇನೆ. കർത്താവേ, ಪ್ರಭುವೇ, ശക്തമായ ಶಕ್ತವಾದ ഒരിടപെടൽ ഇപ്പോൾ ಒಂದು ಇಳಿದು ಬರುವಿಕೆ ഉണ്ടാവട്ടെ. ಈಗ ಸಂಭವಿಸಲಿ. കരങ്ങൾ ഉയർത്തിച്ചു പ്രാർത്ഥിച്ചു. ಕರಗಳನ್ನು ಎತ್ತಿ ಸ್ತುತಿಸಿ ಪ್ರಾರ್ಥಿಸಿರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ, ಯೇಸುವೇ, ಯೇಸುವೇ. ಎಲ್ಲರೂ ಸ್ವರ ಎತ್ತಿ ಕರೆಯಿರಿ ಯೇಸುವೇ. പൈശാചിക പീഡകളിൽ നിന്നും ഈ ജനത്തെ വിശുദ്ധീകരിക്കണമേ എന്ന് യേശുവിന്റെ നാമത്തിൽ സഭയോട് ചേർന്നതുകൊണ്ട്, വിശുദ്ധ ബലികളോട് ചേർന്നതുകൊണ്ട് യേശുവിന്റെ നാമത്തിൽ ബന്ധിച്ച് പ്രാർത്ഥിക്കുന്നു. കർത്താവേ, രോഗത്തിന്റെ പീഡകളെ ബന്ധിച്ച് പ്രാർത്ഥിക്കുന്നു, ബന്ധിച്ച് പ്രാർത്ഥിക്കുന്നു, പൈശാചിക പീഡകളുടെ കെട്ടുകളെ ബന്ധിച്ച് പ്രാർത്ഥിക്കുന്നു. തടസ്സങ്ങൾ മാറിപ്പോകട്ടെ, തടസ്സങ്ങൾ ഇപ്പോൾ മാറിപ്പോകട്ടെ പ്രാർത്ഥിക്കുന്നു. ഹല്ലേലൂയ, യേശുവേ, അവിടുന്ന് ഇപ്പോൾ അത്ഭുതങ്ങൾ സംഭവിക്കട്ടെ, അത്ഭുതങ്ങൾ ഉണ്ടാവട്ടെ, അടയാളങ്ങൾ ഉണ്ടാവട്ടെ, രോഗശാന്തികൾ സംഭവിക്കട്ടെ. എല്ലാവരും മുട്ടുകുത്തി നിൽക്കുക. പരിശുദ്ധ കുർബാനയുടെ ആശീർവാദത്തിനായി നമ്മൾ പ്രവേശിക്കുന്നു. ಎಲ್ಲರೂ ಮೊಣಕಾಲೂರಿ ಪರಮಪ್ರಸಾದದ ಆಶೀರ್ವಾದವನ್ನು ಸ್ವೀಕರಿಸುವ. O sacrament most holy, O sacrament divine, O praise and all thanksgiving be every moment now. Sacrament most holy, O sacrament divine, I praise and all thanksgiving be every moment now. ಒಂದು ಗಟ್ಟಿ ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ.
യേശു നൽകിയ എല്ലാ അനുഗ്രഹങ്ങൾക്കും നമുക്ക്